ಮುಂಭಾಗದಲ್ಲಿ ಬಂದಿದೆ. ಈ 59ನೇ ವಾರ್ಷಿಕ ಮಹಾಸಭೆ ನಡೆಬಳಿದ ಹನುಮಂತಪುರರು ಕುಲಾಲ ಸಂಘ ಪುಣ್ಯ ನಮ್ಮ 59ನೇ ವಾರ್ಷಿಕ ಮಹಾಸಭೆ ಇನಿ ನಡೆಬರಲು ನಡುಪುರದಲ್ಲೂ ನಮ್ಮ ಗ್ರಾಮದ ದೇವರಾಯನ ಭವನದ ದೇವರ ಅಂಚನೆ ನಮ್ಮ ಈ ಸಂಘ ಹಿರಿಯಗಳು ಕಟ್ಟಿದ ಬಲಪಾಲಿನ ಈ ಸಂಘ ಭಾರತದ ಚಾವಡಿಗೆ ಶುರುವಾದಲ್ಲಿ ಅವೇಗನೆ ಸೋಮನಾಥ ದೇವರನ್ನೇ ಆಶ್ರಮದ ಮಧ್ಯದಲ್ಲಿ ಮಾಡಿದ ಚಾವಡಿದ ದೇವರನ್ನ ಆಶ್ರಮ ಪಡೆದು ಅಂಚನೆ ಕೈತಂದ ಎತ್ತಿನ ಕಲ್ಲುಗಳ ಆಶ್ರಮ ಪಡೆದು ಅಂಚನೆ ಗುರಿಯನ್ನ ಅಂಚನೆ ಶಾಶ್ವತ ಸಮಿತಿಯ ಮಾತಾ ಗೌರವಿತ ಸದಸ್ಯರನ್ನ ಅಂಚನೆ ಇನಿ ಹಿರಿಯ ಮಾತಾ ಸದಸ್ಯರನ್ನ ಅವೇಗನೆ ನಮ್ಮ ಆಡಳಿತ ಮಂಡಳಿಯಿಂದ ಗೌರವಿತ ಸದಸ್ಯರನ್ನ ನೇತೃತ್ವಗಳು ಇನಿ ಮಹಾಸಭೆ ಇದೆ ಶುರುವಂತಲ್ಲ ಸುರುದಾನ ಕಾರ್ಯಕ್ರಮ ಸ್ವಾಗತ ಗೌರವಿತ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಉಚಿತರು ನೇತ 50ನೇ ವಾರ್ಷಿಕ ಮಹಾಸಭೆಯ ಬತ್ತಿನಂಚಿನ ಮಾತಾ ಸಮಾಜ ಬಂಧುಗಳಿಗೆ ಪ್ರೀತಿ ಪೂರ್ವಕ ಒಕ್ಕೆಡೆಕೊಂಡು ಅಂಚನೆ ಮಹಾಸಭೆಯ ಗುರುಕಾಲ ವಹಿಸಿನ ಶ್ರೀ ಬಿ ಭಾಸ್ಕರ್ ಪುತ್ತರ್ ಬೇರೆ ನಮ್ಮ ಸಂಘದ ಪರವಾದ ಒಕ್ಕ ಮಾತಾ ಸಮಾಜ ಬಂಧುವಿನ ಪರವಾದ ಪ್ರೀತಿ ಪೂರ್ವಕವಾದ ಒಕ್ಕೆಡೆ ಇಟ್ಟುಕೊಂಡು ಅಂಚನೆ ಸಂಘದ ಒಟ್ಟು ಗುರುಕಾರ್ತಿಯಾಗಿನ ಶ್ರೀಮತಿ ಹರಿನಾಥ್ ಟೀಚರ್ ಬೇರೆಲ್ಲ ಸಭೆಗೆ ಒಕ್ಕೆಡೆ ಇಟ್ಟುಕೊಂಡು ಅಂಜನೆ ಸಂಘದ ಕೋಶಾಧಿಕಾರಿಯಾದ ಪ್ರಕಾಶ್ ಪಿಲಿಕೂರ್ ಬೇರೆಲ್ಲ ಪ್ರೀತಿ ಪೂರ್ವಕವಾದ ಒಕ್ಕೆಡೆ ಸಭೆಗೆ ಎದುಕೊಂಡು ಅಂಜನೆ ಬೇರೆ ಬೇರೆ ಸಂಘ ಸಂಸ್ಥೆ ಪಾಲ್ಪಡೆಯ ಅಧ್ಯಕ್ಷ ಪಕ್ಕ ಪದಾಧಿಕಾರಿಗಳ ಮೇಲೆ ಸಂಘ ಒಕ್ಕೆಡೆ ಎದುಕೊಂಡಿದ್ದಾರೆ. ಅಂಜನೆ ನಮ್ಮ ಕುಲಾಲ ಸಂಘದ ಮಾತಾ ಕುಲಾಲ ಬಂಧುಗಳಿಗೆ ಅಂಜನೆ ಮಹಿಳಾ ಮಂಡಳಿಯ ಸದಸ್ಯರಿಗೆ ಒಕ್ಕ ಸೇವಾದಳದ ಸದಸ್ಯರಿಗೆ ಒಕ್ಕ ಶಾಶ್ವತ ಸಮಿತಿಯ ಸದಸ್ಯರಿಗ ಪ್ರೀತಿ ಪೂರ್ವಕವಾದ ಒಕ್ಕೆಡೆ ಎದುಕೊಂಡಿಲ್ಲ. ಅಂಜನೆ 59ನೇ ವಾರ್ಷಿಕ ಮಹಾಸಭೆ ಇದರ ಮಾಧ್ಯಮ ಮಿತ್ರರಿಲ್ಲ ಪ್ರೀತಿ ಪೂರ್ವಕ ಒಕ್ಕೆಡೆ ಎದುಕೊಂಡಿಲ್ಲ. ಕಾರ್ಯಕ್ರಮದ ಎರಡನೇ ಕಾರ್ಯಕ್ರಮ ಪ್ರಾರ್ಥನೆ ನಮ್ಮ ಕಮಿಟಿ ಸದಸ್ಯರಾದ ಹಿರಿಯ ಸದಸ್ಯರಾದ ಶ್ರೀಮತಿ ರಾಜೀವ್ ಕೆಂಪುಮಣ್ಣ ನೇತೃತ್ವದ ಪ್ರಾರ್ಥನೆ. ಮೂರನೇ ಕಾರ್ಯಕ್ರಮ ಶ್ರದ್ಧಾಂಜಲಿ ವರದಿ ವರ್ಷದ ನಿಧನರಾದ ಹಾಗೂ ಸಮಾಜ ಬಾಂಧವ್ಯ ಅಂಚನೆ ನಂಗ ಮಾಟ ತಿರಿನ ಪ್ರಕಾರ ಮುರಣಿ 4 ಜನ ವೀರ ಯೋಧರು ಉಗ್ರನ ಒಂದೇ ಅಡ್ಡಾಡು ಪ್ರಜಾತಿ ಐದು ನಮ್ಮ ಕರ್ನಾಟಕದ ಬ್ಯಾಂಗ್ಳೂರ್ನಾಗ ಪ್ರಾಂಜಲಪಟ್ಟದ ದೇವದಿನಾಥ ಅವೇನೆಂದರೆ ಮಾತೆಲ್ಲ ದೇವದೇವರನ್ನ ಆತ್ಮಕ್ಕೆ ಶಾಂತಿ ಸಿಕ್ಕರೆ ನಮ್ಮ ಮಾತ ನಗದು 2 ನಿಮಿಷದ ಮೌನ ಪ್ರಾರ್ಥನೆ. ಕಾರ್ಯಕ್ರಮದ
ನಾಳೆ ಕಾರ್ಯಕ್ರಮ ವಾರ್ಷಿಕ ವರದಿ ಓದುವಾಗ ಮಂಜೂರು ಮಾಡುವುದು. ಪ್ರಧಾನ ಕಾರ್ಯದರ್ಶಿ ರಂಜಿತ್ ಕುಂಚಿಲ್. 59ನೇ ವಾರ್ಷಿಕ ವರದಿ. ಪ್ರಿಯ ಸಮಾಜ ಬಾಂಧವರೇ, 2022 ಏಪ್ರಿಲ್ ತಿಂಗಳಿಂದ 2023ನೇ ಮಾರ್ಚ್ ತಿಂಗಳಿಗೆ ಅಂತ್ಯವಾಗುವ ಒಂದು ವರ್ಷದಲ್ಲಿ ನಮ್ಮ ಸಂಘವು ವಿವಿಧ ಚಟುವಟಿಕೆಗಳ ವರದಿ ಮತ್ತು ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಆಯವ್ಯಯ ಮತ್ತು ಸಂಘಕ್ಕೆ ಸಂಬಂಧಿಸಿದ ಆಸ್ತಿ ಸ್ವತ್ತುಗಳ ವಿವರಗಳನ್ನು ನಮ್ಮ ಸಮಾಜ ಬಂಧುಗಳ ಸಮ್ಮುಖದಲ್ಲಿ ಕಾರ್ಯಕಾರಿ ಸಮಿತಿ ಬಹಳ ಸಂತೋಷಪಡುತ್ತದೆ. 58ನೇ ವಾರ್ಷಿಕ ಮಹಾಸಭೆ ವರದಿ ದಿನಾಂಕ 11/12/2022ರಂದು ಪೂರ್ವಾಹ್ನ 10:30ಕ್ಕೆ ಸರಿಯಾಗಿ ಕುಲಾಲ ಸಂಘ ರಿಜಿಸ್ಟರ್ಡ್ ಕೊಲ್ಲೆ ಇದರ ಸಮಾಜ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಕುಲಾಲ ಸಮುದಾಯ ಭವನ ಕೊಲ್ಯದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಬಿ ಭಾಸ್ಕರ್ ಪುತ್ತರ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ವೇದಿಕೆಯಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಬಿ ಭಾಸ್ಕರ್ ಪುತ್ತರ್, ಉಪಾಧ್ಯಕ್ಷರಾದ ಶ್ರೀಮತಿ ಅರಿನಾಕ್ಷಿ ಕೊಲ್ಯ, ಪ್ರಧಾನ ಕಾರ್ಯದರ್ಶಿಯಾದ ಶ್ರೀ ರಂಜಿತ್ ಉಚ್ಚಿ, ಕೋಶಾಧಿಕಾರಿಯಾದ ಪ್ರಕಾಶ್ ಪಿಲಿಪೂರ್, ಕಟ್ಟಡ ಸಮಿತಿ ಅಧ್ಯಕ್ಷರಾದ ಶ್ರೀ ಲಯನ್ ಅನಿಲ್ ದಾಸ್ ನಂಬಿಕರೋಡ್, ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚ್ ಟೀಚರ್ ಉಪಸ್ಥಿತರಿದ್ದರು. ಸ್ವಾಗತ. ಸಂಘದ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಉಚ್ಚಿಲ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ಲ ಪದಾಧಿಕಾರಿಗಳನ್ನು, ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಹಾಗೂ ಉಪಸ್ಥಿತರಿದ್ದ ಶಾಶ್ವತ ಸಮಿತಿಯ ಸದಸ್ಯರನ್ನು, ಮಹಿಳಾ ಮಂಡಳಿಯ ಸದಸ್ಯರನ್ನು ಹಾಗೂ ಸಮಾಜದ ಪ್ರೀತಿಯ ಬಂಧುಗಳನ್ನು ಸ್ವಾಗತಿಸಿದರು. ಪ್ರಾರ್ಥನೆ. ಸಂಘದ ಕೋಶಾಧಿಕಾರಿಯಾದ ಶ್ರೀ ಪ್ರಕಾಶ್ ಪಿಲಿಪೂರ್ ದೇವರ ಪ್ರಾರ್ಥನೆಯನ್ನು ಮಾಡಿದರು. ಶ್ರದ್ಧಾಂಜಲಿ. ವರದಿ ವರ್ಷದಲ್ಲಿ ದೈವಾಧೀನರಾದ ಸಮಾಜದ ಹಾಗೂ ಸಂಘದ ಸದಸ್ಯರು ಸಂಘಕ್ಕೆ ನೀಡಿದ ಸೇವೆಯನ್ನು ಸ್ಮರಿಸಿ ಅವರುಗಳ ಆತ್ಮಕ್ಕೆ ಚಿರಶಾಂತಿ ಸಿಗಲೆಂದು ದೇವರಲ್ಲಿ ಪ್ರಾರ್ಥಿಸಲಾಯಿತು. ವಾರ್ಷಿಕ ವರದಿ. ಕಾರ್ಯದರ್ಶಿಯವರು 2021-22ನೇ ಸಾಲಿನ ಒಂದು ವರ್ಷದ ಅವಧಿಯ ವರದಿಯನ್ನು ಮಹಾಸಭೆಯಲ್ಲಿ ವಾಚಿಸಿದರು. ಮಹಾಸಭೆಯಲ್ಲಿ ವರದಿಯನ್ನು ಪರಿಶೀಲಿಸಿದ ಸದಸ್ಯರು ವರದಿ ಪುಸ್ತಕ ಸದಸ್ಯರ ಕೈಸೇರದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದರು. ಪ್ರತಿ ಗ್ರಾಮದ ಕಮಿಟಿ ಸದಸ್ಯರು ವರದಿ ಪುಸ್ತಕ ಆಯಾ ಸದಸ್ಯರಿಗೆ ಮಾಧ್ಯಮ ಹಾಗೂ ಜಂಗಮವಾಣಿ ಸಂದೇಶ ಮೂಲಕ ಆಮಂತ್ರಣ ಪತ್ರಿಕೆ ಮನೆ ಮನೆಗೆ ತಲುಪುವಂತೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಮಹಾಸಭೆಗೆ ಅಧ್ಯಕ್ಷರು ತಿಳಿಸಿದರು. ತದನಂತರ ಕಾರ್ಯದರ್ಶಿಯವರು 2021-22ನೇ ಸಾಲಿನ ಒಂದು ವರ್ಷದ ಮಹಾಸಭೆಯಲ್ಲಿ ವರದಿಯನ್ನು ಪರಿಶೀಲಿಸಿದ ನಂತರ ಮಂಜೂರು ಮಾಡಲಾಯಿತು. ಸೇವಾದಳದ ವರದಿ. 2021-22ನೇ ಸಾಲಿನ ವರದಿಯನ್ನು ಸೇವಾದಳಪತಿ ಟಿ.ಎನ್. ಲೋಹಿತ್ ತಲಪಾಡಿ ವಾಚಿಸಿದರು. ವರದಿಯನ್ನು ಮಹಾಸಭೆಯು ಬಹಳ ಹರ್ಷದಿಂದ ಅನುಮೋದಿಸಿತು. ಮಹಾಸಭೆಯಲ್ಲಿ ಸೇವಾದಳಪತಿಯು ಮುಂದಿನ ದಿನಗಳಲ್ಲಿ 14 ಗ್ರಾಮದ ಸಮಾಜದ ಸದಸ್ಯರನ್ನು ಭೇಟಿ ಮಾಡಿ ಸೇವಾ ಕಾರ್ಯಗಳಿಗೆ ಹಾಗೂ ಸಂಘದ ಅಭಿವೃದ್ಧಿಯ ಬಗ್ಗೆ ಹಾಗೂ ಸೇವಾದಳದ ಚಟುವಟಿಕೆಗಳಲ್ಲಿ ಭಾಗಿಗಳಾಗಬೇಕು ವಿನಂತಿಸಿದರು. ಮಹಿಳಾ ಘಟಕದ ವರದಿ. ಕುಲಾಲ ಸಂಘ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚ್ ಟೀಚರ್ ವಾಚಿಸಿದರು. ವರದಿಯನ್ನು ಸಭೆಯು ಸರ್ವಾನುಮತದಿಂದ ಅನುಮೋದಿಸಿತು. ಮಹಿಳಾ ಘಟಕವು ಇನ್ನು ಮುಂದಕ್ಕೆ ನೃತ್ಯ, ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಕೌಶಲ್ಯ ತರಬೇತಿ ಹಾಗೂ ಸ್ವಸಹಾಯ ಗುಂಪುಗಳ ಸಹಾಯದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳಾ ಸದಸ್ಯರು ಭಾಗವಹಿಸಿ ಕುಲಾಲ ಸಂಘದ ಅಭಿವೃದ್ಧಿಯಲ್ಲಿ ಭಾಗವಹಿಸುವಂತೆ ಕರೆಯುತ್ತಾರೆ. ಕುಲಾಲ ಸ್ವಸಹಾಯ ಸಂಘ. ಕುಲಾಲ ಮಹಿಳಾ ಘಟಕದಲ್ಲಿ 4 ಸ್ವಸಹಾಯ ತಂಡವಿದ್ದು 65 ಸದಸ್ಯರಿದ್ದಾರೆ. ಇನ್ನೂ ಹೆಚ್ಚಿನ ಮಹಿಳೆಯರು ನಮ್ಮ ತಂಡದಲ್ಲಿ ಸೇರಬೇಕೆಂದು ಹಾಗೂ ಮಹಿಳಾ ಘಟಕದಲ್ಲಿ ಇನ್ನು ಒಳ್ಳೆಯ ಕಾರ್ಯಕ್ರಮವನ್ನು ನೀಡಲು ತಾವೆಲ್ಲರೂ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ವಾರ್ಷಿಕ ಲೆಕ್ಕಪತ್ರ ಮಂಡನೆ. ಕೋಶಾಧಿಕಾರಿಯಾದ ಶ್ರೀ ಪ್ರಕಾಶ್ ಪಿಲಿಪೂರ್ ಇವರು 2021-22ನೇ ಸಾಲಿನ ಒಂದು ವರ್ಷದ ಅವಧಿಯ ಲೆಕ್ಕ ಪರಿಶೋಧಕರಿಂದ ಪರಿಶೋಧಿಸಲ್ಪಟ್ಟ ಲೆಕ್ಕಪತ್ರವನ್ನು ಮಹಾಸಭೆಯಲ್ಲಿ ಮಂಡಿಸಿದರು. ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ನೀಡಿದಂತೆ ಮಹಾಸಭೆಯಲ್ಲಿ ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು. ಠರಾವು. ಮಹಾಸಭೆಗೆ ಯಾವುದೇ ಠರಾವು ಬಂದಿರುವುದಿಲ್ಲ. ಲೆಕ್ಕ ಪರಿಶೋಧಕರನ್ನು ನೇಮಿಸುವುದು. ಲೆಕ್ಕ ಪರಿಶೋಧಕರನ್ನು 2 ವರ್ಷಗಳಿಗೊಮ್ಮೆ ಬದಲಾಯಿಸುವುದರಿಂದ ಹಿಂದಿನ ವರ್ಷ ಅಂದರೆ 2022-2023 ಸಾಲಿಗೆ ಲೆಕ್ಕ ಪರಿಶೋಧಕರನ್ನು ಈ ವರ್ಷವು ಮುಂದುವರಿಸುವುದೆಂದು ಮಹಾಸಭೆಯಲ್ಲಿ ಸರ್ವಾನುಮತದಿಂದ ಮಂಜೂರು ಮಾಡಲಾಯಿತು.
ಲೆಕ್ಕ ಪರಿಶೋಧಕರು ಚೈತ್ರ ಯು ನಾಯಕ್ ಬಿಕಾಂ FCA. ಅಭಿನಂದನೆ ಹಾಗೂ ಸಾಧಕರಿಗೆ ಸನ್ಮಾನ ಶ್ರೀ ಶಶಿಧರ್ ಕೊಯತ್ತಬಾಯಿ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ 2021-22 ಇವರಿಗೆ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ತ್ರಿಷಾ ಕುಲಾಲ್ ಇವರಿಗೆ ಡ್ಯಾನ್ಸ್ ಕರ್ನಾಟಕ ಹಿಂದಿ ಇದರಲ್ಲಿ ಸ್ಪರ್ಧಿಸಿ ತೃತೀಯ ಭವನ ಪಡೆದ ಇವರನ್ನು ಸಂಘದ ವತಿಯಿಂದ ಸನ್ಮಾನಿಸಲಾಯಿತು. ಕುಲಾಲ ಸಂಘಂ ಮುಂಬೈ ಸದಸ್ಯರು ಮಂಗಳದೇವಿ ಕುಲಾಲ ಸಮುದಾಯ ಭವನದ ಕಟ್ಟಡ ಉಪ ಕಾರ್ಯಾಧ್ಯಕ್ಷರು ದಾನಿಗಳಾದ ಶ್ರೀ ಸುನಿಲ್ ಲಾಲ್ ಸಾಲ್ಯಾನ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ದೇವಕಿ ಸುನಿಲ್ ಸಾಲ್ಯಾನ್ ಅವರನ್ನು ಸಂಘದ ವತಿಯಿಂದ ಮಹಾಸಭೆಯ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕಾರ ಮಾಡಿದ ಎಲ್ಲ ಸಂಘದ ಸಾಧಕರು ಸಂಘಕ್ಕೆ ಕೃತಜ್ಞತೆ ಸಲ್ಲಿಸಿದರು. ವಿದ್ಯಾ ಪ್ರೋತ್ಸಾಹ ಕೊಡುಗೆ ವಿತರಣೆ ವಿದ್ಯಾದಾನಿಗಳು ನೀಡಿದ ವಿದ್ಯಾ ಪ್ರೋತ್ಸಾಹ ಕೊಡುಗೆ ಈ ಕೆಳಗಿನ 10 ವಿದ್ಯಾರ್ಥಿಗಳಿಗೆ ಮಹಾಸಭೆಯಲ್ಲಿ ವಿತರಿಸಲಾಯಿತು. ವರದಿ ವರ್ಷದಲ್ಲಿ ಸಂಘಕ್ಕೆ ವಿದ್ಯಾ ಪ್ರೋತ್ಸಾಹ ಕೊಡುಗೆಗೆ ಧನಸಹಾಯ ನೀಡಿದ ವಿದ್ಯಾಭಿಮಾನಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಲಾಯಿತು. ಪೇಜಿ 16 ಓದೋಣ 14 ಓದೋದು. ವಿದ್ಯಾದಾನಿಗಳು ನೀಡಿದ ಪ್ರೋತ್ಸಾಹ ಕೊಡುಗೆಯನ್ನು ಈ ಕೆಳಗಿನ ವಿದ್ಯಾರ್ಥಿಗಳಿಗೆ ಮಹಾಸಭೆ ನೀಡಲಾಯಿತು. ಓದೋಣ ಓದೋಣ. 1 ಶ್ರೀರಕ್ಷಾ ಕುಲಾಲ್ SLC 522 1000. ಶಿವೇಶ್ ಎಂ ಮೋಹನ್ ದಾಸ್ ತಂದೆ ಹೆಸರು ಸೆಕೆಂಡ್ PUC 475 1500 ಸೌಪಣಿಕ ಸುರೇಶ ತಂದೆ ಹೆಸರು ಸೆಕೆಂಡ್ PUC 510 85% 1500. AK ಕವನ್ ತಂದೆ ಹೆಸರು ಕೃಷ್ಣಪ್ಪ ಸೆಕೆಂಡ್ PUC 523 87% 1500. ಕೌಶಿಕ್ ತಂದೆ ಹೆಸರು ಆನಂದ ಸೆಕೆಂಡ್ PUC 492 82% 1500. ಖುಷಿ ತಂದೆ ಹೆಸರು ರಮೇಶ್ ಟಿ SSLC 596 95.36% 1000. ರಾಹುಲ್ ಪಿ ರಾಜ್ ಕುಲಾಲ್ ತಂದೆ ಹೆಸರು ಪುಷ್ಪರಾಜ್ SLC 486 77.76% 1000. ಶ್ರವಣ್ ಜಿ ಕುಲಾಲ್ ತಾಯಿ ಹೆಸರು ಅಮಿತಾಯನ್ SLC 619 99.04% 1000. ಲಿಶಾ ತಂದೆ ಹೆಸರು ಸುರೇಶ್ SLC 531 99.4% 1000. ಪಿ ವಿಶಾಲ್ ಕುಮಾರ್ ತಂದೆ ಹೆಸರು ಪ್ರವೀಣ್ ಕುಮಾರ್ SLC 578 92.48% 1000. ಶ್ರಾವ್ಯ ಮಾಧವ SSLC 696% 1000. ಬಬಿತಾ ಚಂದ್ರಾಸ್ ಮೂಲ್ಯ SLC 503 80.48% 1000. 13 ವಂಶಿ ತಂದೆ ಹೆಸರು ಪ್ರವೀಣ್ ಸೆಕೆಂಡ್ PUC 494 80% 1500. 14 ಪೂಜಿತ್ SK ತಂದೆ ಹೆಸರು ಸುಧಾಕರ್ ಕೆ ಸೆಕೆಂಡ್ PUC 545 90.83% 1500. 15 ಮೇಘಶ್ರೀ ಅಮರ್ನಾಥ್ SLC 570 91.2% 1000. 16 ಚಿಂತನ್ ತಂದೆ ಹೆಸರು ನಾಗೇಶ್ SLC 589 94.24% 1000. ವರದಿ ವರ್ಷದಲ್ಲಿ ವಿದ್ಯಾ ಪ್ರೋತ್ಸಾಹಕರು ನೀಡಿದರು. ಡಿ ನಾರಾಯಣ ಮಂಗೇರದ್ದು ಡಿಫರೆಂಟ್ ಮಿಸ್ಟೇಕ್ ಆಗ್ತದೆ. ಡಿ ನಾರಾಯಣ ಮಂಗೇರ ಇವರ ಸ್ಮರಣಾರ್ಥ ಪ್ರೇಮ ಸೋಮೇಶ್ವರ. ಶ್ರೀ ವೆಂಕಟಪ್ಪಯ್ಯ ಪಂಜಾಬ್ ಶ್ರೀ ಕೃಷ್ಣ ಕುಟೀರ ಕುಂಬಲ ಡಿ ಶೇಷಮ್ಮ ಕೆ ಪಂಜಾಬ್ ಇವರ ಸ್ಮರಣಾರ್ಥ 1000. ಶ್ರೀಮತಿ ಹರಿದಾಸ್ ಟೀಚರ್ ದಿವಂಗತ ಎಂ ವಿಶ್ವನಾಥ್ರವರ ಸ್ಮರಣಾರ್ಥ 1000. ಶ್ರೀಮತಿ ಲೋಲಾಕ್ಷಿ ನಾಗೇಶ್ ಕುಂಬಲ 1000. ದಿವಂಗತ ಶ್ರೀ ಬಿ ಸುರೇಶ್ ಕುಲಾಲ್ ಇವರ ಸ್ಮರಣಾರ್ಥ ಶ್ರೀ ಬಿ ಅರುಣ್ ಕುಮಾರ್ ಅರುಣ್ ಪ್ರಿಂಟರ್ಸ್ ಪಟ್ಟಣಕ್ಕೆ ಕೊಟ್ಟು 1000.
1,000. ಗೋಪಾಲ್ ಕುತ್ತಾರ್ ಸರ್ವೇಯರ್ ರಾಜೇಶ್ವರಿ ದೇವಸ್ಥಾನದ ಬಳಿ 1,000. ದಿ ಲೋಕೇಶ್ ರವರ ಸ್ಮರಣಾರ್ಥ ಶ್ರೀಮತಿ ವಸಂತಿ ಲೋಕೇಶ್ ಕೊಲ್ಯ 1,000. ದಿವಂಗತ ತುಕ್ರಾಮೂಲ್ಯ ಪಿಲಿಕೂರ್ ಇವರ ಸ್ಮರಣಾರ್ಥ ಶ್ರೀ ಪ್ರಕಾಶ್ ಪಿಲಿಕೂರ್ ಮಧುವನ 500. ಶ್ರೀ ಕೆಟಿ ಶಾಲೆ ಸಂದೀಪ್ ನಿಲಯ ಉಪ್ಪಲ ದಿ ಕೊರಗಪ್ಪ ಬಂಗೇರಿ ಇವರ ಸ್ಮರಣಾರ್ಥ 500. ಶ್ರೀಮತಿ ರಾಜೀವಿ ಕೆಂಪಣ್ಣು 500. ಭಾಸ್ಕರ್ ಗುತ್ತಾರ್ ಶ್ವೇತಾ ನಿಲಯ ಗುತ್ತಾರ 500. ಶಶಾಂಕ್ ಸಣ್ಣ ಭಾಸ್ಕರ್ ಗುತ್ತಾರ್ ಶ್ವೇತಾ ನಿಲಯ 500. ದಿವಂಗತ ಸೀತಾರಾಮನ ಸ್ಮರಣಾರ್ಥ ರಮೇಶ್ ಶಾಲೆ 500. ರಾಧಾಗೋಪಾಲ್ ಕೊಲ್ಯ 500. CH ಕೃಷ್ಣಪ್ಪ ಸೈಗುಳಿ 500. ಮಾಧವ ಕೆ ಮೂಲ್ಯ ಕನೀರ್ತೋಟ 500. ಜಯಶ್ರೀ ಪ್ರಫುಲ್ಲದಾಸ್ ಕೊಲ್ಯ 300. ದಿವಂಗತ ಜಯರಾಮ ತಚ್ಚನಿ ಇವರ ಸ್ಮರಣಾರ್ಥ ಶ್ರೀಮತಿ ಸರಿತಾ ಜಯರಾಮ ತಚ್ಚನಿ ಒಕ್ಕ. ದಿವಂಗತ ಶಂಕರಿ ಕೈರಂಗಳ ಇವರ ಸ್ಮರಣಾರ್ಥ ಐತಪ್ಪ ಕುಲಾಲ್ BS ನಲ್ಲಿ ಗೊತ್ತಾರೆ. ಅವು ಫಿಕ್ಸೆಡ್ ಡೆಪಾಸಿಟ್ ಮಾಡಿರ್ತಾವಲ್ಲ, ಅಮೌಂಟ್ ಉಳ್ಬಾರ್ದು. ಸದಸ್ಯರ ಸಲಹೆ ಸೂಚನೆಗಳು. ಮಹಾಸಭೆಯಲ್ಲಿ ಹಿರಿಯ ಸದಸ್ಯರಾದ ಶ್ರೀ ಸೀತಾರಾಮ್ ಮಂಗೇರ್ ಅವರು ಮಾತನಾಡಿ, ಒಬ್ಬರಿಗೊಬ್ಬರು ತಾಳ್ಮೆಯ ಸಮಾಜ ಕಟ್ಟುವಲ್ಲಿ ಶ್ರಮಿಸಬೇಕು, ವೈಯಕ್ತಿಕ ಪ್ರತಿಷ್ಠೆಯ ಮನೆಯಲ್ಲಿ ಹೋಗುವ ಬುದ್ಧಿವಾದದ ಮಾತನ್ನು ಹೇಳಿದರು ಮತ್ತು ಸಮಾಜ ಸೋಮನಾಥ ದೇವರು ಮಲಯಾಳಿ ಚಾಮುಂಡಿ ದೈವ ಸದ್ಬುದ್ಧಿಯನ್ನು ನೀಡಲಿ ಎಂದು ಆಶಿಸಿದರು. ಅಧ್ಯಕ್ಷ ಭಾಷಣ. ಸಂಘದ ಅಧ್ಯಕ್ಷರಾದ ಶ್ರೀ ಬಿ ಭಾಸ್ಕರ್ ಕುದ್ದಾರ್ ಮಾತನಾಡಿ, 1 ವರ್ಷದಲ್ಲಿ ಸಂಘದ ಅಭಿವೃದ್ಧಿಗೆ ಧನ ಸಹಾಯ ನೀಡಿದ ದಾನಿಗಳಿಗೆ ಹಾಗೂ ಹಿತೈಷಿಗಳಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೊಡುಗೆ ನೀಡಿದ ಎಲ್ಲ ಸದಸ್ಯರಿಗೆ ಧನ್ಯವಾದ ತಿಳಿಸಿದರು. ಸಂಘದ ಅಭಿವೃದ್ಧಿಯಲ್ಲಿ ಭಾಗವಹಿಸುವಂತೆ ವಿನಮ್ರವಾಗಿ ತಿಳಿಸಿದರು. ಧನ್ಯವಾದ ಸಮರ್ಪಣೆ. ಸಂಘದ ಜೊತೆ ಕಾರ್ಯದರ್ಶಿಯಾದ ಜಯಂತ್ ಸಂಕೋಳಿ ಇವರು ಸಹಕರಿಸಿದ ಎಲ್ಲರಿಗೆ ಕೃತಜ್ಞತೆ ಸಲ್ಲಿಸುವುದರೊಂದಿಗೆ ಮಹಾಸಭೆ ಸದಸ್ಯರಿಗೆ ಹಾಗೂ ಮಾಧ್ಯಮಿಕರಿಗೆ ಧನ್ಯವಾದ ಸಲ್ಲಿಸಿದರು. ರಾಷ್ಟ್ರಗೀತೆ ಮೂಲಕ ಸಭೆಯನ್ನು ಮುಕ್ತಾಯಗೊಳಿಸಲಾಯಿತು. ವರದಿ ವರ್ಷದಲ್ಲಿ ಸಂಘದ ಸಭೆಗಳು ವರದಿ ವರ್ಷದಲ್ಲಿ 11 ಕಾರ್ಯಕಾರಿ ಸಭೆ ಹಾಗೂ 3 ವಿಶೇಷ ಸಭೆಗಳನ್ನು ನಡೆಸಿ ಸಂಘದ ಅಭಿವೃದ್ಧಿ, ಕುಲಾಲ ಸಮುದಾಯ ಭವನ ಕಟ್ಟಡ ಮುಂದುವರಿದ ಕೆಲಸ ಕಾರ್ಯಗಳ ಬಗ್ಗೆ ಹಾಗೂ ಇತರ ಚಟುವಟಿಕೆಗಳ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತಾರೀಖು 19/2/2023 ಕುಲಾಲ ಸಂಘ ರಿಜಿಸ್ಟರ್ ಕೊಲ್ಲಿಗರ ಬೈಲ ತಿದ್ದುಪಡಿ ಬಗ್ಗೆ ವಿಶೇಷ ಸಭೆ ನಡೆಸಲಾಯಿತು. ಬೈಲಾ ಸಮಿತಿಯನ್ನು ರಚಿಸಿ ವಿಶೇಷ ಮಹಾಸಭೆಯಲ್ಲಿ ಅಂಗೀಕಾರವಾದ ಬೈಲದ ಪ್ರತಿಯನ್ನು ಜಿಲ್ಲಾ ನೋಂದಾವಣಿ ಕಚೇರಿಯಲ್ಲಿ ನೀಡಿ ನೋಂದಾಯಿತಗೊಂಡ ದೃಢೀಕರಿಸಲ್ಪಟ್ಟ ಆದೇಶ ಪ್ರತಿಯನ್ನು ಜಿಲ್ಲಾ ನೋಂದಾವಣಾ ಕಚೇರಿಯಿಂದ ಪಡೆಯಲಾಯಿತು. ಕುಲಾಲ ಸಮುದಾಯ ಭವನ ಉದ್ಘಾಟನೆ. ನಮ್ಮ ಕುಲಾಲ ಸಂಘದ ಕುಲಾಲ ಸಮುದಾಯ ಭವನವನ್ನು 10/4/2022 ಹರಿದ್ಯವರ ಉದ್ಘಾಟಿಸಲಾಯಿತು. 9/4/2022 ಶನಿವಾರ ಸಂಜೆ 5ರಿಂದ ವಾಸ್ತು ಹೋಮ ಸಹಿತ ವೈದಿಕ ವಿಧಿಗಳನ್ನು ನಡೆಸಲಾಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಯೋಗಿ ಕೌಸ್ತುಭ ಧರ್ಮಯೋಗಿ ಶ್ರೀ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿ ಅವರನ್ನು ಕೊಲ್ಲಿಯ ಜಂಕ್ಷನ್ನಿಂದ ಪೂರ್ಣ ಕುಂಭ ಸ್ವಾಗತದೊಂದಿಗೆ ಕುಲಾಲ ಸಮುದಾಯ ಭವನಕ್ಕೆ ಸ್ವಾಗತಿಸಲಾಯಿತು. ಸಮುದಾಯ ಭವನವನ್ನು ದೀಪ ಪ್ರಜ್ವಲಿಸುವುದರ ಮೂಲಕ ಪೂಜನೀಯ ಸ್ವಾಮೀಜಿ ಅವರು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಸಭಾಂಗಣದ ಉದ್ಘಾಟನೆಯನ್ನು ಮಾನ್ಯ ಶಾಸಕರು, ವಿಧಾನಸಭೆಯ ವಿರೋಧ ಪಕ್ಷದ ಉಪನಾಯಕರು ಶ್ರೀ MD ಖಾದರ್ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ವೇದಿಕೆ ಮತ್ತು ಸಭಾ ಕಾರ್ಯಕ್ರಮ ಮಾನ್ಯ ಸಂಸದರು, ಭಾಜಪ ರಾಜ್ಯಾಧ್ಯಕ್ಷರು ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು ದೀಪ ಪ್ರಜ್ವಲಿಸುವುದರ ಮೂಲಕ ಚಾಲನೆ ನೀಡಿದರು. ವಧುವರರ ಕೊಠಡಿಯನ್ನು ಸ್ಥಾಪಕ ಸದಸ್ಯರಾದ ಹೂವಪ್ಪ ಭಾರತಿ ಹಾಗೂ ಹಿರಿಯ ಸದಸ್ಯರಾದ ಶ್ರೀ ವೆಂಕಪ್ಪ ಮಾಸ್ಟರ್ ಹತ್ತೈಗೋಳಿ ಅವರು ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಸಂಘದ ಭಾಸ್ಕರ್ ಗುತ್ತಾರ್ ಅವರು ವಹಿಸಿದ್ದರು. ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷರು ಶ್ರೀ ಅನಿಲ್ ದಾಸ್ ಅವರು ಸ್ವಾಗತಿಸಿದರು. ಕುಮಾರಿಯರಾದ ಲಕ್ಷ ಮತ್ತು ತನಿಷ್ಕರ್ ಅವರು ಪ್ರಾರ್ಥನೆಗೈದರು. ಮಯೂರು ಉಳ್ಳಾಲ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಸಂಘದ ಸ್ಥಾಪಕ ಸದಸ್ಯರಾದ ಶ್ರೀ ಹೂವಪ್ಪ ಭಾರತಿ, ಶ್ರೀ ಸೀತಾರಾಮ ಮಂಗೇರ ಕೊಲ್ಯ ಮತ್ತು ಹಿರಿಯ ಸದಸ್ಯರಾದ ಶ್ರೀ ವೆಂಕಪ್ಪ ಮಾಸ್ಟರ್ ಹಸೈಗೋಳಿ ಅವರನ್ನು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರ ಸಮಕ್ಷದಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನಿತರ ಸಾಧನೆ ವಿವರವನ್ನು ಜಯಂತ್ ಸಂಕೋಳಿಗರು ಸಭೆಗೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಶ್ರೀ ಅನಿಲ್ ದಾಸ್, ಮಾಜಿ ಅಧ್ಯಕ್ಷರು ಶ್ರೀ ದೇವಪ್ಪ ಎಂ ಸೋಮೇಶ್ವರ, ಸಂಘದ ಅಧ್ಯಕ್ಷರು ಶ್ರೀ ಬಿ ಭಾಸ್ಕರ್ ಗುತ್ತಾರ್, ಕುಂಬಾರ ಗುಡಿಗಾರಿಕೆ ಸಹಕಾರಿ ಸಂಘ ಚಕ್ರಸರದ ಕುಲ ಇದರ ಅಧ್ಯಕ್ಷ
ಮತ್ತಿತರ ಬಗ್ಗೆ ಗಣೇಶ್ ಕಾಪಿಕಾಡ್ ಅವರು ಮಾಹಿತಿ ನೀಡಿದರು. ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಸಚಿವರು, ಶ್ರೀ ಪ್ರತಾಪ್ ಸಿಂಗ್ ನಾಯಕ್ ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಪ್ರಕಾಶ್ ಪಿಲಿಕೂರು ವಂದನಾರ್ಪಣೆಗೈದರು. ನವೀನ್ ಪುತ್ತೂರು ಕಾರ್ಯಕ್ರಮ ನಿರೂಪಿಸಿದರು. ಸ್ಥಳೀಯ ಪ್ರತಿಭೆಗಳಿಂದ ಮತ್ತು ಮಹಿಳಾ ಘಟಕದ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಸರ್ಕಾರಿ ಕಾರ್ಯಕ್ರಮಗಳಿಗೆ ನಮ್ಮ ಸಮುದಾಯ ಭವನವನ್ನು ಉಳ್ಳಾಲ ತಾಲೂಕು ತಹಸೀಲ್ದಾರರ ಆದೇಶದ ಮೇರೆಗೆ ಉಚಿತವಾಗಿ ಒದಗಿಸಲಾಗಿರುತ್ತದೆ. ವಿಶೇಷ ಭದ್ರತೆಯಾಗಿ ಜಿಲ್ಲೆಯಲ್ಲಿ ಹೆಚ್ಚುವರಿ ಮೀಸಲು ಪೊಲೀಸರ ನಿಯೋಜನೆ ಸಂದರ್ಭದಲ್ಲಿ ಆರಕ್ಷಕ ನಿರೀಕ್ಷಕರ ವಿನಂತಿಯ ಮೇರೆಗೆ ಪೊಲೀಸ್ ಸಿಬ್ಬಂದಿಗಳಿಗೆ ವಾಸ್ತವ್ಯಕ್ಕಾಗಿ ಸಭಾಂಗಣವನ್ನು ಉಚಿತವಾಗಿ ನೀಡಿರುತ್ತೇವೆ. ದಿನಾಂಕ 9/7/2022 ಶನಿವಾರ ಬೆಳಿಗ್ಗೆ ನಮ್ಮ ಸಮುದಾಯ ಭವನದಲ್ಲಿ ಮೆರವಣಿಗೆ ಮತ್ತು ಶ್ರೀ ಸತ್ಯನಾರಾಯಣ ಪೂಜೆ ನಡೆಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ್ಯಾದ ಸಂಘದ ಆಡಳಿತ ಸಮಿತಿಗೆ ನಮ್ಮ ಸಂಘದಿಂದ ಶ್ರೀ ರಘುಪತಿ ಗುತ್ತಾರ್ ಅವರನ್ನು ನಾಮನಿರ್ದೇಶನ ಮಾಡಿ ಗೌರವಿಸಲಾಯಿತು. ದಿನಾಂಕ 14/11/2022 ಮಾಗಣೆ ದೇವರು ಶ್ರೀ ಸೋಮನಾಥ ದೇವರಿಗೆ ನಮ್ಮ ಸಮಾಜದ ವತಿಯಿಂದ ಸಿಯಾಳಾಭಿಷೇಕ ನಡೆಸಲಾಯಿತು. ಗೋವನಿತಾಶ್ರಯ ಟ್ರಸ್ಟ್ ಬೀಜಗುಡಿ ಬಜೀರ್ಗೆ ಗೋವಿಗಾಗಿ ಹೊರೆಕಾಣಿಕೆ ಕಾರ್ಯಕ್ರಮದ ಸಲುವಾಗಿ 2 ಗೋಣಿ ಚೀಲ ಎಣ್ಣೆಯನ್ನು ಸಮರ್ಪಿಸಲಾಯಿತು. ಸಮುದಾಯ ಭವನ ಕಟ್ಟಡದ ಕೆಳ ಅಂತಸ್ತಿನ ಚಾವಣಿಗೆ ಕಟ್ಟಡ ಸಮಿತಿಯ ಗೌರವಾಧ್ಯಕ್ಷರು ಶ್ರೀ ಸೌಂದರ್ಯ ರಮೇಶ್ ಅವರ ಪ್ರಾಯೋಜಕತ್ವದಲ್ಲಿ ಟೈಲ್ಸ್ ಅಳವಡಿಸಲಾಯಿತು. ಟೈಲ್ಸ್ಗೆ ತಗುಲಿದ ವೆಚ್ಚ ರೂಪಾಯಿ 3 ಲಕ್ಷವನ್ನು ಡಿ ಗುರುವಪ್ಪ ಟೈಲರ್ ಡಿ ವಾರಿಜೇವರ ಸ್ಮರಣಾರ್ಥ ಶ್ರೀಮತಿ ಮತ್ತು ಶ್ರೀ ಸೌಂದರ್ಯ ರಮೇಶ್ ಬೆಂಗಳೂರು ಇವರು ಕೊಡುಗೆ ನೀಡಿರುತ್ತಾರೆ. ನೆಲ ಅಂತಸ್ತಿನ ವೇದಿಕೆ ನಿರ್ಮಾಣಕ್ಕೆ ಅಂದಾಜು ಪಟ್ಟಿ ತಯಾರಿಸಲು ಸುನಿಲ್ ಶಾಲೆ ಮುಂಬೈಯವರ ಆಡಳಿತ ಮಂಡಳಿಗೆ ಸೂಚಿಸಿದ ಮೇರೆಗೆ ಅಂದಾಜು ಪಟ್ಟಿಯನ್ನು ತಯಾರಿಸಿ ನೀಡಲಾಗಿರುತ್ತದೆ. ಅಂತಿಮವಾಗಿ ಸುಮಾರು ರೂಪಾಯಿ 4 ಲಕ್ಷ ವೆಚ್ಚದಲ್ಲಿ ನೆಲ ಅಂತಸ್ತಿನ ವೇದಿಕೆಯನ್ನು ದಾನಿಗಳಾದ ಶ್ರೀ ಸುನಿಲ್ ಶಾಲೆ ಅವರ ತಾಯಿಯವರ ಹೆಸರಿನಲ್ಲಿ ನಿರ್ಮಿಸಲಾಗಿರುತ್ತದೆ. ದಾನಿಗಳ ಸೂಚನೆ ಮೇರೆಗೆ ನೂತನ ವೇದಿಕೆಗೆ ಶ್ರೀಮತಿ ಸುಮಿತ್ರಾ ರಾಜು ಶಾಲೆ ವೇದಿಕೆ ಎಂದು ಹೆಸರು ನೀಡಲಾಯಿತು. ಕುಲಾಲ ಸಮುದಾಯ ಭವನದ ಸಲುವಾಗಿ ಸಂಘದ ವತಿಯಿಂದ ಉಳ್ಳಾಲ ಶ್ರೀ ಗಣಪತಿ ವೈದ್ಯನಾಥ ನಾಗಬ್ರಹ್ಮ ದೇವಸ್ಥಾನದಲ್ಲಿ ಗಣಪತಿ ದೇವರಿಗೆ ರಂಗಪೂಜೆ ಸಲ್ಲಿಸಲಾಯಿತು. ತುಳುನಾಡಿನ ಕಾರಣಿಕ ದೈವ ಕೊರಗಜ್ಜನ ಆದಿಸ್ಥಳ ಗುತ್ತಾರ್ನಲ್ಲಿ ಕೋಲ ಸೇವೆಯನ್ನು ಸಲ್ಲಿಸಲಾಗಿರುತ್ತದೆ. ನಮ್ಮ ಸಂಘದ ವಾರ್ಷಿಕೋತ್ಸವ ಪ್ರತಿ ವರ್ಷವೂ ನಡೆಯುತ್ತಿತ್ತು. ಸುಮಾರು 10 ವರ್ಷಗಳಿಂದಲೂ ಹೆಚ್ಚು ಕಾಲ ವಾರ್ಷಿಕೋತ್ಸವ ನಡೆಯದಿರುವ ಬಗ್ಗೆ ಕಾರ್ಯಕಾರಿ ಸಭೆಯಲ್ಲಿ ವಿಮರ್ಶಿಸಲಾಗಿದ್ದು, ವಲ್ಯ ಸಂಘದ ವ್ಯಾಪ್ತಿಗೊಳಪಟ್ಟ ಸಮಾಜ ಬಂಧುಗಳನ್ನು ಒಟ್ಟುಗೂಡಿಸುವ ನಿಟ್ಟಿನಲ್ಲಿ ಈ ವರ್ಷ ವಾರ್ಷಿಕೋತ್ಸವ ನಡೆಸುವ ತೀರ್ಮಾನವನ್ನು ಕೈಗೊಳ್ಳಲಾಯಿತು. ಸೇವಾದಳ 2021-22 ದಿನ ಸೇವಾದಳ ವರದಿಯನ್ನು ಮಹಾಸಭೆಯಲ್ಲಿ ಮಂಡಿಸಲು ನಾನು ತುಂಬಾ ಸಂತೋಷ ಪಡುತ್ತೇನೆ. ಸಮಾಜ ಬಾಂಧವರ ಇನ್ನಿತರ ದಾನಿಗಳಿಂದ ಹಾಗೂ ಸಮಾಜದ ಸರ್ಕಾರದ ಸಹಕಾರದಿಂದ ನಿರ್ಮಾಣಗೊಂಡ ಸಂಘದ ನೂತನ ಸಭಾಭವನದ ಉದ್ಘಾಟನೆ ಸುಸಂದರ್ಭದಲ್ಲಿ ನಮ್ಮ ಸೇವಾದಳದ ಅಳಿವು ಸೇವೆಯು ನಿಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚಳಿಗೆ ಉಳಿಯುವುದೇ ಸಂತೋಷದ ವಿಷಯ. ಬಹಳ ವರ್ಷಗಳಿಂದ ಅನಿವಾರ್ಯ ಕಾರಣಗಳಿಂದ ಸ್ಥಗಿತವಾಗಿದ್ದ ಸಂಘದ ವ್ಯಾಪ್ತಿಗೊಳಪಟ್ಟ ಸಮಾಜ ಬಂಧುಗಳಿಗಾಗಿ ಸಮಾಜ ಸಂಘಟನೆಗಾಗಿ ಕ್ರೀಡಾಕೂಟವನ್ನು ನಡೆಸಲು ತೀರ್ಮಾನಿಸಲಾಯಿತು. ಮಹಿಳಾ ಘಟಕ 14/8/2022 ಮಹಿಳಾ ಘಟಕದ ವತಿಯಿಂದ ಆಟೋಜಿನ ಕಾರ್ಯಕ್ರಮ ನಡೆಸಲಾಯಿತು. ಸಭೆಯ ಅಧ್ಯಕ್ಷರು ವಹಿಸಿದ ಶ್ರೀಮತಿ ಸುರತಿ ಟೀಚರ್ ದೀಪ ಬೆಳಗಿಸಿದರು. ಶ್ರೀಮತಿ ನರಿನಾಡಿ ಕೊನೆ ಸ್ವಾಗತಿಸಿದರು. ಉಪನ್ಯಾಸಕರಾದ ಶ್ರೀಮತಿ ಆಶಾಲತ್ ಅವರ ಆಟದ ವೈಶಿಷ್ಟ್ಯತೆ ಮತ್ತು ಮಹತ್ವದ ಬಗ್ಗೆ ಎಲ್ಲರನ್ನು ಮನಮುಟ್ಟುವಂತೆ ತಿಳಿಸಿದರು. ಶ್ರೀಮತಿ ಶಂಕರಿ ಅವರು ಮಕ್ಕಳ ಮತ್ತು ಮಹಿಳಾ ಆರೋಗ್ಯದ ಬಗ್ಗೆ ಸರ್ಕಾರದಿಂದ ದೊರಕುವ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡಿದರು. ವಿಶೇಷ ಅತಿಥಿಗಳಲ್ಲಿ ಆಗಮಿಸಿದ ಶ್ರೀಮತಿ ಮಮತಾ ಗುಜರಾತ್ ಮುಂಬೈ, ಶ್ರೀ ಎಂ.ಪಿ. ಬಂಗೇರ್ ಹಾಗೂ ಶ್ರೀಮತಿ ಚಂದ್ರಪ್ರಭಾ ಇವರುಗಳನ್ನು ಗೌರವಿಸಲಾಯಿತು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಂಘದ 4 ಸದಸ್ಯರು ಸನ್ಮಾನಿಸಲಾಯಿತು. ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಆಯ್ಸಲಾಯಿತು. ಮಹಿಳಾ ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಸ್ಪರ್ಧೆ
ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಶ್ರೀಮತಿ ರೇಖಾ ಮತ್ತು ಶ್ರೀಮತಿ ಸರಿತಾ ಆಡಳಿತ ನಡೆಸಿಕೊಟ್ಟರು. ಶ್ರೀಮತಿ ಸಪ್ನ ಮತ್ತು ಶ್ರೀಮತಿ ಅರುಣ ಕಾರ್ಯಕ್ರಮ ನಿರೂಪಣೆ ಮಾಡಿದರು. ದಿನಾಂಕ 11/3/2021 ಮಹಿಳಾ ದಿನಾಚರಣೆಯನ್ನು ಡಾಕ್ಟರ್ ಚೈತ್ರಾರವರ ಗಣ ಉಪಸ್ಥಿತಿಯಲ್ಲಿ ಆಚರಿಸಲಾಯಿತು. ಶ್ರೀ ವೀರನಾರಾಯಣ ದೇವಸ್ಥಾನ ಕುಲಶೇಖರ ಜೀರ್ಣೋದ್ಧಾರದ ಸಲುವಾಗಿ ಕರ ಸೇವಿಕೆಯರಾಗಿ ಮತ್ತು ಕ್ಷೇತ್ರದ ಬ್ರಹ್ಮಕಲಶದ ಸಂದರ್ಭದಲ್ಲಿ ಸ್ವಯಂ ಸೇವಿಕೆಯರಾಗಿ ಮಹಿಳಾ ಘಟಕದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರುತ್ತೇವೆ. ಇತರ ಚಟುವಟಿಕೆಗಳು ಶ್ರೀ ವೀರನಾರಾಯಣ ದೇವಸ್ಥಾನ ಬ್ರಹ್ಮಕಲಶ ಪ್ರಯುಕ್ತ 14 ಗ್ರಾಮದ ಎಲ್ಲ ಸಮಾಜ ಬಾಂಧವರಿಂದ ಹಾಗೂ ನೆರೆಯ ಮಂಗಳೂರು, ಮಂಜೇಶ್ವರ ತಾಲೂಕು ಹಾಗೂ ಕಾಸರಗೋಡು ಜಿಲ್ಲೆಯ ಕುಲಾಲ ಸಂಘಗಳು ಸಂಗ್ರಹಿಸಿಕೊಂಡು ಬಂದಿರುವ ಹಸಿರು ಹೊರೆ ಕಾಣಿಕೆಯನ್ನು ಕೊಲ್ಯ ಕುಲಾಲ ಸಮುದಾಯ ಭವನದ ವಠಾರದಲ್ಲಿ ಒಟ್ಟು ಸೇರಿಸಿ ಕೊಲ್ಯ ಕುಲಾಲ ಸಂಘದ ನೇತೃತ್ವದಲ್ಲಿ ಭವ್ಯ ಶೋಭಾಯಾತ್ರೆಯೊಂದಿಗೆ ಕುಲಶೇಖರ ಶ್ರೀ ವೀರನಾರಾಯಣ ದೇವಸ್ಥಾನಕ್ಕೆ ತಲುಪಿಸಿರುತ್ತೇವೆ. ಗ್ರಾಮ ದೇವರಾದ ಶ್ರೀ ಸೋಮನಾಥ ದೇವರಿಗೆ ಪ್ರತಿ ವರ್ಷದಂತೆ ತೀರ್ಥಾಭಿಷೇಕವನ್ನು ಸಂಘದ ವತಿಯಿಂದ ನಡೆಸಲಾಯಿತು. 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಸಂಭ್ರಮಾಚರಣೆಯನ್ನು ಮಾಜಿ ಯೋಧರಾದ ಶ್ರೀ ಸಂತೋಷ್ ಕುಲಾಲ್ರವರ ಉಪಸ್ಥಿತಿಯೊಂದಿಗೆ ಹಾಗೂ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಧ್ವಜಾರೋಹಣವನ್ನು ನೆರವೇರಿಸುವುದರೊಂದಿಗೆ ಆಚರಿಸಲಾಯಿತು. ಬಳಿಕ ಸಿಹಿ ಹಂಚಲಾಯಿತು. ಸಾಮಾಜಿಕ ಬದ್ಧತೆ ಸಹಾಯ ಕೋರಿ ಬಂದ ಅರ್ಜಿಗಳಿಗೆ ಸ್ಪಂದಿಸಿ ದಾನಿಗಳ ಸಹಕಾರದೊಂದಿಗೆ ಆರ್ಥಿಕ ರೂಪದಲ್ಲಿ ಸಹಾಯಧನ ನೀಡಿ ಸ್ಪಂದಿಸಲಾಗಿದೆ. ಸಂಘದ 58ನೇ ವಾರ್ಷಿಕೋತ್ಸವ ದಿನಾಂಕ 13/8/2023 ಆದಿತ್ಯವಾರ ಕೊಲ್ಯ ಕುಲಾಲ ಸಮುದಾಯ ಭವನದಲ್ಲಿ 58ನೇ ವಾರ್ಷಿಕೋತ್ಸವವನ್ನು ಶ್ರೀ ಬಿ ಭಾಸ್ಕರ್ ಪುತ್ರ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು. ಮುಂಬೈ ಉದ್ಯಮಿಗಳು ಮಂಗಳದೇವಿ ಕುಲಾಲ ಭವನ ಕನ್ನಡ ಸಮಿತಿಯ ಉಪ ಕಾರ್ಯಾಧ್ಯಕ್ಷರು ಶ್ರೀ ಸುನೀಲ್ ಆಲ್ ಸಾಲಿಯಾರ್ ಅವರು ದೀಪ ಪ್ರಜ್ವಲಿಸುವುದರೊಂದಿಗೆ ಕಾರ್ಯಕ್ರಮ ಚಾಲನೆ ನೀಡಿದರು. ವಿಶೇಷ ಅಭ್ಯರ್ಥರಾಗಿ ಶ್ರೀ ಪ್ರೇಮಾನಂದ್ ಕುಲಾಲ್ ಕೋಡಿಕಲ್, ಅಧ್ಯಕ್ಷರು ಶ್ರೀ ವೀರನಾರಾಯಣ ಸೇವಾ ಟ್ರಸ್ಟ್ ರಿಜಿಸ್ಟರ್ ಕುಲಶೇಖರ, ಶ್ರೀ ಗಣೇಶ್ ಕುಲಾಲ್, ಮಾಲಕರು ಶ್ರೀ ಲಕ್ಷ್ಮೀ ಫರ್ನಿಚರ್ ಅಂಡ್ ಇಂಟೀರಿಯರ್ಸ್ ಮಂಗಳೂರು, ರವೀಂದ್ರ ಮುನಿಪಾಡಿ, ಅಧ್ಯಕ್ಷರು ಕುಲಾಲ ಸಂಘ ರಿಜಿಸ್ಟರ್ ಕಾಸರಗೋಡು ಜಿಲ್ಲೆ, ಸತೀಶ್ ಕುಂಪಲ, ಕಾರ್ಯದರ್ಶಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ, ಶ್ರೀ ಗಣೇಶ್ ಮಾಡೂರು, ಮಾಲಕರು ತೃಪ್ತಿ ಎಲೆಕ್ಟ್ರಿಕಲ್ಸ್ ಮಾಡೂರು, ಶ್ರೀ ನವೀನ್ ಪೆನ್ಮಲಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರರ ಯುವ ವೇದಿಕೆ ಮತ್ತು ಮಹಿಳಾ ಸಂಘಟನೆಗಳ ಒಕ್ಕೂಟ, ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಉಪಸ್ಥಿತರಿದ್ದರು. ಸ್ವಜಾತಿ ಬಾಂಧವರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರದರ್ಶಿಸಲ್ಪಟ್ಟಿವೆ. ಕಲಂಕ ಶ್ರೀ ವಿಠಲಾಯಕರಿಂದ ನಡೆದ ಸಂಗೀತ ಗೀತ ಸಾಹಿತ್ಯ ಸಂಭ್ರಮಕ್ಕೆ ಸಭಿಕರೆಲ್ಲರ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಾರ್ಷಿಕೋತ್ಸವ ಕಾರ್ಯಕ್ರಮದ ಖರ್ಚು ವೆಚ್ಚವನ್ನು ಪ್ರಾಯೋಜಕರಿಂದ ಭರಿಸಲಾಯಿತು. ವಾರ್ಷಿಕೋತ್ಸವ ಸಂಕ್ಷಿಪ್ತ ವರದಿಯನ್ನು ಮುಂದಿನ ವರ್ಷದ ವಾರ್ಷಿಕ ವರದಿಯಲ್ಲಿ ಪ್ರಕಟಿಸಲಾಗುವುದು. ಸದಸ್ಯರು, ಕಾರ್ಯದರ್ಶಿಗಳು, ವರದಿ ಆಗಿದ್ದಾರ ಕೇಳಿದ ಕೇಳಿ ಆಯ್ನಾದೆ ಕಾರ್ಯಕ್ರಮನ ಬೇಗ ಮುಗಿಪುಗ ಯಾವೆಲ್ಲ ಸ್ಕಾಲರ್ಶಿಪ್ ಕೊಟ್ಟವರಿಗೆ ಅಭಿನಂದನೆ, ಸಾಧಕರಿಗೆ ಸನ್ಮಾನ ಉಂಟು. ಪ್ರಶ್ನೆ ನನ್ನ ಕೇಳಿದ ದಯಮಾಡಿ ಮಾನ್ಯ ಸದಸ್ಯರು ಕೇಳೋದು. ಇದ್ದಾಗ ಚಪ್ಪಳ ಮುಖಾಂತರ ವರದಿಗೆ ಮಂಜೂರು ಮಾಡಿಕೊಡೋದು ವಿನಮ್ರವಾಗಿ ಕೇಳುವುದು. ಕಾರ್ಯಕ್ರಮದ ಲಘು ನಮ್ಮ ಈ ಮಹಾಸಭೆಗೆ ಆಗಮಿಸಿದ ಗೌರವಿಸಿದ್ದಾರೆ ನಮ್ಮ ಗಾಯತ್ರಿ ಗುಪ್ತಾ ಕಿಶೋರ್ ಹಾಗೂ ಬಿಜೆಪಿ ಮಂಡಲದ ಅಧ್ಯಕ್ಷರಾದರೆ ಅನ್ನ ಗೌರವ ಉಪಸ್ಥಿತಿ ನಮ್ಮ ಸ್ವೀಕಾರ ಮಾಡುವ ಅಂಜನೆ ಜಯರಾಮ್ ಕುಂತಾರ್ ವ್ಯಾಯಾಮ ಸಂಘದ ಅಧ್ಯಕ್ಷರ ಅನ್ನ ಪಕ್ಕ ಸದಸ್ಯರೆಲ್ಲ ಉಪಸ್ಥಿತಿ ನಮ್ಮ ಈ ಮಹಾಸಭೆ ಗೌರವಿಸುವುದು. ಅದೇ ಹಿರಿಯರಾದ ಚಂದ್ರಶೇಖರ್ ಪಟ್ಟವರು ಸದಸ್ಯರು ಪ್ರೀತಿಯಿಂದ ನಮ್ಮ ಮಹಾಸಭೆಗೆ ಗೌರವ ಬಯಸಿದೆ. ಹಾಗೂ ಬಂಧದ ಮಾಜಿ ಅಧ್ಯಕ್ಷರಾದರು. ಅವೇ ನಮ್ಮ ಹಿರಿಯ ಸದಸ್ಯರ ಉಪಸ್ಥಿತಿ ಮನಮೋಹನ್ ಮುಲ್ಲಾಲ್ ಅನ್ನ ಗೌರವ ಉಪಸ್ಥಿತಿಯಿಂದ ನಮ್ಮ ಮಹಾಸಭೆ ಗೌರವಿಸಿದರು. ಕಾರ್ಯಕ್ರಮ 5ನೇ
ಅಂಚನೆ ನಮ್ಮ ಶಾಸಕ ಸಮಿತಿಯ ಮಾಜಿ ಅಧ್ಯಕ್ಷರು ಈಗ ಈ ಸಂಘಕ್ಕೂ ಈ ಸೇವಕರ ಯಾನ 6 ಸಂಘದ ಅಧ್ಯಕ್ಷರು ಯಾನ ಸೇವಕರನ್ನ ಸಂಚತರಾಗಿದ್ದ ಅದನ್ನ ಒಂದು ಸಲಹೆ ಅದನ್ನ ಒಂದು ಟ್ರೈನಿಂಗ್ ಇಷ್ಟಪಟ್ಟದ ಈ ಸಂಘಗಳು ಅಳವಡಿಸುವುದಿಲ್ಲ ಅದನ್ನ ನೆಪಪತ್ರ ಆಗಮಿಸಿದೆ ಅದನ್ನ ಗೌರವ ಉಪಸ್ಥಿತ ಈ ಮಾತುಗಳು ವೆಲ್ಕಮ್ ಮಾಸ್ಟರ್ ಅಧ್ಯಕ್ಷರು ಕಾರ್ಯಕ್ರಮ ವರದಿ ವಾರ್ಷಿಕ ಲೆಕ್ಕಪತ್ರ ಮಂಡಳಿ ಪಕ್ಕ ಮಂಜೂರು ನಿಗದಿತೊಬ್ಬನೇ ಈ ಮಾಸ ಲೆಕ್ಕದ ಇಂಥ ಅಧ್ಯಕ್ಷರು ಹೊಂದಿಸಲು ಅಂಚನೆ ಎದುರಿನ ಮಾತಾಡ ಹಿರಿಯ ಸದಸ್ಯರು ಅಂಚನೆ ಬತ್ತಿಂಚಿನ ಮಾತಾ ಸದಸ್ಯರನ್ನ ಪ್ರೀತಿಪೂರ್ವಕ ಹೊಂದಿಸ ಒಂದು 55ನೇ ವಾರ್ಷಿಕ ವರದಿ ನೇತ ಲೆಕ್ಕಪತ್ರಣಿಯಾಗಿದ್ದ ಓದೊಂದು ನಿರ್ಣಯ ಬಂದದ್ದು ಮಾತೆಯಿಂದ ಮುಂಜೆ ಗಮನದ್ದು ಪೇಜ್ ನಂಬರ್ 26 22 ಮುಂಜೆ ಎಲ್ಲಿಯ ಕರೆಕ್ಷನ್ ಉಂಟು ಜೂಮ್ ಮತ್ತದು 30,90,935.13 ಅವಿನಲ್ಲಿ ಸರಿಪಟ್ಟು ಓದರ್ಕೊಂಡು ಕೇಳಿದ್ರೆ ಅಂಚನೆ ಪೇಜ್ ನಂಬರ್ 30-31 ಗತ ವರ್ಷದ ಲೆಕ್ಕ ಪ್ರಕಾರ 1,70,76,683 ಅವನಿಗೆ ಸರಿ ಮಾಡಿ ಓದಲು ಅಂಚನೆ ಒಟ್ಟು 1,77,16,916.22 ನೇತ ಟೋಟಲ್ ಬರ್ತದೆ 1,89,65,457.22 ದಯಮಾಡಿ నేను సరి మంది ఓదుకొని కేవలం అంచనే పేజ్ నెంబర్ 38 ದಿನಾಂಕ 31/3/2023 ನಾಳು ಇನ್ನೊಂದು ಸರಿ ಮಂದಿ ಓದುಕೊಂಡು ಕೇಳಬೇಕು ದಿನಾಂಕ 31/3/2023 ಅಂತ್ಯವಾಗುವ ಜಮಾ ಖರ್ಚಿನ ಪಟ್ಟಿ ಆರಂಭದ ಶುಲ್ಕ ನಗದು ಕೈಯಲ್ಲಿ 760 ರೂಪಾಯಿ.29 ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ ನಂಬರ್ 1384ರಲ್ಲಿ 1,32,875 ರೂಪಾಯಿ ಯೂನಿಯನ್ ಬ್ಯಾಂಕ್ ಉಳಿತಾಯ ಖಾತೆ 9723ರಲ್ಲಿ 11,323.30 ನಿರಪು ಠೇವಣಿ 12,714 ರೂಪಾಯಿ ಕೇಂದ್ರ ಕೋಟೆಕಾರು ವ್ಯವಸಾಯ ಸಹಕಾರಿ ಸಂಘ ನಿಯಮಿತ ಉಳಿತಾಯ ಖಾತೆ 202ರಲ್ಲಿ 1,793 ರೂಪಾಯಿ.80 ಶ್ರೀ ಕುಂಬೇಶ್ವರ ವಿದ್ಯುತ್ ಸಹಕಾರಿ ಸಂಘ ನಿಯಮಿತ ಉಳಿತಾಯ ಖಾತೆ 40ರಲ್ಲಿ 11,619 ರೂಪಾಯಿ ಕುಂಬಾರ ಗುಡಿ ಕೈಗಾರಿಕೆ ಸಹಕಾರಿ ಸಂಘ ನಿಯಮಿತ 4,40,129 ರೂಪಾಯಿ ಕುಂಬಾರ ಗುಡಿ ಕೈಗಾರಿಕೆ ಸಹಕಾರಿ ಸಂಘ ಉಳಿತಾಯ ಖಾತೆ ಠೇವಣಿ 50,000 ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 265ರಲ್ಲಿ 1,215 ರೂಪಾಯಿ.83 ಒಟ್ಟು 6,67,432.22 ದೇಣಿಗೆ ಸ್ವೀಕೃತಿ 3,97,800 ಉಳಿತಾಯ ಖಾತೆ ಬಡ್ಡಿ 3,353 ರೂಪಾಯಿ ಸದಸ್ಯತನ ಶುಲ್ಕ ಸ್ವೀಕೃತಿ 1,800 ರೂಪಾಯಿ ವಿದ್ಯಾನಿಧಿ 12,800 ಶಾಶ್ವತ ಸದಸ್ಯತನ 24,000 ರೂಪಾಯಿ ಕೋಶಾಧಿಕಾರದ ಸಾಲ 50,000 ರೂಪಾಯಿ FPA ಪಡೆದ ಬಡ್ಡಿ 1,017 ರೂಪಾಯಿ ಹಾಲ್ ಬಾಂಡ್ ಸ್ವೀಕೃತಿ 14,86,500 ಸ್ಕ್ರಾಪ್ ಮಾರಾಟದಿಂದ 6,000 ಕಟ್ಟಡದ ನಿಧಿ ಸ್ವೀಕೃತಿ 4,40,733 ರೂಪಾಯಿ ಒಟ್ಟು ಜಮಾ 30,90,935.13 ಖರ್ಚು ವಿದ್ಯುತ್ ಶುಲ್ಕ 35,792 ಲೇಖನಿ ಮತ್ತು ಮುದ್ರಣ ವೆಚ್ಚ 39,104 ಜಾಹೀರಾತು ವೆಚ್ಚ 15,000 ಇತರ ವೆಚ್ಚ 44,741 ರೂಪಾಯಿ ಬ್ಯಾಂಕ್ ವೆಚ್ಚ 2,267.80 ರೂಪಾಯಿ ಬ್ಯಾನರ್ ಖರ್ಚು 43,300 ಸಹಾಯದ ಮತ್ತು ಹೊರೆಕಾಣಿಕೆ 5,000 ಕಾರ್ಯಕ್ರಮದ ಖರ್ಚು 5,24,539 ರೂಪಾಯಿ ಅತಿಥಿ ಸಭೆಯ ವೆಚ್ಚಗಳು 15,285 ರೂಪಾಯಿ ಪೂಜೆಯ ಖರ್ಚು 69,892 ರೂಪಾಯಿ ಲೆಕ್ಕ ಪರಿಶೋಧಕರ ಶುಲ್ಕ 5,000 ದುರಸ್ತಿ ಖರ್ಚು 1,08,832 ವಿದ್ಯಾರ್ಥಿ ವೇತನ 19,000 ಉಡುಗೊರೆ ಮತ್ತು ಸ್ಮರಣಿಕೆ ಖರ್ಚು 15,900 ಬಡ್ಡಿ ಪಾವತಿ 1,42,668 ರೂಪಾಯಿ ವಕೀಲರ ಶುಲ್ಕ 800 ರೂಪಾಯಿ ಪಂಚಾಯತ್ ತೆರಿಗೆ 47,770 ರೂಪಾಯಿ ಸಂಬಳದ ವೆಚ್ಚ 1,89,940
ನಿರ್ಮಾಣ ಹಂತದಲ್ಲಿರುವ ಕಟ್ಟಡ 12,83,292. ಪೀಠೋಪಕರಣ 1,38,000. ವಿದ್ಯುತ್ ಮತ್ತು ಫಿಟ್ಟಿಂಗ್ಸ್ 83,259. ಕೊನೆಯ ಶಿಲ್ಪು ನಗದು ಕೈಯಲ್ಲಿ 37,694 ರೂಪಾಯಿ. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 1374ರಲ್ಲಿ 3,313. ಯೂನಿಯನ್ ಬ್ಯಾಂಕ್ ಉಳಿತಾಯ ಖಾತೆ 9723ರಲ್ಲಿ 2,213.50. ನೀಲಗುಡ್ಡೆ ಬಳಿ 12,714 ರೂಪಾಯಿ. ಕೋಟೆಕಾರ ವ್ಯವಸಾಯ ಸಹಕಾರಿ ಸೇವಾ ಸಂಘ ನಿಯಮಿತ ಉಳಿತಾಯ ಖಾತೆ 222ರಲ್ಲಿ 1,793 ರೂಪಾಯಿ 80 ಪೈಸೆ. ಶ್ರೀ ಕುಂಬೇಶ್ವರ ವಿದೇಶಿ ಸಹಕಾರಿ ಸಂಘ ನಿಯಮಿತ ಉಳಿತಾಯ ಖಾತೆ 40ರಲ್ಲಿ 4,376. ಕುಂಬಾರ ಗುಡಿ ಕೈಗಾರಿಕೆ ಸಹಕಾರಿ ಸಂಘ ನಿಯಮಿತ 7,361 ರೂಪಾಯಿ. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 265ರಲ್ಲಿ 1,253 ರೂಪಾಯಿ 83. ಕುಂಬಾರ ಗುಡಿ ಕೈಗಾರಿಕೆ ಸಹಕಾರಿ ಸಂಘ ನಿಯಮಿತ FD 50,000. 1,20,719 ರೂಪಾಯಿ 42. ಒಟ್ಟು ಜುಮ್ಲ 3,90,735 ರೂಪಾಯಿ 22. 31/3/2000 ಅಂತ್ಯವಾಗುವ ಆಯವ್ಯಯ ಪಟ್ಟಿ. ಆರಂಭದ ಶುಲ್ಕ ವಿದ್ಯುತ್ ಶುಲ್ಕ 35,792. ಲೇಖನಿ ಮತ್ತು ಮುದ್ರಣ ವೆಚ್ಚ 31,104 ರೂಪಾಯಿ. ಜಾಹೀರಾತು ವೆಚ್ಚ 15,000. ಇತರ ವೆಚ್ಚಗಳು 44,741 ರೂಪಾಯಿ. ಬ್ಯಾಂಕ್ ವೆಚ್ಚ 2,267 ರೂಪಾಯಿ 80 ಪೈಸೆ. ಬ್ಯಾನರ್ ಖರ್ಚು 43,300. ಸಹಾಯಧನದ ಮೊರಕಾಣಿಕೆ 5,000. ಕಾರ್ಯಕ್ರಮದ ಖರ್ಚು 5,24,539. ಅತಿಥಿ ಸಭೆಯ ವೆಚ್ಚ 15,285. ಪೂಜೆಯ ಖರ್ಚು 19,892. ಲೆಕ್ಕ ಪರಿಶೋಧನಾ ಶುಲ್ಕ 5,000. ದುರಸ್ತಿ ಖರ್ಚು 1,08,832. ವಿದ್ಯಾರ್ಥಿ ವೇತನ 19,000. ಉಡುಗೊರೆ ಮತ್ತು ಸ್ಮರಣಿಕೆ ಖರ್ಚು 17,900. ಬಡ್ಡಿ ಪಾವತಿ 1,42,668. ತೀರ ಶುಲ್ಕ 800. ಪಂಚಾಯತ್ ತೆರಿಗೆ 47,770. ಸಂಬಳದ ವೆಚ್ಚ 1,89,940. ಕಟ್ಟಡ ತೆರಿಗೆ ವಿದ್ಯುತ್ ಉಪಕರಣ 10,523. ಕಡಿಮೆ ಕೊಳ್ಳು ಮತ್ತು ಇತರ ಸಾಮಗ್ರಿ 418. ಸ್ಥಳ ಮತ್ತು ಕಟ್ಟಡ 3,717. ಪೀಠೋಪಕರಣಗಳು 11,750. ನಿರ್ಮಾಣ ಹಂತದಲ್ಲಿರುವ ಕಟ್ಟಡ 18,88,772.85. ಪಾತ್ರೆಗಳು 2,358 ರೂಪಾಯಿ. ಒಟ್ಟು 19,17,638.85. ಜುಮ್ಲ 32,44,469.65. ಉಳಿತಾಯ ಖಾತೆ ಬಡ್ಡಿ ಆಯಾ ಉಳಿತಾಯ ಖಾತೆ ಬಡ್ಡಿ 3,353. ಸದಸ್ಯನ ಶುಲ್ಕ ಸ್ವೀಕೃತಿ 1,800. FDಯಲ್ಲಿ ಪಡೆದ ಬಡ್ಡಿ 1,017. ದೇಣಿಗೆ ಸ್ವೀಕೃತಿ 3,97,800. ಹಾಲು ಬಾಡಿಗೆ ಸ್ವೀಕೃತಿ 14,86,500. ಸ್ಕ್ರಾಪ್ ಮಾರಾಟ 6,000. ವರದಿ ವರ್ಷ ಖರ್ಚು ವರ್ಗಾವಣೆ 13,47,999.65. ಒಟ್ಟು ಜುಮ್ಲ 32,44,460.80. 31/3/2023 ಅಂತ್ಯವಾದ ಜವಾಬ್ದಾರಿ ಮತ್ತು ಆಸ್ತಿಯ ವಿವರ. ಕಟ್ಟಡ ನಿಧಿ ಗತ ವರ್ಷದ ಲೆಕ್ಕ ಪ್ರಕಾರ 1/4/2022 1,70,76,683.22. ವರದಿ ವರ್ಷದ ಜಮಾ 4,40,233 ರೂಪಾಯಿ. ಒಟ್ಟು 1,77,16,916.22. ವಿದ್ಯಾನಿಧಿ ಗತ ವರ್ಷದ ಲೆಕ್ಕ ಪ್ರಕಾರ 1/4/2022 2,87,825. ವರದಿ ವರ್ಷದ ಜಮಾ 12,800. ಒಟ್ಟು 3,06,625. ಮೂಲ ನಿಧಿ ಗತ ವರ್ಷದ ಲೆಕ್ಕ ಪ್ರಕಾರ 1/4/2022 54,974.52. ಅಜೀವ ಸದಸ್ಯನ 24,000. ಒಟ್ಟು 78,974.52. ವರದಿ ವರ್ಷದ ಖರ್ಚು ವರ್ಗಾವಣೆ 13,47,999.65. ಒಟ್ಟು 12,69,025 ರೂಪಾಯಿ. ಸಾಲ ಮತ್ತು ಮುಂಗಡ ಬ್ಯಾಂಕ್ ಸಾಲ 8,47,166 ರೂಪಾಯಿ. ಕೋಶಾಧಿಕಾರಿಗಳ ಸಾಲ 50,000. ಸಾಲ ಮತ್ತು ಮುಂಗಡ 50,750 ರೂಪಾಯಿ. ಒಟ್ಟು 1,89,10,57.22. ಸ್ಥಳ ಮತ್ತು ಕಟ್ಟಡ ಆಸ್ತಿ ಗತ ವರ್ಷದ ಲೆಕ್ಕ ಪ್ರಕಾರ 1/4/2022 31,174 ರೂಪಾಯಿ. ಸಹಕಾರಿ 3,717. ಒಟ್ಟು 33,457.
ಪೀಠೋಪಕರಣ ಗತ ವರ್ಷದ ಲೆಕ್ಕ ಪ್ರಕಾರ 1/4/2022ರಂದು 23,582, ಸಬಕಲಿ 2,358, ಒಟ್ಟು 21,224 ರೂಪಾಯಿ. ಚಪ್ಪಲ ಮತ್ತು ಸಾಮಗ್ರಿ 5 ರೂಪಾಯಿ. ವಿದ್ಯುತ್ ಉಪಕರಣ ಗತ ವರ್ಷ ಲೆಕ್ಕ ಪ್ರಕಾರ 1/4/2022ರಂದು 5,123, ವಿದ್ಯುತ್ ಉಪಕರಣ 83,259, ಒಟ್ಟು 88,382, ಸಬಕಲಿ 10,623, ಒಟ್ಟು 77,759 ರೂಪಾಯಿ. ಕಡಲೆಕಾಳು ಮತ್ತು ಇತರ ಸಾಮಗ್ರಿ ಗತ ವರ್ಷ ಲೆಕ್ಕ ಪ್ರಕಾರ 1/4/2022ರಂದು 4,176, ಸಬಕಲಿ 418, ಒಟ್ಟು 3,758. ಗತ ವರ್ಷ ಲೆಕ್ಕ ಪ್ರಕಾರ 1/4/2022ರಂದು 1,78,37,310.52. 2022-23 ವರ್ಷದ ಖರ್ಚು 12,69,292, ಒಟ್ಟು 1,91,602,602 ರೂಪಾಯಿ 22 ಪೈಸೆ. ಸಬಕಲಿ 18,88,772 ರೂಪಾಯಿ 85 ಪೈಸೆ. ಒಟ್ಟು 1,72,17,829.67. ಪೀಠೋಪಕರಣ ಮತ್ತು ಫಿಟ್ಟಿಂಗ್ಸ್ಗಳು ವರದಿ ವರ್ಷದ ಖರೀದಿಗಾಗಿ 1,38,000, ಸಬಕಲಿ 11,750, ಒಟ್ಟು 1,26,250. ಇತರ ಠೇವಣಿ ಕೆಇಬಿಯಲ್ಲಿ ಠೇವಣಿ 13,250, ಆದಾಯ ಕರ ಕಡಿತ 15,030, ದೂರವಾಣಿ ಠೇವಣಿ 2,000, ಸಹಾಯಧನ ಬರಬೇಕಾದ ಮೊತ್ತ 25,000, ಕಾಮಧನ ನೀಡಿ ಬರಬೇಕಾದ ಮೊತ್ತ 40,150, ನಗದು ಮತ್ತು ಬ್ಯಾಂಕ್ ಶುಲ್ಕ ನಗದು ಕೈಯಲ್ಲಿ 32,694 ರೂಪಾಯಿ 29. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 1380ರಲ್ಲಿ 3,313, ಯೂನಿಯನ್ ಬ್ಯಾಂಕ್ ಉಳಿತಾಯ ಖಾತೆ 9723ರಲ್ಲಿ 2,213.50, ನಿರಕು ಠೇವಣಿ 12,714. ಶ್ರೀ ಕುಂಬೇಶ್ವರ ವಿದ್ಯಾ ಸಹಕಾರಿ ಸಂಘ ನಿಯಮಿತ ಬ್ಯಾಂಕ್ 40ರಲ್ಲಿ 4,376 ರೂಪಾಯಿ. ಕೆನರಾ ಬ್ಯಾಂಕ್ ಉಳಿತಾಯ ಖಾತೆ 265ರಲ್ಲಿ 1,253 ರೂಪಾಯಿ 80 ಪೈಸೆ. ಕೋಟೆಕರ್ ವ್ಯವಸಾಯ ಸಹಕಾರಿ ಸಂಘ ನಿಯಮಿತದಲ್ಲಿ ಉಳಿತಾಯ ಖಾತೆ 202ರಲ್ಲಿ 1,793 ರೂಪಾಯಿ 80 ಪೈಸೆ. ಕುಂಬಾರ ಗುಟ್ಟೆಗಾರಿಕೆ ಸಹಕಾರಿ ಸಂಘ ಕುಂಬಾರ ಗುಟ್ಟೆಗಾರಿಕೆ 50,000, ಒಟ್ಟಿಗೆ 1,20,719.42, ಒಟ್ಟು 1,85,457,457.22. ಗೌರವಿತ ಸದಸ್ಯರು, ಕೋಶಾಧಿಕಾರಿ, ವಾರ್ಷಿಕ ಲೆಕ್ಕಪತ್ರ ಮಂಡಲ ಮಂತ್ರಿ ಪೂರಕವಾದ ತೂದು ಈ ಮಾಸಭೆಗೆ ನಿಗಳು ಮಂಜೂರು ಮಾಡಿಕೊಡ್ತಾರೆ. ನಿಗಳ ವಿಳಂಬರವಾದ ವಿನಂತಿ ನಮ್ಮ ಲೆಕ್ಕಪತ್ರ ಕೈಗಳಿಂದ ಮಾನ್ಯ ಸದಸ್ಯರು ಚಪ್ಪಾಳೆ ಕಟ್ಟಿಗೆ ಮಂಜೂರು ಮಾಡಿಕೊಡುವಂತೆ ವಿನಂತಿ. ಮಾನ್ಯ ಗೌರವಿತ ಸದಸ್ಯರೇ, ನಮ್ಮ ಈ ಮಹಾಸಭೆಗೆ ಆಗಮಿಸಿದ ಹಬ್ಬಗಟ್ಟಿಗ ಎಂಡಿ ಶಶೀಧರ್ ವೈದ್ಯರ ಬಗ್ಗೆ ಅನೇಕ ಈ ಮಹಾಸಭೆ ಗೌರವ ಉಪಸ್ಥಿತಿ ಮಹಾಸಭೆ ಗೌರವ. ಅಂತೆಯೇ ನಮ್ಮ ಈ ಬಿಲ್ಡಿಂಗಿನ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ನ ಮೋಹನ್ ದಾಸ್ ಅಂಬೇಕರ್ ತನ್ನ ಗೌರವ ಉಪಸ್ಥಿತಿಯಿಂದ ಸ್ವಾಗತ ಮಾಡುತ್ತಿಲ್ಲ. ಅವೇ ಲೆಕ್ಕನೆ ತಿಂಗಳ ಹಿರಿಯ ಸದಸ್ಯರು ಮಾತೆಗಳ ಸಲಹೆ ಸೂಚನೆ ಕೊರೋಣ ಪ್ರಕಾಶ್ ಸಾರಥಿ ಆತನ ಗೌರವ ಉಪಸ್ಥಿತಿ ಸ್ವಾಗತ ಮಾಡುವುದಿಲ್ಲ. ಅವೇ ಲೆಕ್ಕನೆ ಎನ್ನ ಕಡೆಯವರಿಗೆ ಸದಸ್ಯರಾದ ಕರುಣಾಕರ ಕಪ್ಪ ಉತ್ತಾರ ಆರ್ಲ ವೈದ್ಯರ ಅನ್ನ ಗೌರವ ಉಪಸ್ಥಿತಿಲ್ಲ ಒಂದು ಗೌರವಿಸುವುದಿಲ್ಲ. ನನದ ಕಾರ್ಯಕ್ರಮ ತೆರವು ಮಂಡನೆ ಮಹಾಸಭೆಗೆ ತೆರವು ಮಂಡನೆ ಪೂಲ ಕೈ ಹೊಸಪುರದ ಮಾಧ್ಯಮದ ಮಿತ್ರರಿಗಳ ಈ ಅನ್ನ ಗೌರವ ಉಪಸ್ಥಿತಿನ ಈ ಮಹಾಸಭೆ ಸ್ವಾಗತ ಮಾಡುವುದು. ಕೋಶಾಧಿಕಾರಿಯಿಂದ ಸಾಲ ಕೋಶಾಧಿಕಾರಿ ಉತ್ತರ ಕೊಡ್ತಾರೆ ಕಿಶೋರ್. ನಮ್ಮ ಪೊಲೀಸ್ ಕಟ್ಟಡ ಉದ್ಘಾಟನೆಯಾಗ ನಮಗೆ ಲಾಸ್ಟ್ ಪಂಚಾಯತಿ ತೆರಿಗೆ ಕಟ್ಟೆಲ್ಲ ಸಂಘದ
ವಾರ್ಷಿಕ ಕಾರ್ಯಕ್ರಮವನ್ನು ನಮ್ಮ ಕಾಸ್ಟ್ ಆಡಳಿತ ಅಪರ ಸಮಾನ 2 ಲಕ್ಷ ಮತ ಸಂಜೀವ ಸೋಮೇಶ್ವರ್ ಮೇರೆತ್ತಲ ಎಂದು ಸಾಲ ಪಡೆದಿದ್ದ ಅಂಚನೆ ಅನಿಲ್ ದಾಸ್ ಮೇರೆತ್ತಲ ಎಂದು ಸಾಲ ಪಡೆದಿದ್ದ ಅಂಚನೆ ಗಣೇಶ್ ಕಾಪಿಕಾಡ್ ಮೇರೆತ್ತಲ ಸಾಲ ಪಡೆದಿದ್ದ ಅಂಚನೆ ಜಯಂತ್ ಸಂಕೋಲಿಗೆ ಮೇರೆತ್ತಲ ಎಂದು ಸಾಲ ಪಡೆದಿದ್ದ ಅಕ್ಲಪುರ ಕಾಸು ಒಂದಂತೆ ಕೊಡ್ತಾ ಆಡ ಗೌರ್ಮೆಂಟ್ ಕಾಸು ಬಂದಾಗ ಇದೆಪ್ಪುಗ ಪಡೆದ ಕೋಶಾಧಿಕಾರಿಯಾದ ಇದೆಪ್ಪುನ ಸರಿಯಾದ ಪಂಡ ಸಾಲ ಎಷ್ಟು ಹೇಳಿದಾದ್ರ ಆ ಕಾಸು ಇದೆಪ್ಪು ನಾನು ಸರಿಯಾದ ಪಂಡ ನಾನು ಕಡಿಮೆ ಅಪಗಂತೂರು ಬಂಗಾಯಿ ಹೇಳಿದ್ರೆ ಅವ್ರು ಸಾಲ ಅಂಚೆ ಹೊಲಿದಿತ್ತು ಅಂಚೆ ಮಾರ್ಚಿಗೆ ಡೆಪ್ಪರ್ ಆಗಿದೆ ಸೊ ಅಂಚೆ 50,000 ಹೊಲಿತು ರೇಮಂತ್ ಲೆಕ್ಕ ಪರಿಶೋಧನೆ ಬಂತೆ 50,000 ಫಸ್ಟ್ ಯೂಸ್ ಡೆಪ್ಲೇ ಬಂತೆ ನಡೆದ ಕಾರ್ಯಕ್ರಮ ಲೆಕ್ಕ ಪರಿಶೋಧಕರ ನೇಮಕ. ಇದಕ್ಕೆ ನಮ್ಮ ಲೆಕ್ಕ ಪರಿಶೋಧಕರ ಕೇಂದ್ರ ನಾಯಕ್ ನಮ್ಮ ಉಪೇಂದ್ರ ನಾಯಕ್ ನಮ್ಮ ಸಂಘ ಭಾರಿ ವರ್ಷಗಳಿಂದ ನಿಮ್ಮದು ಹಿರಿಯ ಉಪೇಂದ್ರ ನಾಯಕರ ಮತ್ತೊಂದಿದ್ದರೆ ಆಗ ದೇವಜನ ನಿರ್ಮಕ ನಮ್ಮ ಮಗನಿಗೆ ಚಾರ್ಟೆಡ್ ಅಕೌಂಟ್ ಸಂಬಂಧಿಸಿದ ನಿಮ್ಮನೆ ಈ ಕಂಟಿನ್ಯೂ ಬಂದ ಕೂಡ 2 ವರ್ಷಕ್ಕೂ ಮರು ನೇಮಕ ಮಾಡ್ತಾರೆ. ಕೈ ಜಂಬಾಳ ಕೊಟ್ಟು ಮಂಜೂರು ಮಾಡಿಕೊಡುವಂತೆ ವಿನಂತಿ ಬಂದದ್ದು. ಎಮ್ಮನೆ ಕಾರ್ಯಕ್ರಮ ಅಭಿನಂದನೆ ರೊಕ್ಕ ಸಾಧಕರಿಗೆ ಸನ್ಮಾನ. ಸೇರಿದ ಮಾತ್ರ ಸಮಾಜ ಮಕ್ಕಳಿಗೆ ಕೊಡುವ ಮುಖ್ಯಮಂತ್ರಿ ನಮ್ಮ ಕೊಲ್ಲಿಯ ಸಂಘದ 21ನೇ ವಾರ್ಷಿಕ ಮಹಾಸಂಘದ ಉಳ್ಳಘಟ್ಟದ ಕಾರ್ಯಕ್ರಮ ನಮ್ಮೊಬ್ಬರು ಸೇರುತ್ತ ನಮ್ಮ ಮಹಾಸಭೆಯಲ್ಲಿ ಕೆಲವು ಸಭೆ ತೊಟ್ಟಿಗೆ ಗುರುತಿಸಾಂಚದ ಕೆಲಸ ಮಾಡ್ತೋದು ಅವು ಪ್ರತಿಭಾ ಪುರಸ್ಕಾರ ವಿದ್ಯಾ ಪ್ರೋತ್ಸಾಹ ಮತ್ತು ಇದರೊಟ್ಟಿಗೆ ಸಮಾಜಗಳು ವಿಶೇಷವಾದ ಸಾಧನೆ ಗುರುತಿಸಿದ್ದಾರೆ. ಹಾಗಾಗಿ ಈ ಮಹಾಸಭೆದ ಯುದ್ಧ ಚಳವಳಿಕೆ ಮಾಡಾಲಿಗೆ ಲೇಸಿನ ಕಾರ್ಯಕ್ರಮವನ್ನು ಗುರುತಿಂಚ ನಡಪಾಯಿದ್ದಾರೆ. ಈ ವರ್ಷದ ಆ ಕಾರ್ಯಕ್ರಮವನ್ನು ತೀರಿಸಿದೆ. ನಮ್ಮ ಸಮಾಜಗಳು ವಿಶೇಷ ಸಾಧನೆ ಮಾಡಿದ ಮೋದಿ ವಿಶೇಷ ವ್ಯಕ್ತಿಗಳಿಗೆ ನಮ್ಮ ಗುರುತಿಸಾದ ಆಗ್ಲಿಗೆ ಆಮಂತ್ರಣ ಆಗ್ಲ ಕೈ ತಡಬಹುದು ಕೊಡ್ತಿದ್ದೆ ಕೇವಲ ತೆಂಗ ಮಾಡಿ ಬಟ್ ಫೋನ್ ಬಂದಿದೆ ಆಗ್ಲಿಗೆ ಹೇಳಿಕೆ ಕೊಡ್ತೀನಿ ಸುರುಕಾದ ಈ ಒಂದು ಪ್ರಕ್ರಿಯೆಗೆ ಆಗಲ್ಲ ಮುಂಚೆಟ್ಟದ ಹೆಂಗು ಕ್ಷಮೆಗೆ ನಿಮಗೆ ಬಂದ ನಿಮಗೆ ಲೆಪ್ಪಳೆ ಕೊಡ್ತಾರೆ ಗೋರು ನಿಮಗೆ ಲೆಕ್ಕ ಹೋಗೋದು ನಿಮಗೆ ಬೈತಾರೆ ಸುರುಕಾದ ನಿಮಗೆ ಈ ಒಂದು ಕಾರ್ಯಕ್ರಮ ಉಡಲು ತಿಂದಿನ ಓಕೆದ ಎತ್ಕೊಳ್ಬೇಕು ಸುರಕಾದ ಈ ಒಂದು ಇದರಿಂದ ಈ ಒಂದು ಕಿತ್ತೋಟದ ಚಳವಳಿಗೆ ಅನಾದಿಗೆ ಸ್ವೀಕಾರವಂತರಾಗಲಿ ಒಂದು ಜಿ.ಕೆ. ಶ್ರೀನಿವಾಸ ಸಮಾಜ ಸೇವೆ ರಚನೆ ಬೇರೆ ಬೇರೆ ಸೇವೆಗಳು ನನ್ನ ಪರಿಚಯ ಪತ್ರಗಳ ಬೇರೆ ಬೇರೆ ಸೇವೆಗಳು ಗುರುತಿಸ್ತಾ ಇದ್ದಾರೆ. ಅವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗಾಗಿ ಇದಕ್ಕೆ ಒಟ್ಟಿಗೆ ಈ ವರ್ಷದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಪುರಸ್ಕೃತರಾಗಿದ್ದಾರೆ. ಹಾಗಾಗಿ ಈ ಒಂದು ಚಳವಳಿಗೆ ಸನ್ಮಾನ ಮಾಡಲ್ಲ. ಇದರ ಒಟ್ಟಿಗೆ ಯಜ್ಞೇಶ್ವರ ಬರ್ಕೆ ಕಳಿಸಿದ ಅಧ್ಯಕ್ಷರು ಸ್ಥಾಪಕರಾದ ಸಮಾಜದ ಬೇರೆ ಬೇರೆ ವಿಭಾಗಗಳು ಸೇರಿಸಿದ ಬರ್ಕೆ ಕಳಿಸಿಲ್ಲ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದಿದೆ. ಅರೆಲ್ಲ ಈ ರೀತಿಯಿಂದ ಈ ಒಂದು ವೇದಿಕೆ ಅಭಿನಂದನೆ ಬರಲ್ಲ. ಇದರ ಒಟ್ಟಿಗೆ ನಮ್ಮನೆ ಸಮಾಜದ ಸಂಘಟನೆ ಕರಾವಳಿ ಕರ್ನಾಟಕ ರಾಜ್ಯ ಗುಲಾಲ ಕುಂಬಾರ ಯುವೇದಿಕೆದ ಜಿಲ್ಲಾ ಅಧ್ಯಕ್ಷರಾದ ಸುಕುಮಾರ್ ಪಟ್ವಾಲ್ ಕರ್ನಾಟಕ ರಾಜ್ಯ ಗುಲಾಲ ಕುಂಬಾರ ಯುವೇದಿಕೆಗಳ ಇತರೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತೆಗೆದಿದೆ. ಅಂಚಾರು ನಮ್ಮ ಸಮಾಜದ ಮೋದಿ ಜನಗಳಿಗೆ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿನ ಮೋದಿ ಜನರ ಈ ಚಳವಳಿಗಳಿಗೆ ಮಾಲಾದಿಗೆ ನಂಬರಲ್ಲ ಸಂಘದ ಅಧ್ಯಕ್ಷ ಮಾತಾ ಪದಾಧಿಕಾರಿಗಳು ಮಾಲಾದಿಗೆ ಸ್ವೀಕಾರ ಮಾಡಿದ ವೈದ್ಯರಂಜನ ಅಂಜನೆ ಸಂಜೀವ್ ಸೋಮೇಶ್ವರ ಮಾಲಾದಿಗೆ ಸ್ವೀಕಾರ ವೇದಿಕೆಗೆ ಹಿರಿಯ ಸದಸ್ಯರಾದ ವೆಂಕಟೇಶ್ವರ ವೇದಿಕೆಗೆ ಸಂಜೀವ್ ಸೋಮೇಶ್ವರ ರಚನೆ ಮಾಜಿ ಕನ್ನಡ ಸಂಘದ ಅಧ್ಯಕ್ಷರು ಅನಿಲ್ ದಯಮಂತೆ ವೇದಿಕೆ ಬರ್ತದೆ. ಸ್ವರೂಪದಲ್ಲಿ ಇನ್ನಿತ ಈ ಒಂದು ಚಳವಳಿಗಳ ಅಭಿನಂದನೆ ಸ್ವೀಕಾರ ಮಾಡಿದ ಜನಗೆಲ್ಲ ಒಂದು ಎಲ್ಲ ಪರಿಚಯ ಜೀವನಲ್ಲ ಸ್ವರೂಪ ಜಿ.ಕೆ. ಶ್ರೀನಿವಾಸ ಸಾಲ್ಯ ಕೃಷ್ಣನಗರ ಬಹುದೇವರ ವಾಸ್ತವ್ಯ ಮೇಲೆ ಕಲಾವಿದರ ಕರೆನ ಒಪ್ಪುವ
ಸೇವೆ ಸಲ್ಲಿಸಿದ್ದಾರೆ. ಬೇರೆ ಈ ಮಾತ್ರ ಸೇವೆ ಗುರುತಿಸಾದ್ರೆ ಬೇರೆಗೆ ಯಕ್ಷ ಜ್ಯೋತಿ ಪಕ್ಕ ಯಕ್ಷ ಕಲಾ ವಿಭೂಷಣ ಬಂದಿನ ರಟ್ಟು ಬಿರುದುಗಳು ಬೇರೆಗೆ ತೆಗೆದರೆ ಇಂಚಿಪ ನಡೆದಿದೆ. ನಮ್ಮ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ನಡೆದಿನ ಒಂದು ವಿಶ್ವ ಕನ್ನಡ ಸಮ್ಮೇಳನದಲ್ಲಿ ರಾಷ್ಟ್ರೀಯ ರತ್ನ ಪ್ರಶಸ್ತಿಗಳ ಆಯ್ಕೆಯಾದ ಇಂಚಿಪ ಪ್ರಶಸ್ತಿಗಳ ಸ್ವೀಕಾರ ಮಾಡುತ್ತದೆ. ನಮ್ಮ ಸಮಾಜವು ಒಂದು ಭಾರಿ ಹೆಮ್ಮೆ ಉದಾಹರಣೆ ಕೊಟ್ಟಿದ್ದಾರೆ. ಒಟ್ಟಾರೆ ಈ ವರ್ಷದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗಳ ಆಯ್ಕೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಕೇವಲ ಜಿಲ್ಲೆಗಳಲ್ಲಿ ರಾಜ್ಯಗಳು ಅಂಚನೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗುವುದರೊಟ್ಟಿಗೆ ನಮ್ಮ ಸಮಾಜ ರಾಷ್ಟ್ರ ಮಟ್ಟದ ಗುರುತಿಸುವ ಅಂಚಿನ ಬಗ್ಗೆ ಮಹಾಕಾರ್ಯಗಳು ಶ್ರೀನಿವಾಸ ಸಾಲಿಯವರು ಮಾಡುತ್ತಿದ್ದಾರೆ. ವೃತ್ತಿ ಜೀವನದ ಸಿವಿಲ್ ಕಾಂಟ್ರಾಕ್ಟರ್ ಏತೋ ಜನಗಳಿಗೆ ಉದ್ಯೋಗ ಕೊಡುವುದರೊಟ್ಟಿಗೆ ಏತೋ ಜನಗಳ ಇಲ್ಲು ಬೆಳಗುವ ಅಂಚಿನ ಜೋಗುಳ ವಿದ್ಯಾರ್ಥಿಗಳ ಅಂಚಿನ ಕೆಲಸವನ್ನು ಮಾಡುತ್ತಿದ್ದಾರೆ. ಅಂಚಿನ ಜಿ.ಕೆ. ಶ್ರೀನಿವಾಸ ಸಾಲಿಯರಿಗೆ ಇನ್ನಿತ ಈ ಬಗ್ಗೆ ನಮ್ಮ ಕೊಳಗೆ ಪುರಾಣದ 51ನೇ ವಾರ್ಷಿಕ ಮಹಾಸಭೆ ಭೇಟಿ ಅಭಿನಂದನೆ ಮಂತ್ರಿಗೆ ಭಾರಿ ಸಂತೋಷವಾಗುವುದು. ದಯಮಾಡಿ ನಮ್ಮ ಸಂಘದ ಆಡಳಿತ ಅಧ್ಯಕ್ಷರಾದ ಹಿರಿಯ ಕಾರ್ಯಕರ್ತರ ರಾಜೀವ್ ಕಿಟ್ಗಳನ್ನು ವೇದಿಕೆ ಹಾಕಿದರು. ಅದೇ ಶ್ರೀಮತಿ ಗಾಯತ್ರಿ ವಿಶ್ವದಾಳ ವೇದಿಕೆ ಹಂಚಿಕೊಳ್ಳುತ್ತದೆ ವಿನಂತಿ ಬರುತ್ತದೆ. ಅವೇ ನಮ್ಮ ಈ ಮಹಾಸಭೆಗೆ ಗೌರವಯುತ ಉಪಸ್ಥಿತರಾದ ವಸಂತಿ ಲೋಕೇಶ್ ಅರೆಲ್ಲ ಈ ಮಹಾಸಭೆ ಅದನ್ನ ಗೌರವ ಉಪಸ್ಥಿತಿ ಗೌರವಿಸುವುದು. ಆಗ ಮಂತ್ ಈ ರಾಜ್ಯೋತ್ಸವ ದಕ್ಷಿಣ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸನ್ಮಾನ ಮೂಲಕ ಈ ವೇದಿಕೆಯನ್ನು ಹಂಚಿಕೊಳ್ಳುತ್ತದೆ. ದಯಮಂತ್ ವಿನಂತಿ ಬಂದರೆ ದಯಮಂತ್ ಆ ವೇದಿಕೆಯನ್ನು ವಿನಂತಿ ಮಾಡುತ್ತದೆ. ವಸಂತಿ ಲೋಕೇಶ್ ಹಿರಿಯರಾದ ಶ್ರೀ ವೆಂಕಟಕುಮಾರ್ ಕೊಲ್ಲಿಯ ಕುಮಾರಸ್ವಾಮಿಗಳು ಸೇವಾದಳ ಘಟಕ ಎತ್ತದಾರ 5 ಸಮಾಜ ವೆಂಕಟಕುಮಾರ್ ರಸೈಗೋಳಿ ಆಡಿದಲ್ಲಿ ಒಂದು ಮತ್ತಿನ ಸೇವಾದಳ ಈ ಸಕ್ರಿಯವಾದ ಈ ಸಂಘದ ಹೆಜ್ಜೆಗೂ ಬೇರೊಂದು ರಾಷ್ಟ್ರಪತಿ ಮನಸ್ಸಿನ ಸೇವಾದಳ ಆಡಳಿತ ಭಾಗವಾದ ಹಿರಿಯ ಸದಸ್ಯರಾದ ಸಜೀವ ಸೋಮೇಶ್ವರ ಪೂರ್ವ ಮತ್ತು ಬಾಲಕೃಷ್ಣ ಅಂಜನೆ ನನ್ನ ತುಂಬ ಯಜ್ಞೇಶ್ವರ ಬಗ್ಗೆ ಬೇರೆ ವರ್ಕೆ ಕೆಲಸದ ಸ್ಥಾಪಕರು ಅಧ್ಯಕ್ಷರಾದ ನಮ್ಮ ಕುಲದೇವರು ಶ್ರೀ ಕುಲಶೇಖರ ಶ್ರೀ ವೀರನಾಥ ದೇವಸ್ಥಾನದ ಈಚಿಪ ಬಾರಿ ಗೌರವ ಜೀರ್ಣೋದ್ಧಾರದ ಬ್ರಹ್ಮಕಲಶದ ನಮ್ಮ ಊರಲ್ಲಿ ನಮ್ಮ ಅಂಚಿನ ಕುಲಶೇಖರ ದೇವಸ್ಥಾನಕ್ಕೆ ಬ್ರಹ್ಮರಥದ ಸಮರ್ಪಣೆ ಆಗ್ತದೆ. ಆ ಬ್ರಹ್ಮರಥ ಸಮರ್ಪಣೆ ಸಂದರ್ಭ ಬ್ರಹ್ಮರಥ ನಿರ್ಮಾಣದ ಸಂಪೂರ್ಣ ಜವಾಬ್ದಾರಿಯನ್ನು ನೇತೃತ್ವವನ್ನು ವಹಿಸಿದ್ದಾರೆ. ಯಜ್ಞೇಶ್ವರ ಬಗ್ಗೆ ಆದ ಪ್ರಕಾರ ಮಿತ್ರರು ಒಟ್ಟಿಗೆ ಸೇರಿದ್ದು ಇವರಿಗೆ ಬ್ರಹ್ಮರಥ ನಿರ್ಮಾಣವು ಕೆಲಸ ಮಾಡುತ್ತದೆ. ಹೈಕೋರ್ಟಿಗೆ ಮಂಗಳೂರು ದಸರಾ ಮುದ್ರೋಡಿದ ದಸರಾ ಮೆರವಣಿಗೆಯಲ್ಲಿ ಕಲಿನ ಕೆಲವು ವರ್ಷಗಳಿಂದ ಪಿಲಿವೇಶನ ಕುಣಿತ ಹೈಕೋರ್ಟಿಗೆ ಟ್ಯಾಬ್ಲೋ ನಡೆಸಬೇಕಾಗಿದೆ. ಆ ಟ್ಯಾಬ್ಲೋ ಒಂದಿನ ಕಾಲದಲ್ಲಿ ಸಮಾಜದ ಶೋಷಿತರಿಗೆ ಉಪಯೋಗ ಮಾಡಿದ ಮಕ್ಕಳಂಚಿನ ಮನಸ್ಸನ್ನು ಹೊಂದಿದ ಯಜ್ಞೇಶ್ವರ ಬಗ್ಗೆ ಅಲ್ಲಿಗೆ ಇವಾಗ ಕೊಟ್ಟರು. ಈ ನಮ್ಮ ಕಾರ್ಯಕ್ರಮವನ್ನು ಅಭಿನಂದನೆ ಮಾಡ್ತಾರೆ. ಮಾತಾ ಸದಸ್ಯರು ಅಭಿನಂದನೆ ಮಾಡ್ತಾರೆ. ಆಡಳಿತ ಮಂಡಳಿಯಲ್ಲಿ
ಈ ದಿನ ಮತ್ತೆ ಹಂಚಿನ ಈ ಮೂವರಿನ ಸನ್ಮಾನ ದಯಗೊಂಡ ಇನ್ನು ಈ ಜಾಗಕ್ಕೆ ಬಂದಂತ ನಮ್ಮ ಒಂದು ಚಾವಣಿಗೆ ಬರ್ತಕ್ಕಲ್ಲ ಅಂತ ಗೊತ್ತ ಈ ಒಂದು ಕಾರ್ಯಕ್ರಮವು ಕುಲಾಲ ಸಮುದಾಯ ಭವನ ಈ ಕಾರ್ಯಕ್ರಮವು ಎಂಗ್ಲೇ ಈ ಒಂದು ವೇದಿಕೆಗೆ ಆಹ್ವಾನ ಮಾಡಿದ ಈ ಸಂಘದ ಅಧ್ಯಕ್ಷರಿಗೆ ಒಬ್ಬ ಪದಾಧಿಕಾರಿಗಳಿಗೆ ಸಲುಕಾದ ಸನ್ಮಾನ ಸಂಧಾನ ಇನ್ನು ಈ ಕುಟುಂಬದ ಈ ಕಡೆ ಬಂದು ಸೇರ್ಲಕ್ಕ ಸಂತೋಷ ದಯಮಾಡಿ ಎದೋ ಸನ್ಮಾನ ತೆಗೆದಿದ್ದಲ್ಲ ಒಂದೊಂದು ಈಗ ಅಪ್ಪ ಇಲ್ಲದ ಸನ್ಮಾನ ನೆತ್ತಾದ ಕೃಷಿಗೆ ಹೋಗಬೇಕು ಈ ಅಪ್ಪ ಇಲ್ಲದ ಸನ್ಮಾನ ನನ್ನ ಪ್ರೀತಿ ಬೇರೆ ಒಬ್ಬ ಸನ್ಮಾನ ಹೊರಗಿಸಿ 30 ವರ್ಷಗಳು ಯಕ್ಷಗಾನ ನಾಟಕ ಸಾಮಾಜಿಕ ಧಾರ್ಮಿಕ ಮಾತಾಡೋಲ್ಲ ಬೇರೆ ಹಿಂಗೆ ಅವಕಾಶ ಸಿಕ್ಕಿದೆ ನನ್ನ ಅಪ್ಪ ಅಮ್ಮನ ಆಶೀರ್ವಾದ ದಯಮಣ್ಣ ಯಾ ನಾಟಕವನ್ನು ಸಾರ್ವತ ಮತ್ತು ಸಂಪತ್ ಮೋದಿ ಕತೆ ಬರೆಯುವ ಮುಖಾಂತರ ನಾಟಕವನ್ನು ಬರೆಯಿದೆ ಆ ಹೊತ್ತು ನಾಟಕ ಯಕ್ಷಗಾನ ಬಾರಿ ಕೂಡಿ ಎನ್ನಮ್ಮ ರಾತ್ರಿ ಭದ್ರಾಗ 1 ಗಂಟೆ ಪ್ರಾಕ್ಟೀಸ್ ಆದಾಗ ಎಗಳು ಅಂತೇವೆ ಕತ್ತಾಗ ನನಗೆ 7 ಗಂಟೆಗೆ ಚಪಾತಿ ಮಾಡಬಲ್ಲ 10 ಗಂಟೆ ಊಟ ಚಪಾತಿ ಆಗಲಿ ಕಸಿ ಚಾ ಕಡಿಮೆ ಅಂತ ಇನ್ನೇನು ಅಮ್ಮ ಆಣೆ ಬರೋಣ ಸಪೋರ್ಟ್ ಇನ್ನೇನ ಎನ್ನ ಹೊಡೆದಿ ಬಗ್ಗೆ ಗಂಟೆ ಚೊಟ್ಟು ಮಗಿ ಬಿರೋಡ್ ಬೈದಿ ವಿಶ್ವಾಸ ಬಿರೋಡ್ ಅದು ಸಿವಿಲ್ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದೀನಲ್ಲ ಅದರ ಬೈಯಾಗಿ ಬೇರೆ ಕೊಟ್ಟು ಬಂದಾಗ ಏನು ಜಾತಿ ಗಂಟೆ ಆಗಲಿಲ್ಲ ಯಾನ ಫೋನ್ ಬಂದ್ಕೊಂಡು ಇಲ್ಲಿ ಇಂಚಿನ ಪ್ರಸಾದ ಉಂಟು ಯಕ್ಷಗಾನದ ಪುಸ್ತಕ ರೆಡಿ ಮಾಡ್ತಿದ್ದೆ ನಾನು ಅದ್ಕೊಂಡಿದ್ದೆ ಬಂದಾಗ ಆ ಪುಸ್ತಕ ರೆಡಿ ಮಾಡ್ತಿಲ್ಲ ಅಂತ ಹೇಳ್ತಿದ್ದೆ ಇನ್ನೊಬ್ಬರು ದಾಯ ಮಾಡ್ಕೊಂಡ ಯಾಕೆ 30 ವರ್ಷ ಈ ಕಾಲದ ಮಲ್ಕೊಂಡ అయితే విరాడు వేదికನಲ್ಲಿ ಅಪ್ಪಮ್ಮೆ ಎನ್ನ ಬಡಿದಿನ ಜೋಗುಳು ಮುಗಿಲಿನ ಸುಳ್ಳು ನಿಂದನೆ ಅಪಮಾನ ಅವಮಾನದಲ್ಲಿ ಮಾತ್ರ ಕೇಳುಂಡೆ ಎಡ್ಡೆ ಬಂದ ನಮ್ಮ ಎಡ್ಡೆ ನಮ್ಮ ಕೋಟಿನ ಕಾಸಿನಿಂದ ನಮ್ಮ ಎಡ್ಡೆ ಜನ ಬೇರೆ ನಮ್ಮ ಕಿಸಿನ ಕಾಸು ಕಮ್ಮಿ ಅಂಡ ಆ ಜನಪ್ರಯೋಜನ ಹೆಚ್ಚು ಹೆಚ್ಚಿನ ಪೂರ ಅಪಮಾನ ನಿಂದನೆ ಪೂರ ಕೇಳ್ತಾನೆ ತುಂಬಾ ದಿನ ಒಂಜಿ 3 ವರ್ಷಗಳು ಸುಂಕದ ಕಟ್ಟೆ ಮೇಲೋಣೆ ನಡ ಬಂದಿದ್ದೆ ಯಕ್ಷಗಾನಗಳ ಸುಂದರತೆ ಇನ್ನು ಸುಂದರಗಟ್ಟೆ ಮೇಲೋಣ ಪ್ರಸಂಗ ಹೆಚ್ಚಿನ ಸದದಿನ ಆಚರಣೆ ಮಾಡಿದ ಪ್ರಸಂಗ ಸುಂದರ ಗಟ್ಟೆ ಉಂಟು ಅಚ್ಚಾರ ಒಂದು ಸಂದರ್ಭದಲ್ಲಿ ಜಾತಿ ಯಾರು ಕುಲಾರು ನಮ್ಗೆ ಗೊತ್ತಾಯಿದೆ ಬಟ್ ಜಿ.ಕೆ. ಶ್ರೀನಿವಾಸ ಸಾಲಿಯರ್ ಮಾಡಿ ಸಾಲಿಯರ್ ಮಾಡಿ ಪೂಜಾರಿ ಬಂದಲ್ಲಿ ನಿಂತಿದೆ ಅನೇಕ ಕೋಣಾದ್ರು ಮಾಡಬೇಕು ಇಲ್ಲಿನ ಜಾತಿ ಪೂಜಾರರು ನಮ್ಮ ಮೇಲೆ ಎಡ್ಡೆಡು ಕೂಡ ಆದರೆ ಈಗ ಒಂದು ಜವಾಬ್ದಾರಿ ಉಂಟು ನಾನು ಎಡ್ಡೆಡು ಮಕ್ಕಳು ಬಂದೆ ಯಾರು ಕುಲಾರು ಅಂತ ಗೊತ್ತಾನೆ ವಿಜಯ ಪಾಟಿ ಚಂದ ಕಷ್ಟ ಪ್ರಯತ್ನ ಬಂದಿದೆ ಒಳ್ಳಿದ ಪೀಳಿಗೆ ಅಕ್ಕಾದ ಗೊತ್ತೇ ಬರ್ತೀನಿ ಅಪಮಾನ ಬರ್ತದೆ ಯಾರು ಈಗ ಬೇರೆ ಮಾಡ್ತಾರೆ ಹಿಂಗೆ ಏನೋ ಸಪೋರ್ಟ್ ಇತ್ತು ಸಪೋರ್ಟ್ ಕೇಂದ್ರಕ್ಕೆ ಸಪೋರ್ಟ್ ಮಾಡ್ತಿದ್ರು ಆತನ ದೇವರಿಗೆ ದಯಮಾಡಿ ಪ್ರಾಮಾಣಿಕವಾದ ಅಪ್ಪನ ಸೇವೆ ಬಂದಿದೆ ಒಂಜಿ ಪ್ರಸಾದ ಮನೆಯಲ್ಲಿ 75,000 ಖರ್ಚಿಗೆ 1 ರೂಪಾಯಿ ಅಪೇಕ್ಷೆ ಮತ್ತು ಪ್ರಸಾದ ಹೋಗಾಕಿ ನನ್ನ ಇದು ಮೊಚ್ಚ ಕೊಳ್ಳಿದ ಪೆಟ್ಟಿಗೆ ಬೇಪಾಡು ಸಂತ ಮಾಡಿ ಆತ ಗರ್ಭಗುಡಿಗೆ ಹೋಗಿನಂಚಿನ ಪೆಟ್ಟಿಗೆ ವಿದಾಯ ಜ್ಞಾಪಕ ಮೇಲೆ ತುಳುನಾಡಿ ಮಾತ್ರ ಕಾಣಿನ ಅಪವಾದ ಮಾಡ್ತಕ್ಕಲ್ಲ ಯಾರು ಕವಿತ ಕಡೆ ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಅಪವಾ ಯಾರು ತಪ್ಪು ಅಂತ ಜಪ ಹಿಂಗೆ ಇತ್ತೀಚಿನ ಅಪವಾದ ಮಾಡ್ತೇನೆ ಬಂದು ಯಾಕಂದ್ರೆ ಸ್ವಾಮಿ ನನ್ನ ಪ್ರತಿನಿಧಿಗಳು ಬುದ್ಧಿ ಅಂತ ದಯಮಾಡ ಯಾರು ಈ ವರ್ಷ ಇದು ಸೇವೆ ಮಾಡ್ತೀನಿ ಇಂಚಿನ ಈ ಪ್ರಶಸ್ತಿ ಮೊದಲ ಪ್ರಶಸ್ತಿ ಒಮ್ಮೆ ಕೊಡ್ತೇವೆ ಅದು ಬೇರೆ ಬೇರೆ ರಾತ್ರಿ ಎನ್ನಗಳ ಮಟ್ಟ ಎಲ್ಲ ಕೇಳಿದ್ದೇವೆ ದೇವರ ನಿನ್ನೆ ಗುರುತು ಗುಡಿಯ ಆ ತನಕ ಸ್ವಾಮಿನ ಎಲ್ಲೇ ಮೊಬೈಲ್ ಫೋನ್ ಮಾತು ಮಾಡಿದ್ದಾರೆ ಶ್ರೀನಿವಾಸರ ಈ ನಿರಂಜನ ಸ್ವಾಮಿಯ ಭಕ್ತಿ ಕ್ಷೇತ್ರದ ಭಕ್ತಿ 1 ರೂಪಾಯಿ ಕಾಸು ಆಸೆ ಪಡುತ್ತೆ ಅಂತ ಇದಕ್ಕಿಂತ ಒಂಜಿ ಕೇಸಿನ ಬಿರದಿಗಳ ಬಾರಿ ಎತ್ತಿದ್ದೀರ ನಾನು 50,000 ಕೊಟ್ಟಾಗ 1 ಲಕ್ಷ ನಮ್ಮನ್ನ ಮೂರ್ತಿ ನಾನು ನೆಟ್ಟೆತ್ತಿ 1 ಲಕ್ಷ ಪಟ್ಟಣ ಕೇಸಿನ ಬಿರದಿರ ಮಾಡುತ್ತೆ ಅಣ್ಣ ಆ ಫೋನ್ ಮಾತಿನ ಪಟ್ಟೆ ಆವಾಗ ಕೇಸ್ ಬಿಡಲಿಕ್ಕೆ ಅಲ್ಲ ಎಲ್ಲ ಈಗ ಮಾನಹಾನಿ ಅದು ಎಲ್ಲ ಬಗ್ಗೆ ಗೊಚ್ಚಂದ್ರೆ ಮಾಡಿ ನಾನು ಉತ್ತರ ಕೊಡ್ಬಾರ್ದು ಹಾಗೆ ದೇವರ ಉತ್ತರ ಕೊಡ್ತೀರಿ ಮುರಳೆ ಬಂಡಿ ಎಲ್ಲ ಒಳ್ಳೆಯ ಬಂದು ಆ ಕೇಸಿನ ಬಿರದಂತೆ 5 ವರ್ಷ ನಡೆದ ಘಟನೆ ಒಂದೇ ಜನ ಎಲ್ಲ ಬಿಟ್ಟು ಅಪವಾದ ಪಡ್ಡ ದೇವಸ್ಥಾನ ಇರ್ತೈತೆ ಯಾರು ಇತ್ತೆಲ್ಲ ಆತನ ಜಾಗ ಸೇವೆ ಮಾಡೋದು ಮುರಳಿ ಸಂಸದ ಕಟ್ಟ ಮೇಳದ 5ನೇ ವರ್ಷದ ಸಂಭ್ರಮಾಚರಣೆ ಮೇಳ ಬಿದಾಗ ಬಂದಿದೆ ಪ್ರತಿಯೊಂದು ವರ್ಷದಲ್ಲಿ ಪ್ರಸಂಗ ಹೋಯ್ತನ್ನ ಅಪ್ಪೆ ಮಾತ್ರ ಬಾರಿ ಕೊಡುವುದ ಪ್ರಸಂಗ
ಕಡೆಗೆ ಮಜ್ಜೆ ಕೊರಗೈತಿ ಸರ್ಪ ಸಂಬಂಧಿಂಚಿನ 15 ಯಕ್ಷಗಾನ ಪ್ರಸಂಗ ಈ ಸರ್ತಿ ಈ 2 ಪ್ರಶಸ್ತಿಗಳು ಬಂದಿರೋದಕ್ಕೆ ಬರೆಯ ಸುದ್ದಿಗೆ ಮರಾಠಿ ರಾತ್ರಿ ಬರೆಯುತ್ತೆ ಪ್ರಸಂಗ ರೆಡಿ ಆದ ಮಾಯದ ದೃಷ್ಟಿ ಮಲ್ಪಿನ ಈ ಪ್ರಸಂಗ ಕಥೆ ಎಲ್ಲ ಒಂದು ಮೂರು ಎಲ್ಲ ಸಾಮಾಜಿಕ ಸಂಘಟನೆ ಗೌರವ ಯಾರು ಏನು ಹೇಳ್ತಿದ್ದಾರೆ ಅಂದ್ರೆ ಸಾಮಾಜಿಕ ವಿಚಾರ ಮಲ್ಪಿನ ಮಾಡ್ತಾರೆ ಯಾರು ಪುರಾಣ ಮಲ್ಪಿನ ಹೆಮ್ಮೆ ಎನ್ನ ಅಪ್ಪ ಸಾಲಿನ ಬರೆದಿದ್ದ ಸಾಲಿನ ಮಾಡಿ ಚೂಡಿಯನ್ನು ಗಿರಪುರ ಯಾರು ಹಣಿ ಪುಲಾವಿಗೆ ಮಾಡಬೇಡ ಹಾಗೆ ಯಾರು ಇಡೀ ಮಿಕ್ಕ ಸ್ಥಾನ ಬರೆಯಲು ಸಾಧ್ಯ ಹೆಚ್ಚ ಮಾತಾಡ್ತಿ ನೀವು ಮಾತ್ರ ಸೇರ್ತೆ ನನಗೆ ಅಪ್ಪನಿಗೆ ಸನ್ಮಾನ ಮಂದಿನ ಪ್ರೀತಿ ಮೂಜನನ್ನ ಎದ್ದು ಸ್ವಲ್ಪ ಸನ್ಮಾನ ಮಂದಿರು ಸುಕುಮಾರ್ ಬಂಟ್ವಾಳ ಸಂಘದ ಅಧ್ಯಕ್ಷರಾದ ಜಿಲ್ಲಾಧ್ಯಕ್ಷರಾದ ಯಜ್ಞೇಶ್ ಬಗ್ಗೆ ಪ್ರಶಸ್ತಿ ಸುರುಡು ಯಜ್ಞೇಶ್ ಬಗ್ಗೆ ಗೊತ್ತಿಲ್ಲ ದಯಮಾಡಿ ಆಗಲ್ಲ ನಮ್ಮ ಜಾಗಕ್ಕೆ ಗೊತ್ತೇ ಗೊತ್ತಾ ಯಜ್ಞೇಶ್ ಬಗ್ಗೆ ನಮ್ಮ ಜಾಗಕ್ಕೆ ಗೊತ್ತಿತ್ತು ಅಟ್ಲೇ ಸಂಘ ಸಂಸದ ಪರವಾದಕ್ಕಿಂತ ಈಗ ವ್ಯಕ್ತಿಗತ ಸಾಮಾಜಿಕ ಕ್ಷೇತ್ರ ಮೊದಲ ಕೆಲಸ ಮಲ್ಲ ಸ್ಲಾಗ್ ತೆಗೆದೈತಿ ಎಲ್ಲಿ ಓಡುದಿಲ್ಲ ಅದರ ಒಂದು ವ್ಯಕ್ತಿ ಮಾಡಿದ್ರು ಶ್ರೀನಿವಾಸರಿ ಓಡುದಿಲ್ಲ ಕಾರಣ ಐತಿಲ್ಲ ಆಗ ಸಾಮಾಜಿಕವಾದ ಜನರ ಕೆಲಸ ಮಾಡ್ತಿದ್ದೆ ಓಡುದಿಲ್ಲ ಆಗ ಕಾರಣ ಮಲ್ಲ ಸ್ಲಾಗ್ ಕುಂತಿರೋದು ಎಲ್ಲ ಜೋಬಲ್ಲಿ ಏನಿದ್ದೀನಿ ಗೊತ್ತಾ ಈಗ ಸ್ಲಾಗ್ ಓಡ್ ಎಲ್ಲ ಓಡಿದ್ರೆ ನಮ್ಮೆಲ್ಲ ಇಲ್ಲಿ ಎಲ್ಲಿ ನಮ್ಮ ಮನಸ್ಸು ಮಾತಾಡೋದ ದೇವರಾಜ ಸೌಭಾಗ್ಯ ಮೂರು ಮಾತ್ರ ಹಿರಿಯರು ನಿಗಳ ಆಶೀರ್ವಾದ ಪಡೆದು ಅಂಚನೆ ಕುಳಂದಿ ಸಂಬೋಧನೆ ದೇವಿ ಮಾತ್ರ ಮಾಡಬೇಕು ಪ್ರಸಂಗ ನಮ್ಮ ಜಾಗದ ದುಕ್ಕು ಮೂಲ್ಯದ ಕಟ್ಟೆ ಕಲಿನ ಎಲ್ಪ ಸ್ವಲ್ಪ ಪ್ರಯೋಗ ಸೊಂದದ ಕಟ್ಟೆ ಮಾಡ್ತೇನೆ ನಮ್ಮ ಜಾಗದ ದುಕ್ಕು ಮೂಲ್ಯದ ಶ್ರೀ ಕುಂಬೋದರಿ ದೇವಿ ಮಾತ್ರ ಒಲ್ಕೊಂಡ ನಿಗಳಿಗೆ ಅವಕಾಶ ಸಿಕ್ಕಿದ ತೂಲೆ ಪ್ರಸಂಗನು ನನ್ನ ಹೆಸರು ಸುಕುಮಾರ್ ಬಂಟೋಲ್ ಪಂಡಿರ ಮಾಲ್ಪರ ಪ್ರಶ್ನೆ ಮಾಡಿದೆ ಅವಾಗೆಲ್ಲ ಮನವರಿಕೆ ಮಾಡ್ತದೆ ಕತೆ ಬರೀತಾರೆ ಯಾರು ಅಂಚದ ಮನವರಿಕೆ ಮಾಡ್ತದೆ ನಮ್ಮ ಸಮಾಜದ ಒಂದು ವ್ಯಕ್ತಿ ದುಕ್ಕು ಮೂಲ್ಯ ಮಂಜುವನ ಆ ಒಂದು ದೊಡ್ಡ ಪುಣ್ಯ ಜೀವನ ಬಂದು ಏತು ಅದೊಂದಿಗೆ ಕಷ್ಟೋಡು ಜೀವನ ತಿಪ್ಪೇರು ಅದಕ್ಕೆ ಕಡೆಗೆ ದಾದ ಆಪು ಒಂದು ಎಟ್ಟೆ ಕತೆ ಹೋದರೆ ಇದೆ ಮಾತ್ರ ಮುಂಬೈನಲ್ಲಿ ಮಲ್ಪನ ಅವಕಾಶ ಉಂಟು ನಮ್ಮ ಮಾಡಿದ ಸ್ವಾಮಿಲ್ಲ ಆ ಕ್ಷೇತ್ರದ ಕೂಡ ಕತೆ ಮಾತಕ್ಕೆ ಶಾಬಾಸ್ಗಿರಿ ಕೊಡ್ತೇವೆ ದಯವಿಟ್ಟು ಕತೆ ಕೂಡ ಬಾರಿ ಬಂದಾಡು ಸ್ವಾಮಿಯನ್ನು ಕೇಳಿದೆ ಕತೆ ಪೂರೈಸಿ ಸ್ವಾಮಿಲ್ಲ ಎಲ್ಲ ಮನಸ್ಸಿಗೆ ಹೆಚ್ಚಿನ ಬರಲಿ ಅವ್ರಿಗೆ ಸರಿ ಆಗೋಣ ದೇವರ ಕ್ಷೇತ್ರದ ದೈವನ ಸಹಕಾರಗಳನ್ನ ಪ್ರಸಂಗ ಎಡ್ಡೆ ಹೆಂಗೆ ಮತ್ತು ಪುದಯ ಮಲ್ಲದಿಂದ ಮಾತೆಲ್ಲ ನೀವು ಸೇರಿದ ಜನ ಕವಿ ಮಂಡದ ಮೊಕ್ಕಲ ಮನೆ ಖುಷಿಯಾಗಲಿ ಕುಟುಂಬ ನೆಲೆಗೆ ಈ ಜಾಗಿಗೆ ಕೊರತು ಸರಿಯಾದಂತೆ ಕಾರ್ಯಕ್ರಮ ಇದೆ ನೀವು ಮಾತೆಲ್ಲ ನೀವು ಆಶೀರ್ವಾದ ಹಣ ತುಂಬಲು ಪಡೆ ಎರಡನೇ ಕಥೆಗಳಿಗೆ ಬಲಿಪಿನ ಜನರಿಗೆ ಅವಕಾಶ ನೀವು ತೋರಲೆ ಈಗೆಲ್ಲ ಆಶೀರ್ವಾದ ತುಪ್ಪಾಡ ಬಂದ ಗಂಡು ಮಾತು ಹೆಂಗೆ ಮಾತೆಗ 14 ಗ್ರಾಮದ ಮಾತಾ ಧ್ವಜಾತ ಬಾಂಧವ್ಯರು ಒಯ್ಯೋದಕ್ಕೆ 3 ದೇವದಿನ ಒಂದನೇ ನಾಡಲ ಆಗ ಮನದಲ್ಲಿ ಕೋಟಿ ಒಂದು ನೆನಪುಳ್ಳು ಅಂಜೆಂಟು ಈ ಮಣ್ಣಿನ ಪಾತ್ರ ಖಂಡಿತವಾದ ನಮ್ಮ ಸಮಾಜ ಮರಪೂಜೆ ಇನ್ನ ಪ್ರತಿಯೊಂದು ಕಾರ್ಯ ಚಟುವಟಿಕೆಗಳ ಇನ್ನ ಪ್ರೋತ್ಸಾಹವನ್ನು ಆಶೀರ್ವಾದವನ್ನು ಮಾಡಿದೆ ಈ ಮೂಲಕ ಬಂದೆ ಅಂಚೆನೆ ಈ ಕಾರ್ಯಕ್ರಮಕ್ಕೆ ಅಭಿನಂದನೆ ಕಾರ್ಯಕ್ರಮಕ್ಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತ ವಿಜೇತರಾಯಣ ಶ್ರೀ ಯಜ್ಞೇಶ್ ಬಗ್ಗೆ ಅರೆಗೆ 6 ಭಕ್ತಿನೇ ಬಾರಿ ಮಗ ನಮ್ಮ ಪುಣ್ಯ ಮಂಡ ಯಜ್ಞೇಶ್ ಬಗ್ಗೆ ಮಂಡ ಎದೆದು ಚಟುವಟಿಕೆ ಒಳ್ಳೆಯದು ಹೆಚ್ಚಿನ ಮಾತ ಅನ್ನ ಒಂದು ಚಟುವಟಿಕೆ ಉಂಟು ನಂಗ ಮಾತ ಹೊತ್ತು ಆಡಲ ನಮ್ಮ ಒಂದು ಆಡಳಿತ ಮಂಡಳ ಸದಸ್ಯರನ್ನು ಅನಿಲ್ದಾರನ ಮೇಲೆಗೆ ಒಳ್ಳೆ ಕೂಡ ನಮ್ಮ ಮರಳು ಉದ್ದೇಶದಿಂದಲೇ ಇದ್ದರೆ ಒಂದು ಜಮ್ಮದಲ್ಲಿ ಒಂದು ಕುಟುಂಬದಲ್ಲಿ ಮರಳೆ ಮಾಡ್ತಾರೆ ಬರ್ತೇವೆ ಆಗ ನಿರ್ಗಮಿಸಿದರೆ ಅನೇಕ ನಮ್ಮ 14 ಗ್ರಾಮದ ಮಾತಾ ಸಮಾಜ ಬಾಂಧವ್ಯನ ಪರವಾದ ಅಂಚೆನೆ ಈ ಆಡಳಿತ ಮಂಡಳದ ಪರವಾದ ತುಂಬ ಧನ್ಯವಾದ ಆಗಮನದಲ್ಲಿ ಅನೇಕ ನಮ್ಮ ಅನುಮತಿ ಕೊಟ್ಟು ಒಂದು 6 ಕೋಟಿಗಳು ವಿದ್ಯಾರ್ಥಿ ವೇತನ ಅದನ್ನ ಕೈಗೆ ಮಾಡಿದ್ರೆ ಒಂದು ಒಂದು 2 ನಿಮಿಷ ವಿದ್ಯಾರ್ಥಿ ವೇತನ 2 ಜೋಡಿಗೆ ಇದನ್ನ ಕೈಗೆ ಗೋರ್ಡ ಮಾಡಿದ್ರೆ ಆಡಳಿತ ಮಂಡಲದ ಸದಸ್ಯರ ಮನವಿ 51ನೇ ವಾರ್ಷಿಕ ಮಹಾಸಭೆಯಲ್ಲಿ ಕಲ್ಲಿನಂಚಿನ ನಮ್ಮ ಆತ್ಮೀಯ ಕುಲಾಲ ಬಾಂಧವ್ಯದ ಸೊಲ್ಮೆ ಇದು ಒರಿಯದೇ ಜೋಕಲ ಕುದರ್ಲೆಪ್ಪೆ ಅಕಲ ಒರಿಯದೇ ಬಂದಿದ್ದು ಸ್ಕಾಲರ್ಶಿಪ್ ವಿಸ್ಮಯ್ SP
ಸೆಕೆಂಡ್ PUC ಆಮೇಲೆ ಶಶಿಧರ ವಯ್ಯತ್ತಬಾಯಿ ಅಂಕ 575 ಶೇಕಡ 95.8. ಮಗಳಿಗೆ ಬ್ಯಾಂಗ್ಳೂರು ಇಂಜಿನಿಯರಿಂಗ್ ಕಾಲೇಜ್ ಸೀಟ್ ಆತನಿಗೆ ಅಂಚ ಇನ್ನಿ ಬರೆದೇ ಆಗ್ತದೆ ಎಲ್ಲ ಎಕ್ಸಾಮ್ ಉಂಟಿಗೆ ಅಂಚ ಅಲ್ಲ ಪರವಾದ ನಮ್ಮಪ್ಪ ರೆಕೊಂಡ್ರೆ. ನೆಕ್ಸ್ಟ್ ಅತುಲ್ ಪಿ ಬಂಗೇರ SSC ಅಂಬಿನ ಉದಯ ಪದ್ಮನಾಭ ಟೋಟಲ್ 530 84.8 ಶೇಕಡ. ನೆಕ್ಸ್ಟ್ ಭೂಮಿಕಾ SSC ಇಂದಿರಾ ದೇವಿ ನಗರ ಟೋಟಲ್ 564 90.27. ನೆಕ್ಸ್ಟ್ ಕನ್ನಿಕಾ ಸೆಕೆಂಡ್ PUC ಉದಯ ಬಾಕಿಮಾರ್ 498 83 ಶೇಕಡ. ದುರ್ಗದ ಶ್ರೀನಿವಾಸ ಸರ್ ಕೊಡ್ತಿದ್ದಾರೆ. ಕೌಶಿಕ್ ಸೆಕೆಂಡ್ PUC ಶೇಖರ್ ಅಹಮದ್ ಶೇಖರ್ 568 94.6 ಶೇಕಡ. ನೆಕ್ಸ್ಟ್ ಧನ್ವಿ SSC ಸದಾನಂದ ಕುಲಾರ್ 560 93.33 ಶೇಕಡ. ಧನ್ವಿ 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 ನೆಕ್ಸ್ಟ್ ಲಿಖಿತ ಸೆಕೆಂಡ್ PUC ಚಿತ್ರ 570 95 ಶೇಕಡ. ನೆಕ್ಸ್ಟ್ ಪ್ರತೀಕ್ ಕುಲಾರ್ SLC ಅಮ್ಮೇನಪದ ಕೇಶವ 496 79.36. ನೆಕ್ಸ್ಟ್ ಲಿಖಿತ ಸೆಕೆಂಡ್ PUC ರಾಮಮೂಲ್ಯಕ್ಕೆ 518 86 ಶೇಕಡ. ಭೂಮಿಕಾ ಸುಭಾಷ್ ಸಾಲ್ಯನ್ ಸೆಕೆಂಡ್ PUC ಸುಭಾಷ್ ಸಾಲ್ಯನ್ 480 ಶೇಕಡ. KS ಸ್ವಸ್ತಿಕಾ ಸೆಕೆಂಡ್ PUC KS ಶಿವರಾಜ್ ಅರಸ್ 557 92.8 ಶೇಕಡ. ನೆಕ್ಸ್ಟ್ ಸಿಂಚನ SSC ಅರುಣ್ ಕುಮಾರ್ 515 82 ಶೇಕಡ. ನೆಕ್ಸ್ಟ್ ಕೃಷ SSC ಕರ್ನಾಟಕ ಕಂಪ 426 85.2 ಶೇಕಡ. ನೆಕ್ಸ್ಟ್ ಅರ್ಪಣಾ ಕೆ SSC ಪ್ರೇಮನಾಥ್ ನಿರ್ಮಲ 583 93.3 ಅರ್ಪಣ. ನೆಕ್ಸ್ಟ್ ತನುಶ್ರೀ PUC ರಾಮಚಂದ್ರ ಸಾಲ್ಯನ್ 80 ಶೇಕಡ. ನೆಕ್ಸ್ಟ್ ಪ್ರಭಾ ಆರ್ PUC ರವಿಚಂದ್ರ 572 ಟೋಟಲ್ 95.33 ಶೇಕಡ. ನೆಕ್ಸ್ಟ್ ಮೇಘಶ್ರೀ PUC ಅಮರ್ನಾಥ್ 570 95 ಶೇಕಡ. ನಿಜವಾದ ಈ ವಿಶೇಷ 51ನೇ ವಾರ್ಷಿಕ ಮಹಾಸಭೆಗೆ ಜಾತಿನ ಜನಕ್ಕೆ ಸನ್ಮಾನ ನೀಡಿದ್ದಾರೆ. ನಿಜವಾದ ಖುಷಿ ಬಂದಿದೆ.
ಉಡುಪೆಂಚಿನ ಮಣ್ಣ ನಮ್ಮ ಜಾತಿಗೆ ನಮ್ಮನ್ನು ಏನು ಗುರುತಿಸದ ಅವು ಮುಖ್ಯ. ನಿಜವಾದ ಇದು ಎಡ್ಡೆ ರೀತಿಯಲ್ಲಿ ಕೊಲ್ಲಿಯ ಸಂಘಟ ಮಾಡ್ತೇನೆ ಬಂದಕ್ಕೆ ನಕಲಿಗೆ ಅಭಿನಂದನೆ ಗೊತ್ತಿಲ್ಲ. ಅಂಚನೆ ಈ 51 ವರ್ಷದ ನಮ್ಮ ಹಿರಿಯರ ಅಂಚಿನ ವೆಂಕಪ್ಪ ಮಾಸ್ಟರ್ ಮಕ್ಕಳ ಮುಖಾಂತರ ಈ ಒಂದು ಸಂಘ ಎಡ್ಡೆ ರೀತಿಯಲ್ಲಿ ನಡೆದು ಒಂದು ಸುಸಜ್ಜಿತವಾಗಿನ ಈ ಬಹಳ ಕೊಡುಗೆಯಾದ ಸಮಾಜ ನಿಜವಾದ ನೆನಪಿರೋರು ಬೆಂಕಿನ ಮಾತ ಹಿರಿಯರಿಗೆಲ್ಲ ಯಾರು ಅಭಿನಂದನೆ ಮಾಡೋದಿಲ್ಲ. ಅಂಚನೆ ಇತರ ಭಾಸ್ಕರ್ ಅಧ್ಯಕ್ಷರು ಅಂಚನೆ ಇಂಗ್ಲ ಯುವ ವೇದಿಕೆಗೆ ಪ್ರತ್ಯೇಕ ಕಾರ್ಯಕ್ರಮಗಳ ಸಪೋರ್ಟ್ ಮಾಡ್ತೇವೆ. ಮುಲ್ಪ ಮಹಾಸಭೆ ಆಯೋಗಗಳ ಕೆಲವು ದಿನದ ಯುವ ವೇದಿಕೆಯ ಸಭೆ ಮಾಡಬೇಕಲ್ಲ ಅವಕಾಶ ಕೊಡ್ತೇವೆ. ಬೇರೆಲ್ಲ ಯಾರು ಇಲ್ಲ ಯುವ ವೇದಿಕೆಯ ಪರವಾದ ಅಭಿನಂದನೆ ಕೊಡೋದು. ಅಂಚನೆ ನಮ್ಮ ಜಾತಿಯ ಬಗ್ಗೆ ಬರೋದನ್ನ ನಮ್ಮ ರಾಜಕೀಯವಾದ ನಮ್ಮಂತೆ ಗಟ್ಟಿಯವರ ನಮ್ಮ ರಾಜಕೀಯವಾದ ಗಟ್ಟಿಯಾದ ಮಾತ್ರ ನಮ್ಮ ಒಂದು ಸರ್ತೋಗ್ತದೆ. ನಿಜವಾದ ನಮ್ಮ ಇದ್ದೆ ಶ್ರೀನಿವಾಸ ಕೊಲ್ಲಗರೆ ನಮ್ಮ ಪ್ರಾಮಾಣಿಕತೆ ನನಗೆ ಮುಳುವಾದ ನಮ್ಮ ಪ್ರಾಮಾಣಿಕತೆ ಬರುತ್ತಿಲ್ಲ. ಅವೇ ಪ್ರಾಮಾಣಿಕತೆ ನನಗೆ ಮುಳುವಾಗಿರ್ತದೆ. ದೇವರ ಪ್ರಾಮಾಣಿಕತೆ ಬೋರ್ಡ್ ನಮ್ಮ ಅದರ ಲೆಕ್ಕೊಟ್ಟು ಜಾಸ್ತಿ ಆಗಿದ್ದ ಶ್ರೀನಿವಾಸನ ಪರಿಸ್ಥಿತಿ ಮಾದರಿಗಳು ಬರ್ತದೆ. ಇತ್ತೆ ಆಗ ಒರೀ ಆ ಒಂದು ಎದುರಿಸದೆ ನಿಜವಾದ ಹೆಚ್ಚು ಸಮುದಾಯ ಸಪೋರ್ಟ್ ಮಾಡ್ತಿದ್ದ ನಮ್ಮ ಹೆಚ್ಚ ಹೋರಾಟ ಮಾಡ್ತೀನಿ ಬೇರೆ ಯಾರಿಗೆ ನ್ಯಾಯ ಸಿಗಬೇಕು. ಆ ನ್ಯಾಯ ಸಿಕ್ಕೋಣ ನಮ್ಮೂಲ ಇಲ್ಲ ಒಂದು ಒಗ್ಗಟ್ಟಿನ ಬೋರ್ಡು ಹೆಚ್ಚಿನ ಕೆಲವರಿಗೆ ಹೆಚ್ಚಿನ ಪರಿಸ್ಥಿತಿ ಆದಿತ್ತು ಅರೆಗಾಯಿ ಹಚ್ಚಿನದು. ನಿಜವಾದ ನಮ್ಮ ಈ ಪ್ರಾಮಾಣಿಕತೆ ಮಾತಿಗಳ ಧ್ವಜಪಾವನೆ ಕೆಲವರಿಗೆ ಮಾತ್ರ ಧ್ವಜಪಾವನೆ ಎಂದು ಜನಿಸಿದೆ. ದಯಮಾಡ ಪ್ರತ್ಯೇಕ ವಿಷಯ ಬಂದಾಗಂತಿದೆ ನಮ್ಮ ರಾಜಕೀಯವಾದಂತೆ ನಮಗೆ ಸೀಟು ಸಿಕ್ಕುವಂತ ಕೊಡುವರಿ ಬೇರೆ ಜಾತಿ ಬತ್ತಿ ಕೂಡ ನಮ್ಮ ಮೃದುಗರ್ಭನ ಅವಕಾಶ ದಪ್ಪ ಮೃದುಗರ್ಭ ಎಂತ ಆಗುತ್ತೆ ಯಾರು ಬೇರೆ ಅರೆಕೊಳ್ಳಿ ಅವೇ ದೂರಕ್ಕೆ ದಯಮಾಡ ರಾಜಕೀಯವಾದ ಗಟ್ಟಿಯಾದ ಮಾತ್ರ ನಮ್ಮ ಸಮಾಜ ನಮ್ಮ ಸಮುದಾಯ ಒಂದು ಸುಧಾರಣೆ ಬರ್ಬೋದು. ನೆಕ್ಕೆ ನನಾತನಲ್ಲ ನಮ್ಮ ಮಾತೆಲ್ಲ ನೆಕ್ಕೆ ರಾಜಕೀಯವಾದ ಸ್ಥಾನಮಾನ ಬಂದಾಗ ಏನೆಲ್ಲ ಮೃದುಗೊಳಿಸಿ ಅಂಚನೆ ನಮ್ಮಲ್ಲಿ ಮಲ್ಲ ಬದಲಾವಣೆ ಆವಡ್ತೀನಿ ನಮ್ಮ ಪೌರೋಹಿತ್ಯ ನಮ್ಮ ಈ ಪ್ರಾಮಾಣಿಕತೆಯಿಂದ ಈ ಪೌರೋಹಿತ್ಯದಿಂದ ನಮ್ಮ ನಿಜ ಬೆರಬಹುದು ಎನ್ನುವಂಥ ಚಿಂತನೆ ಪ್ರಕಾರ ದಯಪಟ್ಟ ನನ್ನ ನಮ್ಮ ಬ್ರಾಹ್ಮಣ ಸಾಹಿತ್ಯದ ಅಗಲ ಬಿರವಣೆ ಹೋಗುವುದಿಲ್ಲ. ನಿಜವಾದ ಈ ನೆತ್ತ ಬಿರವಣೆ ಹೋಗೋಣ ನಮ್ಮದ ಉದ್ಧಾರ ಆಗುತ್ತೆ. ನಮ್ಮ ಒಂದು ಸುರುಕಿ ಪ್ರಾಮಾಣಿಕತೆ ಮಾತನಾಡಬಹುದು ಅಗಲು ಪಂಡಿತಲ್ಲಿ ನಮ್ಮ ಕೇಳಿದ ನಮ್ಮ ಸಂಸಾರ ನಡೆಸುವಂತಿನ ಬಂಗಾರ ನನಗೆ ಆಗುವುದು. ದಯಪಟ್ಟ ಪ್ರತಿಯೊಂದು ಅಗಲು ಮಕ್ಕಳ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಹೋಗುವುದಿಲ್ಲ. ಇದಕ್ಕಿಲ್ಲ ಆ ಬದಲಾವಣೆ ಮಾಡಬಹುದು. ದಯಪಟ್ಟ ನಮ್ಮ ಇಲ್ಲಿ ದೇವಸ್ಥಾನ ಕಟ್ಟಡ ಯಾವುದು ದೇವಸ್ಥಾನದ ಪೌರೋಹಿತ್ಯದ ನಮ್ಮನೆ ಯಾವುದು ಅಪಘಾತ ಮಾತ್ರ ನಮ್ಮ ಸುಧಾರಣೆ ಆಗಬಹುದು. ನೆಕ್ಕು ಉದಾಹರಣೆ ಮಾಡಿದ್ರೆ ಬಿಲ್ಲವಿನ ಮೂಲ ದೇವಸ್ಥಾನ ಕಟ್ಟಡಲ್ಲ ಅಗಲ ಪೌರೋಹಿತ್ಯ ಅಗಲ ಕೈ ಇಂದು ಏಪ ನಮ್ಮ ಕೈಗೆ ಬರಲಿಲ್ಲ ಮಾತ್ರ ನಮ್ಮ ಸುಧಾರಣೆ ಆಗಬಹುದು. ನಮ್ಮ ದೇವಸ್ಥಾನ ಕಟ್ಟುದು ಎಲ್ಲೇ ಅಗಲೇ ಗೊತ್ತಿ ಫ್ಯಾಕ್ಟರಿಗಳ ನಮ್ಮ ಕಟ್ಟಿನ ದೇವಸ್ಥಾನ ಪೌರೋಹಿತ್ಯ ಬ್ರಾಹ್ಮಣ ಶಾಹಿ ಗೊತ್ತಿ ಫ್ಯಾಕ್ಟರಿ ಅವೇನು ನಮ್ಮ ದೂರದಿಂದ ನಮ್ಮ ಒಳಗೆ ನಮ್ಮ ಪ್ರಾಮಾಣಿಕವಾದ ನಮ್ಮೊಳಗೆ ಪೌರೋಹಿತ್ಯ ಕಟ್ಟುವಂತೆ ನಾವಲ್ಲಿ ನಡೆದ ನಮ್ಮ ಅದಕ್ಕೆ ಪ್ರಯತ್ನ ಮಾಡ್ಬೋದು. ದಯಪಟ್ಟ ಕಳೆದ 5 ವರ್ಷದ ತುಂಬು ಎಂತ ಬಗ್ಗೆ ಯಾರ ಎಂಕುಲಲ್ಲಿ ಬಂಡವಾಳ ಎಂಕುಲಲ್ಲಿ ಸಂಘ ಮುಳುಗು ಒಟ್ಟಿಗೆ ಅದೊಂದು 10 ವರ್ಷ ಜವಳಿ ಒಟ್ಟಿಗೆ ಅದೇ ಶಾಲೆ ರಜೆಯನ್ನು ಕೊಟ್ಟು ಆ ಜೋಬಲ್ಲಿ ಕೂಡ ಆಗ್ತದೆ ಇಲ್ಲದ ಭಾಗ್ಯ ಪೌರೋಹಿತ್ಯದ ವಿಷಯದ ಬಗ್ಗೆ ಅಲ್ಲಿ ನಮ್ಮ ಸಂಸ್ಕೃತಿಯ ಬಗ್ಗೆ ಕಲ್ಪಾಗ ರಜೆತ ದಿನಾಂಕ ಅಲ್ಲಿ ಯೂಸ್ ಆಗುವಂತ ಮನ್ಮುಖ ಮಾಡುವ ಉದ್ದೇಶವನ್ನು 15 ಜೋಬಳಿ ಮಾಡಿರೋದು ಒಂದು ಗುರುಕುಲ ಕಲ್ಪವಂತಿನ ವ್ಯವಸ್ಥೆ ನಮ್ಮಿದ್ದಾರೆ. ಆಗ ಒಂದು ಇಲ್ಲದ ಏನಾಗಿದೆ ನಾವು ಬಂದ ಒಂದು 15 ದಿನ ಮುಂದೆ ಬಂದ ಆಗ್ತದೆ ಆ ಜೋಬಳಿ ವಿಷಯದ ಬಂದ ಜೋಬಳಿ ಜಾಸ್ತಿ ಇಲ್ಲದ ಪ್ರೆಷರ್ ದಾದಮಾರು ಸ್ವಾಮೀಜಿ ಅದು ಬ್ರಾಹ್ಮಣ ಕಲ್ಪದ ಪೂಜೆಗೆ ಹೋಗ್ತಾರೆ. ನಿಜವಾದ ನಮ್ಮ ಕಲ್ಪವಂತಿನ ಉದ್ದೇಶ ನಮ್ಮನ್ನ ಪ್ರಾಮಾಣಿಕರಾಗಿ ಗುರುಕುಲ ಪದ್ಧತಿಯ ವಿಷಯ ಬರೆದು ಸಂಸ್ಕಾರಕ್ಕೆ ತೆರಿಪಡುವ ಉದ್ದೇಶದ ನಮ್ಮ
ಒಂದು 15 ದಿನದ ಶಿಬಿರ ಮಂತಿತ್ತ ಆಂಡ ಒಂದು ಎಂಗ್ಲಿಗೆ ತುಂಬುಗಣ ಆಯ್ತು ಎಂಗಳೊಂದು ಉದ್ದೇಶ ಬಂದ ನಮ್ಮೇಲೆ ಏರ್ಪಡಲು ಬ್ರಾಹ್ಮಣ ಕುಲ ನಮ್ಮ ಕಲ್ತನ ಮಾತ್ರ ನಮ್ಮ ಸಮಾಜದ ಒಪ್ಪುವಲ್ಲಿ ನೆಕ್ಕೆ ಈ ಒಂದು ಮಾತ ಸಮುದಾಯ ಈ ಮಾತ ಸಂಘದ ನೆಕ್ಕೊಂದು ಒತ್ತುಕೊರ್ನ ಮಾತ್ರ ನಮ್ಮ ಸಮಾಜದಲ್ಲಿ ನಿಂತುಕೋಬಿಡು ನಿಜವಾದ ಯಾರು ಏನಿಲ್ಲ ಒಂದು 20 ವರ್ಷ ಬರ್ತನಕ್ಕೆ ದೂರದಿ ದಯಮಾಡಿ ಯಾರಿಗೆ ನಮ್ಮ ಶಾಂತಿ ಪೂಜಾರಿ ನಗಲಲ್ಲಿ ಬಂದದಲ್ಲಿ ಆ ಪೂಜಾರಿ ಬಟ್ಟಣ ಏನು ಪತ್ರಿದಾದ ಬಣ್ಣ ಎಂಕ್ಲೆಕ್ ಏಪ ಬ್ರಾಹ್ಮಣ ಸ್ಟಾರ್ಟ್ ಆಗೋದು ಆ ನೀರಿಗೆ ಕೊಡ್ತೇವೆ ಅಂದ್ರೆ ಇಡೀ ಮೊತ್ತಲ್ಲ ಎತ್ತಿದ್ದೆ ಒಂದು ನಮಗೆ ಬಂತಾರೆ ದಯಮಾಡಿ ಇದೆಲ್ಲ ಶಾಂತಿ ನಗಲು ನಮಗೆ ಕಲ್ಪಾಯ ಗೌರವಿಕೆ ಕಲ್ಪಾಯ ರೆಡಿ ಇಲ್ಲ ನೆತ್ತ ವ್ಯವಸ್ಥೆಗೆ ನಮ್ಮ ರೆಡಿ ಇಲ್ಲ ನಮ್ಮೇಲೆ ಆಯ್ನಾಥ ಬೇಗ ಶಾಂತಿ ನಮ್ಮೇಲೆ ಕಲ್ಪದ ಕಾವಡನ್ನು ಯಾರು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಕುಳಿಯುವಂತೆ ಎಲ್ಲ ಅಲ್ಲ ಬೆನಿಫಿಟ್ ನಮ್ಮ ಸಮಾಜ ಉದ್ಧಾರ 99% ಅಂಜನೆ ನೆತ್ತ ನಮ್ಮ ಕರ್ನಾಟಕ ರಾಜ್ಯ ಕುಲಾಲ ಕುಂಬಾರ ಯುವವೇದಿಕೆಯ ವಿಚಾರ ಗೊತ್ತಿಗೂ ಹೆಚ್ಚಿನ ಒಂದು ಸಾಧಾರಣ 15 ವರ್ಷದ ತೆರೆ ಮನೆ ಬೇರೆ ಮತ್ತೆ ನಂಚಿನ ಯುವವೇದಿಕೆ ಸಾಧಾರಣ 5 ಕೋಟಿ ಜಾಸ್ತಿ ಆಗೋದು ಮಾತೆರೆಗಳಲ್ಲಿ ಸೇವೆ ಸಲ್ಲಿಸಿದ ಸಂಸ್ಥೆ ಇಲ್ಲಿ ರಿಜಿಸ್ಟ್ರೇಷನ್ ಆಯ್ಕೊಂಡು ಐಕೊಚ್ಚಿ ಇಲ್ಲ ರಾಜ್ಯೋತ್ಸವ ಪ್ರಶಸ್ತಿ ಬರ್ತದೆ ನಿಜವಾದ ನಮ್ಮ ನಿಗ್ದಾರ ಒತ್ತಡ ಪಾಡಂಗಿ ಇಕ್ಕಿನಂಚಿನ ಪ್ರಶಸ್ತಿ ಮತ್ತ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾದ ನಮ್ಮ ಸಮುದಾಯಕ್ಕೆ ಜಿಲ್ಲಾ ಪ್ರಶಸ್ತಿ ದಿಕ್ಕಿನಿಂದ ಅವು ಕರ್ನಾಟಕ ರಾಜ್ಯ ಕುಂಬಾರ ಇನ್ನೊಂದು ಖುಷಿತ ವಿಚಾರ ನೀನು ಏಪಲ್ಲಿ ಮಾಡಿದ ಸಂಘ ಸಂಸ್ಥೆ ಎಲ್ಲ ಟ್ರೈ ಮಂತೋಡಿದ್ದು ಕಾರಣ ನಮ್ಮ ಸಂಸ್ಥೆ ಒಂದು ಸಾಮಾಜಿಕವಾದ ಬೇರೆ ಮಕ್ಕಳ ಮಾತ್ರ ನಮ್ಮನ್ನು ಏನೆಲ್ಲ ಗುರುತಿಸಬೇಕು ನಮ್ಮ ಸಮುದಾಯಕ್ಕೆ ಮಾತ್ರ ನಮ್ಮ ಮೆಕ್ಕುನ ಬೇರೆ ಸಾರ್ವಜನಿಕವಾಗಿ ದಯವಿಟ್ಟು ನಮ್ಮ ಎಲ್ಲೇ ಜಾತ್ಯತೀತ ಮತ್ತು ಒಂದೇ ಸಮುದಾಯಕ್ಕೆ ಸೇರಿದಗಳೆಲ್ಲ ಏನು ನಮ್ಮನ್ನು ಗುರುತಿಸಬಹುದು ಬೇರೆ ಸಂಘ ಸಂಸ್ಥೆಯಲ್ಲಿ ಇತ್ತಿನೇರ್ದವ್ರೆ ಯಾರು ರೋಟರಿ ಜೆಸಿ ಮಾತ ಸಂಘ ಸಂಸ್ಥೆಯಲ್ಲಿ ಇತ್ತಿನೇರ್ದವರ ನಮ್ಮನ್ನು ಗುರುತಿಸಬೇಕು ಇದೇ ಸಮಾಜ ಗುರುತಿಸೋಣ ಬೇರೆ ಸಾರ್ವಜನಿಕವಾಗಿ ನಮ್ಮ ಮಾತ ಸಮಾಜದೊಟ್ಟಿಗೆಲ್ಲ ಬೋರ್ಡು ಅಂಚನೆ ಲಾಸ್ಟ್ ಟೈಮ್ ಒಂದು ನಮ್ಮ ರೂಪಶ್ರೀನ ಒಂದು ದುರಂತ ಮಲ್ಲ ಒಂದು ಅಪಘಾತ ರಾಜ್ಯದ ನಮ್ಮ ಮಾತಾ ಒಂದು ನಮ್ಮ ಕುದ್ರೋಳಿ ಹೋದ ಬಂದ ನಮ್ಮಲ್ಲ ಆಕ್ಸಿಡೆಂಟ್ ನಿಜವಾದ ಒಂದು ನಮ್ಮ ಸಮಾಜದಲ್ಲಿ ಅದರ ಒಟ್ಟು 4 ಜನ ನಮ್ಮ ಸಮಾಜದಲ್ಲಿ ಕಂಡ ಒಂಜಿ ಕೊಂಡು ಡೆತ್ ಆದ್ರೆ ಮುಗುನ ಹೋರಾಟದ ಸರ್ಕಾರದ ತಿಕ್ಕೋಡು ನಮ್ಮ ದೇಶದ ಯುವವೇದಿಕೆ ನನಗ ಎಂತ ಬಿಲವಾಗುವುದು ನಮ್ಮ ಸಂಘದ ಸಹಕಾರ ಬೋರ್ಡು ದಯಮಂಡ ಒಂದೊಂದು ಆಕ್ಸಿಡೆಂಟ್ ಮಾಡ್ಕೊಂಡಿದ್ದ ಅಚಾನಕ ಕೊಲೆ ಅಂತರು ದಯಮಂಡ ಫುಟ್ಪಾತ್ ಗೋಪುನಗರಿ ಗಾಡಿ ಹೋಗೋದ್ರಿಂದ ನಮ್ಮ ಓಡೆ ಮುಟ್ಟವಿಲ್ಲ ಬೇರೆ ಸಮಾಜದ ಒಂದು ಪುಣ್ಯ ಮಗನ ಅಂತ ಈ ಹೋರಾಟ ಓಡಿಗೆ ಹೆಚ್ಚು ಲೆಕ್ಕಬಾರ್ದು ನಮ್ಮ ಭಾರಿ ಸಿಂಪಲ್ ಆದ ದೊಡ್ಡ ನಿಜವಾದ ನೆತ್ತ ಹೋರಾಟ ಮಂದಲಿಸಿರವರು ನಮ್ಮ ಸಾಂಕೇತಿಕವಾದ ನಮ್ಮ ಸರ್ವಜ್ಞವತ್ತ ಓದಿಯಲ್ಲಿ ಒಂದು ನಮ್ಮ ಹಣತೆದ ಮೂಲಕ ಒಂದು ಪ್ರತಿಭಟನೆ ಮಾಡ್ತಾ ನಿಜವಾಗಿ ನನ್ನ ತುಂಬ ಉಗ್ರವಾಗಿ ಪ್ರತಿಭಟನೆ ಮಾಡ್ಕೊಳ್ಳೋದು ನಮ್ಮ ಶಾಂತಿಗೆ ಪ್ರತಿಭಟನೆ ಮಾಡಿದ್ದು ಹೋದ ಪ್ರಯತ್ನ ಆಪೂಜಿ ನಮಗೆ ಬಂತೆ ನಮ್ಮ ಉಗ್ರವಾದ ಪೂರ್ಣ ಮಾತ್ರ ನಮಗೆ ದಾರಾಟ ದಿಕ್ಕು ದಯಮಾಡ ಹಾಗೂ ಬಾರಿ ಪಾಪದ ಒಂದು ಕುಟುಂಬಗಳು ವರ್ತಿಕೊಂಡು ಒಂದು ಮಕ್ಕಳು ಅವರ ಆ ಪೊಣ್ಣಾಗರ ಅಂಚನೆ ಯುವವೇದಿಕೆದ ಮೂಲಕ ನೀವು ಎಂಬತ್ತು ಕೆಲಸ ಮಾಡ್ಕೊಂಡು 4 ತಿಂಗಳು ಆಯ್ನ ಅಂಚಿನ ಪೊಣ್ಣನ ಆ ಒಂದು ಕುಟುಂಬ ಕಲೆ ಹೋಗುವುದು ನಿಜವಾದ ನಾನಾದ ನಮ್ಮ ಉಗ್ರ ಪ್ರತಿಭಟನೆ ಮಾಡ್ತಾರೆ ನಿಮ್ಮನ್ನ ಸಹಕಾರ ಕೇಳೋದಿಲ್ಲ ಅಂಚನೆ ಏನೇ ಎಂಟೇನೊಂದು ಲೆಕ್ಕದು ಇಲ್ಲಿ ಸನ್ಮಾನ ಮಂದಿರಕ್ಕೆ ಪೂರ ಈ ಕಮಿಟಿ ಸದಸ್ಯರಿಗೆ ಅಂಚನೆ ಅಧ್ಯಕ್ಷರಿಗೆ ಅಭಿನಂದನೆ ಬಂದು ನನ್ನ ಮಾತು ரெண்டு பாத்தக அநீதிக்கு அட்டன ಹೊರಡಿ ಬಂದಿದೆ ಹೇಮಂತ್ ಜೋಗುಲು ನಮಸ್ಕಾರ ಎನ್ನಪುದರ್ಲಿಗಿದ ಬಂದು ಇನ್ನಂಚಿನ ಪ್ರತಿಭೆಯನ್ನು ಗುರುತಿಸಾದು ಎಕೋ ಜೋಕುಲೆಗೂ ಈ ಪ್ರೋತ್ಸಾಹಧನ ಪಂಪುನ ಹೊರಲು ಬಯಲಿದೆ ನನ್ನಾಕು ಹೋರಾಡು ನನ್ನ ಜೋಕುಲಿ ಎಡನೇ ಜೋಕುಲೆಗೆ ಪುಸ್ತಕ ವಿತರಣೆ ಮಾಡ್ಕೊಂಡು ಬಂದಿರೋ ಜಾಸ್ತಿ ಮನ್ಸಲ್ಲಿ ಜಿಲ್ಲೆಯಲ್ಲಿ ಪುಸ್ತಕ ವಿತರಣೆ ಗುರುಮಂತಿನಿ ನಮ್ಮ ಕೊಲ್ಲೆ ಕುಲಾಲ
ಐದು ಏನ ಕೊಡಂಗ ದೇವಣ್ಣ ನಮ್ಮ ಈ ಸಂಘ ಹೈವೇಟ್ ಹೋಗಿದ್ದು ಇದು ದಕ್ಕದಿ ಜಾಗದಲ್ಲಿ ಮಾತ್ರ ಪುಸ್ತಕ ವಿತರಣೆ ಹೊಂದಿದೆ. ಇದನ್ನಾಡ ಇಡೀ ಜಿಲ್ಲೆಗೆ ಮಾದರಿ ಕೊಲ್ಲೆ ಕೊಡಲ ಸಂಘ ಪುಸ್ತಕ ವಿತರಣೆ ಹೊಂದಿದೆ. ಆ ಪುಸ್ತಕ ವಿತರಣೆ ಮಂತ್ರಿ ಜೋಡ್ಗಳು ಇಂಜಿನಿಯರ್ ಮಾತಾಡಿ ಅಜ್ಜನಿಗೆ ನನಗೆ ಸಂಘ ಬಾರಿ ಕಾರಣ ಅಂಚೆನಂತೆ ಆ ಪುಸ್ತಕ ವಿತರಣೆ ಕಂಟಿನ್ಯೂ ಮಾಡುವ ಬಾಲ ಪಟ್ಟದೆ ಈ ಸಂದರ್ಭಗಳು ಪಟ್ಟುವ ಸದ್ಯದ ಸಲಹೆ ಸೂಚನೆ ದಯವಂತೆ ಗೌರವಿತ ಸದಸ್ಯರು ಈ ಆಡಳಿತ ಮಂಡಳಿಗೆ ಸಲಹೆ ಸೂಚನೆ ಕೊರಡು ಸಮಯದ ಅಭಾವವನ್ನು ಒಂದು 3 ನಿಮಿಷ ಪಾತ್ರನ ಅವಕಾಶ ಇದೀಗ ಮಹಾನಗರದ ನಮ್ಮ ಚುನಾವಣೆ ಅಧಿಕಾರಿಯಾದ ಈಶ್ವರನಾಥ್ ಬೈಲಮುತ್ತು ಆರು ಸರ್ಕಾರದ ನೌಕರರಾಗಿದ್ದಾರೆ. ಅದೇ ನಮ್ಮ ಆಡಳಿತ ಮಂಡಳಿ ಚುನಾವಣಾ ಅಧಿಕಾರಿಯಾಗಿ ನೇಮಕ ಬಂತ ಅವೇಲೆ ಕಡೆ ಚುನಾವಣಾ ಪ್ರಕ್ರಿಯೆ ಒಂದು 90% ಮುಂದೆ ಹೋದರೆ ಕಡೆಗಾಲದಿಂದ ಕಡಿತ ಪ್ರಕ್ರಿಯೆ ನಡೆದು ಅನೇಕ ಈ ಅನ್ನ ಉಪಸ್ಥಿತಿ ಗೌರವಿಸುವುದು ನನ್ನ ನಮ್ಮ ಚುನಾವಣಾ ಅಧಿಕಾರಿ ವಿಶ್ವನಾಥ್ ಬೈಲವರ ಬೈದೆ ಅವೆಲ್ಲ ನನದ ಕಮಿಟಿ ನನದ ಕಾರ್ಯವ್ಯಾಪ್ತಿ ಹೆಂಚ ಅವರ ಉದ್ದೇಶದ ನನ್ನ ಸಮಿತಿ ರಚನೆ ಈ ಬಾರಿ ಶಿಸ್ತುದ ಸಭೆ ಈ ಸಭೆ ನಮ್ಮ ಸಾಮಾಜಿಕವಾದ ಬೇರೆ ಬೇರೆ ಕ್ಷೇತ್ರದಲ್ಲಿನ ನಮ್ಮ ಸಮಾಜದ ನಾಯಕರಾಗಿನ ಸುಕುಮಾರ್ ಬಂಟ್ವಾಳದಪ್ಪು ಶ್ರೀನಿವಾಸ ಆರ್ಯರದಪ್ಪು ನಿತೇಶ್ ಬರ್ಗಿಯದಪ್ಪು ಅಕ್ಕಳಿಗೆ ನಮ್ಮ ಗೌರವ ಆ ಗೌರವ ಅಕ್ಕಳಿಗೆ ಮಾತ್ರ ಸಮಾಜದ ನನಗೆ ಸಂಘ ಸಂಸ್ಥೆಗಳು ಪ್ರಾಮಾಣಿಕತೆ ಕೆಲಸ ಮಾಡ್ಕೊಳ್ಳಿ ಹೆಚ್ಚು ಹುಡುಕುದಿ ಮಾಡ್ಕೊಳ್ಳಿ ಅಕ್ಕ ಸಾಕ್ಷಿ ಮಾತ್ರ ಆ ಕೆಲಸ ನನ್ನ ಸಮಾಜ ಸೇವೆ ಅವು ವೈಯಕ್ತಿಕವಾದಕ್ಕೂ ಸಾಮಾಜಿಕವಾದಕ್ಕೂ ಬೇರೆ ಬೇರೆ ಸಂಘ ಸಂಸ್ಥೆ ಮುಖಾಂತರ ಅವರು ಕುಲಾಲ ಬಗ್ಗೆ ಬಂಡವಾಳ ಮಾಡಿದೆ ಅವೆಲ್ಲ ಯಕ್ಷಗಾನದ ಬಗ್ಗೆ ಕಲಾವಿದರಿಗೆ ಹೆಚ್ಚ ಉಳ್ಕೊಳ್ತೇವೆ ಅದರ ಸೇವೆ ಹೆಚ್ಚಾದ ಶ್ರೀನಿವಾಸ ವಿಸ್ತೃತವಾದ ವಿಷಯ ಮಾಡಿದೆ ಅವೆಲ್ಲ ಯಜ್ಞೇಶ್ ಬಗ್ಗೆ ಸಮಾಜದಲ್ಲಿ ಜವನಿಯರಿಗೆ ಪ್ರೇರಣೆ ಕೊಟ್ಟು ಅವು ವೀರನಾರ ನಕ್ಷತ್ರದಕ್ಕೂ ಬೇರೆ ಬೇರೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕ್ಷೇತ್ರಗಳು ಅನ್ನ ಕೆಲಸ ಮಾಡ್ತಿರೋ ಕೆಲಸ ನಮ್ಮ ತೋರುದು ಅವೆಲ್ಲ ಇದ್ದಂತೆ ನಮ್ಮ ವಿದ್ಯಾರ್ಥಿ ಪುರಸ್ಕಾರ ಅಂತ ಯಾಕಂದ್ರೆ ಇದ್ದಂತೆ ಈ ಹಾಲ್ 1 ವರ್ಷ 2 ವರ್ಷದ ಆದಾಯ ಶುರುವಾಗಿ ಆಗ್ತದೆ ಆ ದುಂಬು ಆದಾಯ ಕಮ್ಮಿ ಪ್ರಮಾಣದ ನಮ್ಮ ಪುಸ್ತಕ ವಿತರಣೆ ವಿದ್ಯಾರ್ಥಿ ನಮ್ಮ ವಿದ್ಯಾರ್ಥಿಗಳು ಪಡೆಯಲಾಗ ವ್ಯಾಪಾರ ಆಗತ್ತೆ ಅಕ್ಕಳಿಗೆ ಇಲ್ಲದ ಹೆಚ್ಚಿನ ಕೊಡಲ್ಲ ಒಂದು ಸಮಾಜದ ಒಂದು ಸಂಘದ ಅವರ ಮೂಲ್ಯ ಪುನರ್ ಸಮುದಾಯ ಭವನ ನಮ್ಮ ಸಮಾಜದ ವಿದ್ಯಾಭ್ಯಾಸ ಇಲ್ಲಿ ಪುಸ್ತಕ ಅವರು ಇಲ್ಲಿಯ ಒಂದು ಗೊತ್ತಾಗ ಅವು ಬಾರಿ ಮುಂದಾಗಲಿಕ್ಕೆ ಪ್ರೇರಣೆ ಮಾಡ್ಬೇಕು ಅವು ಪ್ರತಿ ಒಂದು ಸಂಘ ಸಂಸ್ಥೆಯಿಂದ ಪ್ರೋತ್ಸಾಹ ವಿದ್ಯಾನಿಧಿ ಮಾಡ್ತಾರೆ ಅವೆಲ್ಲ ವಿದ್ಯಾನಿಧಿ ವಿಷಯ ಮಾತನಾಡಿದಾಗ ಸದಸ್ಯರಾಗಿ ಈ ಕಮಿಟಿದ ಒಂದು ಸದಸ್ಯರಾಗಿ ಈ ನಿತ್ಯ ನಿರಂತರವಾಗಿ ಸಂಪರ್ಕ ಇಟ್ಟಿನ ಈ ಒಂದು ಸಂಘ ಸಂಸ್ಥೆಗಳು ಬೇರೆ ಬೇರೆ ಕಾರ್ಯಕ್ರಮ ಇತ್ತಿನ ಮುನ್ಪು ನಮ್ಮ ಕೊಲ್ಲಿ ಕೊಡಲು ಅಧ್ಯಕ್ಷರು ಪಡ್ಯಾರ ನಮ್ಮ ಕಟ್ಟಡದ ನನ್ನ ವ್ಯವಸ್ಥೆಗೆ ಬರೋರು ಐನಾದ ಸಾಲ ಸಂದವರು ಅದರೊಟ್ಟಿಗೆ ಸಮಾಜಗಳು ಇತ್ತಿನ ಸಮಾಜ ಅಭಿವೃದ್ಧಿ ಕೆಲಸಗಳು ನಮ್ಮ ಸಂಘ ಪೂರಕವಾದ ಅವು ಮನ್ಕೊಡುತ್ತಾಗ ಒಂದು ಆರ್ಥಿಕ ಸಂಕಷ್ಟವನ್ನು ಪಟ್ಟಿದೆ ಅದಕ್ಕೆ ನಮ್ಮ ಮಾತೆಲ್ಲ ಕಾರಣ ಆಗೋದು ಅಧ್ಯಕ್ಷರ ಮಾತಾಡಿದ್ರೆ ಸಮಿತಿದಾರ ಪ್ರತಿಯೊಂದು ನಮ್ಮ ಮೆಂಬರ್ಗಳ ಕಾರಣ ಆಗ್ಬೋದು ಯಾಕಂದ್ರೆ ನಮ್ಮ ಒಂದು ವರ್ಷದ ಮೆಂಬರ್ಶಿಪ್ ಬರೋದು ಅದರೊಟ್ಟಿಗೆ ಈ ಒಂದು ಕಾರ್ಯಕ್ರಮವಾದ ಆರ್ಥಿಕವಾದ ಆಫರ್ ₹100 ₹200 ಆಫರ್ ಆದ್ರೆ ನಮ್ಮ ಶಕ್ತಿ ಮೇಲೆ ಸಮಾಜದ ಪ್ರೀತಿ ನಾವು ಪ್ರಾರಂಭ ಮಾಡ್ತಾರ ನಾವು ದುಂಬದ ವರ್ಷಗಳು 5 ಒಕ್ಕದ ವರ್ಷಗಳು ಸಮಾಜದಲ್ಲಿ ಹೆಚ್ಚಿನ ಪ್ರತಿ ಪಾಪದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಪುಸ್ತಕ ವಿತರಣೆ ಆಗಬೇಕು ಮಕ್ಕಳಿಗೆ ಫೀಸ್ ಕಟ್ಟೋ ವಿಷಯ ಆಗಬೇಕು ಅಂಚಿನ ಒಂದು ನಿಧಿ ಸಮರ್ಪಣೆ ಮಾಡ್ತಾರೆ ಸಮಾಜ ಶಕ್ತವಾದ ಪೂರ್ಣಬೇಕು ನಮ್ಮ ಎತ್ತೋ ಸಮಾಜದ ಉದಾಹರಣೆ ತಗೊಂಡು ಭಟ್ಟ ಸಮುದಾಯದಕ್ಕೂ ಬಿಲ್ಲವ ಸಮುದಾಯದಕ್ಕೂ ಬೇರೆ ಬೇರೆ ಅಥವಾ ನಾವು ವಾರ್ಷಿಕೋತ್ಸವಗಳಾದ್ರೆ ಒಂದು ವಾರ್ಷಿಕೋತ್ಸವ ಪ್ರತಿ ಸಂಘ ಸಂಸ್ಥೆದ ವಾರ್ಷಿಕೋತ್ಸವ ಸಮಾರಂಭ ನಮ್ಮ ಕೈತಂದ್ರೆ ಗಟ್ಟಿ ಸಮಾಜ ಪಿರವಣೆಯೇ ಇಲ್ಲ ಅಂತೊಂದು ಕಾರ್ಯಕ್ರಮ ವಾರ್ಷಿಕೋತ್ಸವ ಕೇಳಿದೆ ಬಟ್ ಆ ಕ್ರೀಡೋತ್ಸವ ಆಗಬೇಕು ವಾರ್ಷಿಕೋತ್ಸವ ಆಗಬೇಕು ಅಕ್ಕಳ ಸತ್ಯನಾರಾಯಣ ಪೂಜೆ ಆಗಬೇಕು ಅಕ್ಕಳ ಹಾಲು ಪ್ರತಿ ಗ್ರಾಮದಲ್ಲಿ ಒಂದು 2 ಜನ 3 ಜನ ಖಂಡಿತ ಪಾಲ್ಗೊಳ್ತಾರೆ ಒಂದು 500 ಜನ 700 ಜನ
ನನ್ನ ಸೇವೆ ಆಗ ಅಂಚೆ ನಮ್ಮ ಯಾವ ನಮ್ಮ ಕಾರ್ಯಕ್ರಮ ಒಂದು ಜಿಲ್ಲೆದ ಒಂದು ಪ್ರಮುಖರ ಪೂರ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳುತ್ತಿದ್ದಾರೆ ಇಂಚಿನ ಕಾರ್ಯಕ್ರಮ ನಮ್ಮ ಜನರಿಗೆ ನಮ್ಮ 9 ಮಾಗನೆ ನಮ್ಮ ಕುಲಾಲ ಸಮುದಾಯ ಕೈತರ ಹತ್ತಿರ ಗ್ರಾಮ ಅಲ್ಪ ನಮ್ಮ ಪ್ರತಿವರ್ಗ ವಾ ಕಾರ್ಯಕ್ರಮ ನಮ್ಮ ಎಲ್ಲರೂ ತಿಳ್ಕೊಂಡು ಇತ್ತು ನಮ್ಮ ಇಲ್ಲಿ ಮದುವೆ ಹೋಗಿ ಕಾರ್ಯಕ್ರಮ ನಮ್ಮ ಸಮಾಜದ ಕಾರ್ಯಕ್ರಮ 2,000 ಜನ ನಮ್ಮ ಸಮುದಾಯದ ಈ ಕಾರ್ಯಕ್ರಮ ಸೇರುವ ಅವೇ ರೀತಿ ವಿಶ್ವಾಸಗಳು ನಮ್ಮ ಸಮುದಾಯದ ಒಂದು ಸಮಾಜ ಸೇವೆ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳು ನಮ್ಮ ಕೊಡುಗೆದಾರ ನಮ್ಮ ಈ ಹಾಲ್ ನಮ್ಮ ಆಯೋಗ ಆ ಹಾಲ್ ನಮ್ಮ ಸಪೋರ್ಟ್ ಆಧಾರ ನಮ್ಮ ಪ್ರತಿವರ್ಗ ನಮ್ಮ ಈ ವೈದ್ಯರ ನನ್ನ ಬರ್ಪಣಗಳು ನಮ್ಮ ವಿಶೇಷವಾದ ಅವರಿಗೆ ಪುಸ್ತಕತೆ ನಮ್ಮ ಸಮಾಜದ ಉಂಟು ಪ್ರತಿಯೊಂದು ವಿದ್ಯಾರ್ಥಿಗಳನ್ನು ಪ್ರತಿಯೊಂದು ಸಾಮಾಜಿಕರನ್ನು ಓವಾಡವಾಗಿ ಎಲ್ಲ ಕಾರ್ಯಕ್ರಮದ ನಮ್ಮ ಆರ್ಥಿಕವಾದ ಸಂತೋಷ ಜೊತೆ ನಂತರ ಪರಪಡೆಗೆ ಮಸ್ತ್ ಕಾರ್ಯಕ್ರಮ ಅವೆಲ್ಲ ಹೇಳಿದ ಕಾರ್ಯಕ್ರಮ ಯಶಸ್ವಿ ಆಗಿ ಒಟ್ಟಿಗೆ ನನ್ನ ಕವಿಗೆ ಬರ್ಬೋದು ವಿದ್ಯಾರ್ಥಿ ಭಾಸ್ಕರ್ ನನ್ನ 2 ವರ್ಷದ ಕರ್ಮಗಳು 3 ಶೂನ್ಯ ಅದು ಬಂದ ಈ ಬಿಲ್ಡಿಂಗ್ ಅವರ ಸಮಯ ಮತ್ತೆ ಬೇತೆ ಈ ಕೊರೋನಾ ಬೇತೆ ಸಂತೋಷ ಟೈಮ್ಗಳು 3 ಸಂಘದ ಒಂಜಿ ಉದ್ಘಾಟನೆ ಅವರು ಅಲ್ಲಿ ಉದ್ಘಾಟನೆ ಮಾಡಿದ ವ್ಯವಸ್ಥೆಗೆ ದಾದವರು ಯಾರ ಅಧ್ಯಕ್ಷ ಅವರ ನಮ್ಮ ಕಟ್ಟಡ ಸಮಿತಿಯ ಪದಾಧಿಕಾರಿಗಳ ಮಾತನ್ನು ಉಲ್ಲೇಖ ಆ ಟೈಮಲ್ಲಿ ಅವರಿಗೆ ನರ್ಮಡು ಈ ನಮ್ಮ ಮಾಸ್ತರ್ ಅಧ್ಯಕ್ಷತೆ ಆಯೋಗ ಗುಣದಲ್ಲ ಪ್ರೀತಿ ವಿಶ್ವಾಸ ಪ್ರಯತ್ನ ಬೈದೆ ಆ ಟೈಮ್ ಕೋಡಿಯತ್ತವರ ಎಂಟು ವ್ಯವಸಾಯ ಮಾಡ್ತೇನೆ ಅನ್ನ ಸತ್ರ ಮಾಡುವ ಆ ಕೆಲಸ ಆದದ್ದು ನನಾದ ಸಾಮಾಜಿಕವಾದ ಬೇರೆ ಬೇರೆ ವಿದ್ಯಾರ್ಥಿ ಪ್ರೋತ್ಸಾಹ ಕ್ರೀಡಾ ಪ್ರೋತ್ಸಾಹ ಕಾರ್ಯಕ್ರಮ ಅದಕ್ಕೆ ನನಾದ ಮನಸ್ಸು ಉಂಟು ಅಂಚಿನ ಕಾರ್ಯಕ್ರಮ ನನ್ನದ ಅಧ್ಯಕ್ಷತೆ ಏನಾಗಿ ಮಕ್ಕಳಿಗೆ ಶಕ್ತಿ ಕೊಟ್ಟ ಕೆಲಸ ನಮ್ಮ ಮಾತುಗಳ ಮಂಪುಗ ನನಾದ ಈ ಸಭೆಗೆ ಗಟ್ಟಿಯಾದ ನನ್ನದ ಕುಲಾಲ ಸಮುದಾಯ ಜಿಲ್ಲೆಗೆ ಮಾದರಿಯಾದ ಕೊನೆ ಕುಲಾಲ ಸಮುದಾಯದ ಕೆಲಸ ಅವನು ಅಲ್ಪದ ಎಡ್ಡೆ ಕೆಲಸ ಸಮಾಜ ಅವನು ಪ್ರತಿಯೊಂದು ಕಟ್ಟಡಕ್ಕೆ ಎಲ್ಲರಿಗೂ ಆಸರಾವನ್ನು ಪಟ್ಟ ಕೆಲಸ ನನ್ನ ಆವರಣ ಪಡೆದು ನಮ್ಮ ನಮಗೆ ವೀರನಾರಾಯಣ ದೇವರ ನಮ್ಮ ಪರಿವಾರ ದೇವರಿಗೂ ಮಾತ್ರ ನನಗೆ ಆಶ್ವಾದ ಒಪ್ಪಾಡಲು ಪಡೆದು ಈ 2 ಪಾತ್ರ ಅವಕಾಶ ಕೊನೆಗಳ ಅಧ್ಯಕ್ಷರು ಸಮಿತಿಯಲ್ಲಿ ಅವರು ಮಾತನಾಡಲಿಲ್ಲ ಚಿರನೆಯಾಗಿದ್ದು ನನ್ನ 2 ಪಾತ್ರ ವಿರಾಮ ಜೈ ಕುಲ ಈ ಹೊಸ ಕಮಿಟಿ ಬಂದಾಗ ವೈವರ್ಸ ಬಂದಾಗ ಒಂದು ರೀತಿಯ ಒಂದು ಪ್ಲಾನ್ ಮಾಡಿದಾಗ ಕಟ್ಟಡ ಸಮಿತಿಯ ಅಧ್ಯಕ್ಷರಾದ ಅನಿಲ್ ದಾಸರನ್ನ ಒಂದು ಮಲ್ಲ ಜಾಗಂಡ ಒಂದು ಆನಂದ ಬಂದಲ್ಲಿ ಬಂದಾಗ ಹಿಂಗೆ ಟೆಲಿಫೋನ್ ಬಿಲ್ ಕಟ್ಟದ ಕಾದಿಲ್ಲ ಆಂಡ ಮಾತ ಆನಂದ ಮಂಡಲ ಸದಸ್ಯರು ಎಂಗಿನ ಗೌರವದ ಕೋಶಾಧಿಕಾರಿ ಪ್ರಕಾಶ್ ಬಿಟ್ಕೋಟ್ ಅವೇ ಪ್ರಧಾನ ಕಾರ್ಯದರ್ಶಿ ರಂಜಿತ್ ಅವೇ ಲೆಕ್ಕನೆ ಜೊತೆ ಕಾರ್ಯದರ್ಶಿ ಜಯಂತ್ ರೋಹಿತಾಕ್ಷಿ ಅಂಚನೆ ಎಂಗಿನ ಇಡೀ ಲೆಕ್ಕಪತ್ರ ಆಂತರಿಕ ಲೆಕ್ಕ ಪರಿಶೋಧಕ ಮತ್ತು ರಂಜಿನ ಗಣೇಶ್ ಕಾರ್ಮಿಕ ಮಾತ ಅವೇ ಲೆಕ್ಕನೆ ನೆಕ್ ರೂಪದಯನ ಈ ಊಟಗಳ ಗೌರವಯನ ಎಂಗಿನ ಹಿರಿಯ ಸದ್ಯದ ಜನ 40 ವರ್ಷ 50 ವರ್ಷದಿಂದ ಕಮಿಟಿ ಸದಸ್ಯರ ಕಂಟಿನ್ಯೂನ ಸಂಜೋಷ್ ಸೋಮೇಶ್ವರನ ಮಾರ್ಗದರ್ಶನಗಳು ಅನೇಕಾಂತಿನ ಒಂದು ಯೋಜನೆಗಳು ಅವು ಸಾಧ್ಯ ಮಾಡುವ ಸಂದರ್ಭಗಳು ಮಾಡಿದ್ದು ನಮ್ಮ ರೂಪದಯನ ಹಿರಿಯ ಸದಸ್ಯರಾನ ಒಂದು 2 ನಿಮಿಷ ಸಂಜೋಷ್ ಸೋಮೇಶ್ವರ ಪರಣ ಮಾಡಿದ ವಿನಂತಿ 2 ನಿಮಿಷ ಸಂಜೋಷ್ ಸೋಮೇಶ್ವರ ಪರಣ ಯೋಗ್ಯ ಬಣವನ್ನು ದಯಮಾಡಿ 2 ನಿಮಿಷ ಧರ್ಮಿ SLC ವಿದ್ಯಾರ್ಥಿ ಪಡೆದ ಧರ್ಮಿ ನೇಮಂತಿಗೆ ಒಂದು ಓಚರ್ ಸೈನ್ ಮಾಡು ಧರ್ಮಿ ಪ್ರಯತ್ನ ಬರ್ತೀನಿ ಬಂದ ಈ ಸರ್ಕಾರದ ಒಂದು ಯೋಜನೆಗಳು ಬೆಂಗಳೂರಿಗೆ ಪುರ 80 ಲಕ್ಷ ಕೊಡಿ ಅಂಚಿನೈತೆ 25 ಲಕ್ಷ ಮಂಜೂರಾದ ಅವು 1 ವರ್ಷ ಅಂಡ ಅವು ಯಾವ ಬರ್ಕೊಳ್ಳೋದು ಗೊತ್ತಿಲ್ಲ ಪ್ರಯತ್ನ ಬರೋದಿಲ್ಲ ಅಂಚನೆ ಈ ಒಂದು ಭಾಸ್ಕರ್ ಕುಲ್ಗಾರ ಒಂದು ನೇತೃತ್ವಗಳು ಈ ಸಂಘ ಈ ಒಂದು ಬೆಳವಣಿಗೆ ಬರ್ತದೆ ಈ ಕ್ಷೇತ್ರಗಳು ಪ್ರತಿ ಒಬ್ಬರ ಸಾಧನೆ ಗಮನ ಕೊಡ್ತಿರೋ ಒಂದು ಸಮುದಾಯ ಭವನವಾದ ತೋರಿದು 50 ಕಾರ್ಯಕ್ರಮವನ್ನು ಬರ್ತೀರಾ ಅಂದ್ರೆ ಕೆಲವು ಕಾರ್ಯಕ್ರಮ ಅನಿವಾರ್ಯ ಕಡೆ ಎಂಗ್ಳು ಉಚಿತವಾದ ಬರ್ಬೋದು ನಮ್ಮ ಸರ್ಕಾರದ ನಿಯೋಜನೆ ಪ್ರಕಾರನೇ ಸಮುದಾಯ ಭವನಕ್ಕೂ ನಾನು ಪಂಚಾಯತ್ ಮತ್ತು ನಮ್ಮ ಒಬ್ಬರ ಒಂದು ಯೋಜನೆಯನ್ನು ಉಚಿತವಾಗಿ ಕೊಟ್ಟಿಲ್ಲ ಒಂದು ಗಂಭೀರವಾದ ಪ್ರಚೋದನೆಗೋಸ್ಕರ ಕೆಲವು ಕಾರ್ಯಕ್ರಮಗಳನ್ನು ಉಚಿತ ಬರಲು ಅಂಚನೆ ನಮ್ಮ ಈ ಒಂದು ಭಾಗಗಳು ಹಲವಾರು ವಿವಾಹದ ಸಮಾರಂಭ ಅದನ್ನು ಸಮುದಾಯ ಭವನ ರಾಷ್ಟ್ರೀಯ
ಹೆಚ್ಚಿನ ನಮಗೆ ಉತ್ಪತ್ತಿ ಬರದೇ ಮಾತ್ರ ಕೆಲವು ರೀತಿಯ ಸಾಲ ನಂಗೆ ಕೊನೆಯ ಆವಂದೇ ಉಂಟು ಅಂಚಾದ ಆತ್ಮೀಯವಾದ ನಂಗೆ ಒಂದು ಕಟ್ಟಡ ನಮ್ಮ ದೇವರ ಸೋಮೇಶ್ವರ ನೇತೃತ್ವಗಳು ಕೆಲವರಿಗೆ ಸಾಲನ್ನು ಕೊಡ್ತೇನೆ ಅಂಡ ನಿತ್ಯ ಸತ್ಯವು ಅವೇನು ಆಯ್ನದ ಬೇಗ ಸರ್ಕಾರದ ಯೋಜನೆ ಬರ್ತಿನಟ್ಟು ಕೊರ್ಪುರ ಯೋಜನೆಯನ್ನು ಪಡೆದು ನಮ್ಮ ಅಧ್ಯಕ್ಷರು ಬಲಂದುಳ್ಳರು ದೇವರ ಆಯ್ನದ ಬೇಗ ಸೋಮನಾಥ ದೇವೆಲ್ಲ ನಮ್ಮ ಹಿರಿಯರನ್ನು ನಂಬಿನ ಭಾರತೆ ಮಲರಾಯ ಚಾವಡಿದ ನಂಗೆ ದೇವರು ದಯಮಂತದೇವನು ಆಯ್ನದ ಬೇಗ ಕೊಟ್ಟು ಈ ಸಂಘದ ಅಭಿವೃದ್ಧಿಗೆ ಶ್ರೀ ಸೋಮನಾಥ ದೇವೆಲ್ಲ ನನಗೆ ಆಶೀರ್ವಾದ ಕೊಡಲು ಇಡೀ ಸಮಾಜವು ಬೆಳವಣಿಗೆ ಪಡೆದು ಶ್ರೀರಾಮ ದೇವರ ಪ್ರಾರ್ಥನೆ ಎರಡು ವರ್ಷ ಲೆಕ್ಕಪತ್ರ ಆಂತರಿಕ ಲೆಕ್ಕಪತ್ರಗಳ ಕೂಲಂಕಷವಾದ ಚರ್ಚೆ ಕೊಡ್ತೀನಿ. ಹಾಗೆ ಶ್ರೀ ಗಣೇಶ್ ಕಾಪಿಗಾಡು ಎರಡು ಮಾತಾಡಲ್ಪಟ್ಟಿದೆ. ವರ್ಷದ ಅಧ್ಯಕ್ಷ ಭಾಸ್ಕರ್ ಅವರ ನಮ್ಮ ಕಳೆದ ಏಪ್ರಿಲ್ನಲ್ಲಿ ಈ ನಮ್ಮ ಸಂಘ ಆಧಾರ್ ಮಾಡಿತ್ತು. ಪಾದಯಾತ್ರೆ ವಿಚಾರ ಮನಸ್ಸಿನ ವಸ್ತು ಬೇಗ ಬರಗ ಆಡಳಿತ ಅಧ್ಯಕ್ಷ ಕಟ್ಟಡ ನಮ್ಮ ಸಾಲದ ಅನಿಲ್ ಅಧ್ಯಕ್ಷರು ಬರ್ತಾರೆ ಅಪ್ಪದ ಆರ್ಥಿಕವಾದ ರಾಜ್ಯ ಸುಧಾರಣೆ ನಮ್ಮ ಒಂದಿಪ್ಪುಡಿ ಆರ್ಥಿಕವಾದ ಸುಧಾರಣೆ ನಮ್ಮ ಹಾಲು ಕಂಟಿನ್ಯೂ ನೆಟ್ಟುಕೊಂಡು ನಮ್ಮ ಮದುವೆ ಮದುವೆನ ನಿಶ್ಚಿತಾರ್ಥನ ಮದುವೆ ಪಾಠ ಮಾಡಿದ್ದೇವೆ. ಅವು ನಮ್ಮ ಸಂಕಲ್ಪ ಹೆಚ್ಚಾಗ ನಮ್ಮ ಸಮುದಾಯದಲ್ಲೂ ಅಗಲ ಕಾರ್ಯಕ್ರಮಗಳು ನಮ್ಮ ಹೊರಗಡೆ ಬಂದಿರುತ್ತಾರ ಖಂಡಿತವಾದ ನಮ್ಮ ಆರ್ಥಿಕವಾದ ಸುಧಾರಣೆ ಖಂಡಿತವಾಗಿ ಯಾರು ನಮ್ಮ ಕೇಂದ್ರ ಬೇರೆ ಸಮುದಾಯ ಒಂದು ಬೇರೆ ಸಮುದಾಯದ ನಮ್ಮ ಸಮುದಾಯದ ನಮ್ಮ ವಸ್ತು ಸದಸ್ಯರು ಬೇಕು. ನಮ್ಮ ಸಮುದಾಯದಲ್ಲಿ ಆಯ್ಕೆ ನಮ್ಮ ನೆರವೇರಿಸಬೇಕು. ನಮ್ಮಲ್ಲಿ ಹಾಲ್ ಉಂಟು, ನಿಜವಾದ ಅಧ್ಯಕ್ಷರಲ್ಲಿ ಕೆಲಸ ಗೊತ್ತಾರೆ ಸಂದರ್ಭ ಗೊತ್ತಾಗ್ತದೆ. ಇಡೀ ನಮ್ಮ ಈ ಕುಲಾವ ಸಮಾಜ ಆರ್ಥಿಕ ಒಂದು ಸುಧಾರಣ ನಮ್ಮ ಈ ಸಮಾಜದ ಕಟ್ಟಕಟ್ಟದ ಬಡ ಕುಟುಂಬಗಳ ಖಂಡಿತ ಒಂದು ಕಾಲ ಯಾಕಂದಾಗ ಇಡೀ ಪ್ರೋತ್ಸಾಹದಲ್ಲಿ ಕೊಡ್ತೇವೆ ದಾರಿನಲ್ಲಿ ನೋಡಬೇಕು. ವಿದ್ಯಾರ್ಥಿಗಳು ಸಭೆಯಿಂದ ಹೊರಸ್ಪರ್ಧೆ ನೋಡು ಅಜ್ಜದ ಮೂಲಕ ಇಡೀ ವಿದ್ಯಾರ್ಥಿಗಳು ನಮ್ಮ ಸಮಾಜದಲ್ಲಿ IAS IPS ಪ್ರತಿಭಾವಂತ ವಿದ್ಯಾರ್ಥಿಗಳಿದೆ. ಮಕ್ಕಳಿಗೆ ನೆರವು ನಾವು ಸಮಾಜ ನಮ್ಮ ಈ ಸಂಘ ಸದೃಢವರು ಅಂಚದ ಅಲ್ಲಿ ಮಾಸದ ವಿದ್ಯಾರ್ಥಿ ನಮ್ಮ ಸಮುದಾಯದ ಪ್ರತಿ ಒಂದು ಕುಟುಂಬದ ಕೊನೆ ಪ್ರವಾಸ ಕಾರ್ಯಕ್ರಮಗಳನ್ನ ಒತ್ತು ಬಂದ ಖಂಡಿತವಾಗಿ ಇದೆಲ್ಲ ನೀರಂತೆ ಲಕ್ಷ್ಯ ಪಡೆದು ನಮ್ಮ ಸಂಜೀವನ ಮಸ್ತ್ ಪಡೆಯುವುದಿಲ್ಲ. ಅವು ಬದಲ ಸದಾವನ್ನು ನಮ್ಮ ಸಾಲ ಮುಕ್ತಾಯ ಇಡೀ ಪರಿಪೂರ್ಣವಾದ ನಮ್ಮ ಕುಲವ ಸಮಾಜ ಅರ್ಥ ಇದೆ. ಯಾಕಂದ್ರೆ ಮಸ್ತದ ಸಾಲ ಮುಕ್ತಾಗಲೇ ಬೇರೆ ಸಮುದಾಯದಲ್ಲಿ ನಮಗೆ ಸಾಲ ಮುಕ್ತಾಗಲೇ ಅಪೂರ ಕೊಡ್ತಾಗ ನಮಗೆಲ್ಲ ನಮ್ಮ ಪ್ರವಾಸ ಆದರು ಈ ಸಮಾಜದ ಅಂದಾಜು ಸುತ್ತುಳ ಅಂತ ಕೊಡುತ್ತಾರೆ ಮಾಸ ವಿನಂತಿ ನಮ್ಮ ಸಮಾಜದಲ್ಲಿ ನಮ್ಮ ಕುಟುಂಬದಲ್ಲ ನಮ್ಮ ಪರಿಚಯದಲ್ಲ ಮತ್ತೆ ನಿಶ್ಚಿತಾರ್ಥ ಈ ನಮ್ಮ ಹೋರಾಟ ಮತ್ತು ಹೆಚ್ಚಿನ ಆ ಪ್ರೇರಣೆ ನಮಗೆ ಅವಕಾಶ ಕೊಡ್ತಾರೆ. ನಡೆದ ಕಾರ್ಯಕ್ರಮ ನೂತನ ಕಾರ್ಯಕಾರಿ ಸಮಿತಿ ಆಯ್ಕೆ ಚುನಾವಣಾಧಿಕಾರಿಯ ಶ್ರೀಮಾನ್ ಮಹಾಸಭೆಗೆ ಸಾಧಕರಿಗೆ ಅಭಿನ ನಮ್ಮ ಜಿಲ್ಲಾ ಪ್ರಶಸ್ತಿ ಪಡೆದ 3 ಜನ ಇನ್ನು ಬೈಲೆ ಅక్కడ ಸಾಧನೆ ನಿಜವಾದ ಒಂದು ಜಿಲ್ಲಾ ರಾಜ್ಯೋತ್ಸವಕ್ಕೆ ಕೊಡುತ್ತಾಗ ಆರು ಸುಲಭದ ಕೆಲಸೈತಿ ಶ್ರೀನಿವಾಸ ಮಂದಿರ ಸಾಧನೆಗೆ ಆ ಗುರುತಿಸಿದ ಆ ಪದ್ಯ ಮಾತ್ರ ಯೋಗದಾನ ಕೊಡ್ತಾವೆ. ಅವೆಲ್ಲೇ ನಮ್ಮ ಜಿಲ್ಲಾ ಯುವ ವೇದಿಕೆಯ ಬಾರಿ ಸಿಂಪಲ್ ಮನುಷ್ಯ ಆಟ 6 ಮಂದಿ ಆ ಕರಾವಳಿ ಭಾಗದ ಯುವ ವೇದಿಕೆಯನ್ನು ಕಟ್ಟಿದೆ. ಇനി ಆ ಜವಳಿಗೆ ಪ್ರತಿಯೊಂದು ವಲಯದ ಯುವ ವೇದಿಕೆ ರಚನೆ ಬಂದಿದೆ. ಆ ವಲಯದಿಂದ ಸಂಘದಿಂದ ಲಿಂಗದಿಂದ ಮಾತ್ರ ಸಂಘದ ಅಭಿವೃದ್ಧಿಯಾಗಲು ಅವೆಲ್ಲಕ್ಕೆ ಯುವ ವೇದಿಕೆಯಿಂದ ಒಂದು ಚಟುವಟಿಕೆ ಕಾರ್ಯ ರೂಪ ಪಡೆದ ಪಟ್ಟಿದೆ. ಅವೆಲ್ಲೇ ಆ ಒಂದು ಸಲಹೆ
ಅಂಜಲಿ ಸಾಹಿತ್ಯ ಬಗ್ಗೆ ನಮ್ಮ ಮಾತ ಏನೇ ಅಗ್ರಕ್ಷಣೆಗಾಗಿ ನಮ್ಮ ಹಿನ್ನಡೆ ನಿಜವಾದ ಅದನ್ನ ನಿಲುವೆ ಎನ್ನ ಸಿದ್ಧಾಂತ ದೇವತ ನಮ್ಮ ಮೂಲೆ ನಮ್ಗೆ ದೇವತೆಗಳ ಕೈಯಲ್ಲಿ ಒಂದು ಪೂಜೆ ಮಾಡ್ತಾರೆ ಮೂಲೆಯ ದೇವ ಮಾಡ್ತಾರೆ ಪೂಜೆ ದೇವ ಮಾಡ್ತಾರೆ ಬನ್ನಿ ಮಕ್ಕಳ ವಿಷಯ ಅಂಜಲಿ ಮಗ ಅದನ್ನ ಮಾಡಿದ್ರೆ ಖಂಡಿತವಾಗಿ ನಮ್ಮ ಮಾತ ಒಂದು ಕೂಡಂಬವಾಗಿ ಚರ್ಚೆ ಮಾಡ್ಕೊಂಡು ನಮ್ಮ ಬ್ರಾಹ್ಮಣರಿಗೆ ಹೆಚ್ಚ ನಮ್ಮನಿಂದ ಶೋಷಣೆ ಮಾಡ್ಕೊಂಡು ಇದು ಬ್ರಿಟಿಷರು ಶೋಷಣೆ ಮಾಡ್ತಾರೆ ಇಂದ ಮೇಲ್ದರ್ಗದ ಕೈಗೆ ಶೋಷಣೆ ಮಾಡ್ತಾರೆ ಅವು ನಮ್ಮ ಕೆಲವು ಧಾರ್ಮಿಕ ಅಧ್ಯಯನ ಮತ್ತು ಒಂದು ಭಕ್ತಿಯ ಮೂಲಕ ನಮ್ಮ ಪುರೋಹಿತ ಸಾಹಿತ್ಯ ಶರಣಾಯ ಕಾರಣ ಅಂಚಾದ ಏನೇ ಈ ಆಡಳಿತ ಮಂಡಳಿಯ ಏನ ಪ್ರಧಾನ ಕಾರ್ಯದರ್ಶಿಯಾದ ರಂಜಿತ್ ಅದೇ ಕೋಶಾಧಿಕಾರಿ ಪ್ರಕಾಶ್ ಕಿರುಕೂರು ಅದೇ ಉಪಾಧ್ಯಕ್ಷರಾದ ಹರಿನಾಥ್ ಟೀಚರ್ ಅದೇ ಪ್ರಧಾನ ಕಾರ್ಯದರ್ಶಿಯಾದ ತಾರಾಷ್ಟ್ರಗಳಿಗೆ ಈ ಒಂದು ಆಡಳಿತ ಮಂಡಲದ ಸದಸ್ಯರು ಎಂಟು ಈ ಪ್ರತಿಯೊಂದು ಕಾರ್ಯಕ್ರಮಗಳ ಸಲಹೆ ಸೂಚನೆ ಅಧ್ಯಕ್ಷರು ಇಚ್ಛೆ ಮಾಡಿಕೊಡುಗೆ ವಿದ್ಯಾರ್ಥಿ ಮಾಡಿ ಸರಿಯಾಗಿ ಮಾಡ್ತಾರೆ ಸಲಹೆ ಸೂಚನೆ ಕೊಡೋದು ಅಗಲ ಅವಕಾಶಗಳು ನಮ್ಮ ಆಡಳಿತ ಮಂಡಲದ ಸದಸ್ಯರಾದ ಅನಿಲ್ ದಾಸರು ಹಿರಿಯರಾದ ಸಚಿವರು ಅವೆಲ್ಲ ಕಡೆ ಕಾನೂನು ಸಲಹೆಗಳನ್ನು ಕೊಡ್ತೇನೆ ನಾರಾಯಣ ದೇವರು ಅವರು ಹೆಸರಿನ ಪಂಚಾಯತ್ ಸದಸ್ಯರಿಗೆ ಕಮಿಟಿ ಮಾತಿದ್ದೇವೆ ಈ ದುರ್ಗದ ಕಮಿಟಿಗೆ ಆಡಳಿತ ಮಂಡಲ ಮಾತನಾಡ ರಾಜಕೀಯಗಳು ಧಾರ್ಮಿಕಗಳು ಇತ್ತಿನ ಕಮಿಟಿ ಸದಸ್ಯರು ಇದ್ದರು ಅಂಚೆ 2 ವರ್ಷ ಎಲ್ಲರಿಗೆ ಪೂರ್ತಿಯಾಗಿ ಈ ರೀತಿ ಕಾರ್ಯ ಮಾಡಿ ಅಗ್ನಿಗೆ ಕುರಿತಾಗಿ ಎನ್ನ ಹೃತ್ಪೂರ್ವಕವಾದ ಧನ್ಯವಾದ ಅರ್ಪಿಸಿದೆ. ಇನಿ ಬೈದಿನ ಮಾತಾ ಸದಸ್ಯರಿಗ ಹೃತ್ಪೂರ್ವಕವಾಗಿ ಎನ್ನ ಅಧ್ಯಕ್ಷತೆಯಲ್ಲಿ ನೆನ ಒತ್ತನೆ ಬಂದದ್ದು ನನ್ನ ಈ ಕಾರ್ಯಕ್ರಮ ಹೊಸ ಆಡಳಿತ ಮಂಡಳಿ ಕಾರ್ಯಕ್ರಮ ಚೌಕಟ್ಟಾಗ ಅವಾದ ಯುವಕರ ವಸತಿಗಳ ಕೊಡ್ತಾ ಹೋಗುವಂತ ಪಕ್ಕದ ಕಾರ್ಯಕ್ರಮದಿಂದ ಅಜಯ ಇನಿ ಎಂಕುಲು ನಲ್ಲ ಮಸ್ತ್ ಸಾಲಿಲ್ಲ ಆ ಸಾಧನೆಗಳಿಗೆ ತನ್ನ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ ಮೋಟರ್ ಅದನ್ನು ಅವೆಲ್ಲ ಇಲ್ಲದಿದ್ದ ಆರುಗಳ ಮಧ್ಯ ರೋಹಿತ್ ಅವರು ಬೆದರಿದ ಅವೆಲ್ಲ ಕಾಂಟ್ರಾಕ್ಟರ್ಗೆ 2 ಲಕ್ಷ ಅವರು ಅವೆಲ್ಲ ಎಲ್ಲ ಅವೆಲ್ಲ ಎಂಕಲ ಹಿರಿಯ ತಂತ್ರಜ್ಞರಿಗೆ 1 ಲಕ್ಷ 2 ಲಕ್ಷ ಕೊಟ್ಟು ಸುಮಾರು 15 ಲಕ್ಷ ಅಕ್ಕಲಿಗೆ ಮತ ಏನೇ ಕೆಲವರು ಮಾತ್ರ ಒಂದೊಂದು ಕೊಡುಗೆ ರಾತ್ರಿ ಅಕ್ಕಲಿಗೆ ಪೂರ್ತಿ ಕೊಡುಗೆ ರಾತ್ರಿ ಅಂಚಾಯಕ್ಕೆ ನನದ ಆಡಳಿತ ಮಂಡಲದ ವಸತಿ ಬಂದಾಗ ದಾದಾವತಿ ಗಡಿಬಿಡಿ ಟೆನ್ಷನ್ ಇದೆ ಕುಲಾಲ ಸಂಘ ಏನಿಗೆ ಬಾಕಿಗಳು ಏನಿಗೆ ಇದನ್ನಾದ ಖಂಡಿತ ಸಂಘ ಕೊಟ್ಟ ಕುಲಾಲ ಸಂಘ ಆನೆಗಳು ಬಂದ ನಮ್ಮ ಪೂಜೆ ಕುಲಾಲ ಸಂಘ ಕೊಟ್ಟ ಇನ್ಫೋಸಿಸ್ ಪಕ್ಕ ವಿಪ್ರೋ ಅಂಚನೆ ಟಾಟಾ ಕಂಪನಿ ಹೆಚ್ಚ ಪುದರ್ ಹೋದನ ಅಂಚನೆ ಇಡೀ ಜಿಲ್ಲೆಗೆ ಹೋದಿನ ನಮ್ಮ ಕುಲಾಲ ಸಂಘದ ಪುದರ್ 3 ಭಾಗ್ಯನ ಕಾಲದ ಖಂಡಿತ ಈ ಸಂಘ ಕೊಟ್ಟು ನಮ್ಮ ಹಿರಿಯ ಪುಳಿಯಿಂದ ನಡಪಾದ ಕೊಟ್ಟೆ ನಡವಳಿ ಹೊಸ ಆಡಳಿತ ಮಂಡಳಿ ನಡಪಾದ ಕೊಟ್ಟ ಅಂಚನೆ ಸಾಲಗಾರ ನಿಮಗೆ ಕೊಡ್ತಿನ ಸಾಲದ ದಾದಾವತಿ ಕೆಲಸ ಮಾಡ್ಕೊಂಡೆ ಅಕ್ಕನ ಪೂರ್ತಿ ಸಹಕಾರ ನನದ ಹೊಸ ಆಡಳಿತ ಮಂಡಳಿ ಕೊಟ್ಟು ನನ್ನ ಈ ಸಂಘಟನೆಯನ್ನು ಅಭಿವೃದ್ಧಿ ಮಾಡ್ತಾರೆ ಅನುಮತಿ ಕೊಟ್ಟಿದೆ ನಿಗಳೆಲ್ಲ ಪಟ್ಟಿದೆ 2 ಪಾಠ ಮುಗಿದು ಜೈ ಜೈ ಕಾರ್ಯಕ್ರಮದ ಧನ್ಯವಾದ.